ನಮಸ್ಕಾರ ಸರ್. ನಮಸ್ಕಾರ. ತಾವು ಒಂದು 50-55 ವರ್ಷಗಳಿಂದ ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರು. ಹೌದು, 53 ವರ್ಷ ಯಕ್ಷಗಾನ ಮೇಳದಲ್ಲಿ ತಿರುಗಾಟ ಮಾಡಿದ್ದೀರಿ ನೀವು. ಏನು ಅಂತಂದ್ರೆ ಬಡಗುತಿಟ್ಟಿನಲ್ಲಿ ಬಣ್ಣದ ವೇಷಕ್ಕೆ ಇನ್ನೊಂದು ಪರ್ಯಾಯ ಹೆಸರು ನಿಮ್ದು, ಪೇತ್ರಿ ಮಾಧವ ನಾಯ್ಕ ಅಂತ ಹೇಳಿ ಎಲ್ಲರಿಂದ ಗುರುತಿಸಲ್ಪಟ್ಟವರು ನೀವು. ಹೇಳ್ತಾರೆ ಜನರು ಹಾಗೆ. ಆಯ್ತಾ. ಈಗ ಬಡಗುತಿಟ್ಟಿನ ವಿಷಯವಾಗಿ ಬಡಗುತಿಟ್ಟಿನ ಬಣ್ಣಗಳ ವಿಷಯವಾಗಿ ಅಂದ್ರೆ ಬಣ್ಣದ ವೇಷಗಳ ವಿಚಾರವಾಗಿ ಸಮಗ್ರವಾಗಿ ಬಡಗುತಿಟ್ಟಿನ ವಿಚಾರವಾಗಿ ನಿಮ್ಮ ಹತ್ರ ಸ್ವಲ್ಪ ತಿಳಿದುಕೊಳ್ಳುವ ಒಂದು ಇದು ಅಂದ್ರೆ ತಿಳಿದುಕೊಳ್ಳುವ ಉದ್ದೇಶ. ಅಂದ್ರೆ ನನಗೆ ಸರಿಯಾಗಿ ವಿಮರ್ಶೆ ಮಾಡಿ ಹೇಳುವಷ್ಟಿಲ್ಲ, ಆದ್ರೆ ಹಿಂದಿನ ಕಾಲದವರು ಏನ್ ಮಾಡುತ್ತಿದ್ರು ಅದನ್ನೇ ಮುಂದುವರಿಸಿಕೊಂಡು ಬಂದದ್ದು ನಾನು ಬಿಟ್ಟು. ಮತ್ತೆ ಪ್ರಾಮಾಣಿಕವಾಗಿ ಅದು ಹೇಗೆ, ಅದು ಹುಟ್ಟಿದ್ದೆಲ್ಲಿ, ಅದು ಬೆಳೆದದ್ದು ಹೇಗೆ ಅದನ್ನೆಲ್ಲ ಹೇಳಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ಲಲ್ಲ, ನನ್ನ ಗುರುಗಳು ಮಾಡಿದ್ದನ್ನು ನಾನು ಮಾಡಿ ತೋರಿಸ್ತೇನೆ. ಹೌದು, ಅಂದ್ರೆ ನಿಮ್ಮ ಅನುಭವದಲ್ಲಿ ನಿಮ್ಮ ಹೇಗೆ ಅದನ್ನು ನಾವು ತಿಳ್ಕೊಳ್ಬೇಕು. ಆಯ್ತು ಸರ್. ಆಯ್ತಾ. ಮೊದಲಿಗೆ ನೀವು ನಿಮ್ಮ ಒಂದು ಸಣ್ಣ ವ್ಯಕ್ತಿ ಪರಿಚಯ ಅಂದ್ರೆ ನಿಮ್ಮ ಹುಟ್ಟು, ವಿದ್ಯಾಭ್ಯಾಸ, ಕೌಟುಂಬಿಕ ಹಿನ್ನೆಲೆ ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನನ್ನ ಹೆಸರು ಮಾಧವ ನಾಯ್ಕ ಪೇತ್ರಿ ಅಂತ. ನನ್ನ ತಂದೆ ಹೆಸರು ವಾಮನ ನಾಯ್ಕ, ತಾಯಿಯ ಹೆಸರು ಮಯೂರುಬಾಯಿ ಅಂತ. ನಾನು ಹುಟ್ಟಿದ್ದು 11/9/1940 ಹುಟ್ಟಿದ್ದು. 5ನೇ ತರಗತಿವರೆಗೆ ಪೇತ್ರಿಯಲ್ಲಿ ಶಾಲೆಗೆ ಹೋದೆ. ಆಮೇಲೆ ಇಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಅನುಕೂಲ ಇರಲಿಲ್ಲ. ಕಾರಣ ಅಂದ್ರೆ ನನ್ನದು ಬಡತನ. ಕರೆಕ್ಟ್. ನನ್ನ ತಂದೆ ಬೇಸಾಯ ವೃತ್ತಿ ಮಾಡ್ಕೊಂಡಿದ್ದವರು, ಅಲ್ಲಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು, ಶಾಲೆ ಕಳಿಸ್ಲಿಕ್ಕೆ ಆಗ್ಲಿಲ್ಲ. ಆವಾಗ ನನ್ನ ಸೋದರ ಮಾಮ ಮೊದ್ಲೆಗಾರ ತಿಮ್ಮಪ್ಪ ನಾಯ್ಕ ಅಂತ ಪರಿಚಯ ಉಂಟು ಅವರದ್ದು.
ಅವರು ನನ್ನನ್ನು ಕರ್ಕೊಂಡು ಹೋಗಿ ಪೆರಡೂರು, ಅವರು ಮನೆಯಲ್ಲಿ ಬುಕ್ಕಿಗುಡ್ಡೆ ಅಂತ ಹಾ. ಅಲ್ಲಿ ಇದ್ದಿತ್ತು ಪೆರಡೂರಿನಲ್ಲಿ. ಹಾ. 1 ವರ್ಷ ಪೆರಡೂರು ಶಾಲೆಯಲ್ಲಿ ಕಳಿಸಿದ್ರು. ಹಾ. ಮಿಷನ್ ಶಾಲೆ ಅಂತ ಇತ್ತು ಪೆರಡೂರಿನಲ್ಲಿ. ಸರಿ ಸರಿ 1 ವರ್ಷ ಸರಿ. ಕಲಿತೆ. ಹಾ. ಆಮೇಲೆ ಅವರ ಪರಿಸ್ಥಿತಿಯು ಸ್ವಲ್ಪ ಬಿಕ್ಕಟ್ಟಾಯ್ತು. ಹೌದು, ಹೌದು. ಅವನಿಂದಲೂ ಆಗಲಿಲ್ಲ. ಆಮೇಲೆ ಉಪಾಧ್ಯಾಯರೆಲ್ಲ ಬೈತಿದ್ರು, ತಿಮ್ಮಪ್ಪ ಅವನನ್ನು ಒಳ್ಳೆ ಕಲಿತಾ ಇದ್ದಾನೆ ಮರ, ಅವನನ್ನು ಶಾಲೆ ಕಲಿತು ಅಂತ. ಆದ್ರೂ ಅವನಿಗೆ ಅನುಕೂಲ ಆಗಲಿಲ್ಲ. ಕಡೆ ಏನ್ ಮಾಡುದು? ನನ್ನ ತಾಯಿ ಹೇಳಿದ್ರು, ಮಗ ತಮ್ಮ ನನ್ನ ಮಗನಿಗೆ ನನ್ನಿಂದ ವಿದ್ಯೆ ಕಲಿಸ್ಲಿಕ್ಕೆ ಆಗುದಿಲ್ಲ, ಹಾ. ನೀನಂತೂ ಬಹಳ ಕಷ್ಟದಲ್ಲಿದ್ದಿ, ಹ್ಮ್. ಏನ್ ಮಾಡುದು, ಅವನ ಮೇಳಕ್ಕಾದ್ರೂ ಕದ್ಕೊಂಡು ಹೋಗು ಅಂತ ಹೇಳಿದ್ರು. ಹಾ. ಆವಾಗ ನಾನು 14ನೇ ವರ್ಷ ಹಾ. ಮಾರನಕಟ್ಟೆ ಮೇಳದಲ್ಲಿ ಮೊದಲೇಗಾರ ತಿಮ್ಮಪ್ಪ ನಾಯ್ಕ ಹ್ಮ್. ಮೊದಲೇಗಾರ ಆಗಿ ಇದ್ದಿದ್ರು. ಆವಾಗ ಅಲ್ಲಿ ವೀರಭದ್ರ ನಾಯ್ಕರು, ಓಹೋ. ಪೆರಡೂರು ರಾಮಣ್ಣ, ಹಾ. ಮತ್ತೆ ಭಾಗವತರು ಮರವಂತೆ ನರಸಿಂಹದಾಸ್, ಕರೆಕ್ಟ್, ಗೊತ್ತು ಗೊತ್ತು. ಅವರ ತಮ್ಮ ಸೀನದಾಸ್ ಅಂತ, ಮತ್ತೆ ಮುಖಿ ಶ್ರೀವೈಶ್ಯಕ್ಕೆ ಗೋವಿಂದ ಸೇರಿಗಾರ ಹಾ, ಮಾರ್ಗೊಳ್ಳಿ, ಹಾ. ಸಖಿ ಶ್ರೀವೈಶ್ಯಕ್ಕೆ ಕರಂಜಾಲ ವೆಂಕಟರಮಣ, ಹಾ. 3ನೇ ಶ್ರೀವೈಶ್ಯಕ್ಕೆ ವಡಸೆ ನಾರಾಯಣ ಗಾಣಿಗ, ಹಾ. ಇವರಿದ್ದರು. ಆ ಕಾಲದಲ್ಲಿ ಅಲ್ಲಿ ಹೋದೆ. ಹಾ. ಹೋದವಾಗ ನನ್ನ ಮಾವ ಹೇಳಿದ, ಹೆರಂಜಾಲ ವೆಂಕಟರಮಣ್ಣಿಗೆ ಗುರುಗಳಾಗಿ ನನ್ನ ಮಾವ ಇದ್ದಿದ್ರು, ಹಾ. ಮೊದಲೇ ಕಲಿಸಿಕೊಟ್ಟಿದ್ರು. ಮತ್ತೆ ನನ್ನ ಮಾವನಿಗೆ ಹೆಜ್ಜೆಗಾರಿಕೆ ಸ್ವಲ್ಪ ಸ್ವಲ್ಪ ಗೊತ್ತುಂಟು. ಹ್ಮ್. ಮಳೆಗಾಲದಲ್ಲಿ ನನ್ನ ಮಾವನ ಮನೆಗೆ ಬಂದು ಹೆರಂಜಾಲ ವೆಂಕಟರಮಣ ಹೆಜ್ಜೆ ಕಲಿತು, ಮತ್ತೆ ಮಾತುಗಾರಿಕೆ ಕಲಿತು, ಮೊದಲೇ ಕಲಿತು ಎಲ್ಲ ಹೋಗ್ತಾ ಇದ್ರು. ನೀನು ನನ್ನ ಶಿಷ್ಯ, ನೀನೊಂದು ಶಿಷ್ಯ ತಯಾರು ಮಾಡಬೇಕು ನನ್ನ ಅಳಿಯನನ್ನು ಅಂತ ಹೇಳಿದ್ರು. ಆವಾಗ ಅಡ್ಡಿಲ್ಲ ಮೊದಲಗಾರ ನಾನು ಮಾಡ್ತೇನೆ ಅಂತ ನನಗೆ ಹೆಜ್ಜೆ ಹೇಳಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಮೇಳದಲ್ಲೂ ಇರುವಾಗ ಹಾ. ಮೊದಲು, ಈಗ ನೋಡಿ, ಈಗ ಗುರುಮಠ ಅಂತಿದೆ, ಕರೆಕ್ಟ್. ಕೇಂದ್ರಗಳಿದ್ದಾವೆ. ಮೊದಲು ಕೇಂದ್ರ ಇರಲಿಲ್ಲ. ಸಾಧಾರಣ 6-7 ಮೈಲ್ವರೆಗೆ ನಡೆದುಕೊಂಡೇ ಹೋಗ್ಬೇಕು, ಆಟದಿಂದ ಆಟಕ್ಕೆ. ಹೌದು. ಆಟದಿಂದ ಆಟಕ್ಕೆ. ಸರಿಯಾದ ಕಾಫಿ ತಿಂಡಿ ಇಲ್ಲ, ಊಟದ ವ್ಯವಸ್ಥೆಗಳು ಬಹಳ ಕಷ್ಟ. ಅಲ್ಲಿ ಹೋಗಿ ಆಟ ಕೇಳಬೇಕು. ಸ್ವಾಮಿ, ದೊಡ್ಡ ದೊಡ್ಡವರು ಶ್ರೀಮಂತರ ಮನೆಗೆ ಹೋಗಿ ಸ್ವಾಮಿ ಒಂದು ಆಟ ಕೊಡಿ ಅಂತ ನಾವು ಕೇಳಬೇಕು. ಇಂತಹ ಪರಿಸ್ಥಿತಿ ಇತ್ತು ಆ ಕಾಲದಲ್ಲಿ. 10-11 ಪೆಟ್ಟಿಗೆ ಇವರು ಹೊತ್ಕೊಂಡು ಹೋಗುದು, ಪೆಟ್ಟಿಗೆ ಮುಂದೆ. ಹೌದು, ಗೊತ್ತಾಯ್ತು. ಆಮೇಲೆ ಈ ಪೊಡಿ ಸಾಮಾನು ಅಂತ ಕೊಡ್ತಾರೆ ಆಟದ ಮನೆಯವರು, ಆ ಪೊಡಿ ಸಾಮಾನು ಹೊತ್ಕೊಂಡು ಹುಡುಗರು ಹೋಗ್ಬೇಕು. ಕರೆಕ್ಟ್. ಹೋಗುವಾಗ ಎಲ್ಲ ಸಾಕಾದ್ರೆ ಎಲ್ಲಾದ್ರೂ ದೊಡ್ಡ ಬಾವಿ ನೋಡಿ ಅಲ್ಲಿ ಪೆಟ್ಟಿಗೆ ಇಳಿಸಿ, ಅಲ್ಲಿ ನಮ್ಮ ಪೆಟ್ಟಿಗೆಯಲ್ಲಿ ಬೆಲ್ಲ ಇರ್ತದೆ, ಅದನ್ನು ತೆಗೆದು ಆಮೇಲೆ ಒಂದು ಮನೆಯಿಂದ ಬಾವಿಯ ಹಗ್ಗವ ಅಥವಾ ಕಡ್ಪನೋ ತಕೊಂಡು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಸಮಯ ವಿಶ್ರಾಂತಿ. ಆ ವಿಶ್ರಾಂತಿ ಕಾಲದಲ್ಲಿ ಈ ಗುರುಗಳನ್ನವರು ಶಿಷ್ಯರಿಗೆ ಚೂರು ಚೂರು ನೋಡೋದು, ಆ ಕುಣಿಬೇಕು ಈ ಕುಣಿಬೇಕು ಅಂತ ಹೇಳ್ತಿದ್ವಿ. ಮತ್ತೆ ನಾವು ಮುಂದೆ ಹೋಗಿ ಬಿಡಾರದ ಮನೆಗೆ ಹೋದವಾಗ ಊಟ ಆಗುವವರೆಗೆ ಗುರುಗಳು ಹೆಜ್ಜೆ ಹೇಳಿಕೊಡ್ತಾ ಇದ್ರು. ಮಾತ್ರ ಅಲ್ಲ, ರಾತ್ರಿ ರಂಗಸ್ಥಳದಲ್ಲಿ ವೇಷ ಇಲ್ಲದೆ ಇದ್ದರೆ, ಸಮಯ ಇದ್ದರೆ ದೊಡ್ಡ ಹಿರಿಯ ವೇಷಧಾರಿಗಳು ಯಾಕೆ ಕುಣಿತಾರೆ, ಕರೆಕ್ಟ್. ಅದನ್ನು ನೋಡಿ ಕಲಿಯುವುದು. ಮಧ್ಯಾಹ್ನ ಗುರುಗಳ ಹತ್ರ ಕಲಿಯುವುದು, ಬೆಳಿಗ್ಗೆ ಊಟ ಆಗುವವರೆಗೆ. ಆಮೇಲೆ ಸಾಕಾಗುದಿಲ್ಲ, ನಿದ್ರೆ ಸಾಕಾಗುದಿಲ್ಲ, ಊಟದಲ್ಲಿ ಎಲ್ಲ ನಿದ್ರೆ ಮಾಡ್ತಾರೆ. ರಾತ್ರಿ ನೋಡುವುದು, ಮತ್ತೆ ಹಗಲು ಹೀಗೆ ಕಲಿತಾ ಇತ್ತು. ಬಹಳ ಕಷ್ಟದಿಂದ ಕಲಿತದ್ದು. ನಾನೊಂದು 8-10 ವರ್ಷ ಅಲ್ಲ, 8-10 ದಿವಸ ಹೀಗೆ ಕೋಡಂಗಿ ವೇಷ ಮಾಡಿ, ಆಮೇಲೆ ಅರಾಟಿ ಮಂಜು ಇದ್ದ ಆ ವರ್ಷ ನಾನು ಒಟ್ಟಿಗೆ. ಅರಾಟಿ ಮಂಜು ಮತ್ತು ನಾನು ಬಾಲಗೋಪಾಲ ವೇಷ. ಆವಾಗ ನಮ್ಮ ಗುರು ಹೆರಂಜಾಲ ವೆಂಕಟರಮಣ ವೇಷ ನನಗೆ ಕಟ್ಟಿ ಬಿಡ್ತಾ ಇದ್ರು. ಅವ್ರು ಸಖಿಶ್ರೀ ವೇಷ ಮಾಡ್ತಿದ್ರು. ಅವ್ರಿಗೆ ಚಂಡೆ ಬಾರಿಸ್ಲಿಕ್ಕೆ ಬರ್ತಾ ಇತ್ತು. ಮೊದಲು ನೋಡಿ ಚಂಡೆಗಂತ ಬೇರೆ ಜನ ಇತ್ತು. ಕರೆಕ್ಟ್. ಈಗ ಮೊದಲಿಲ್ಲ. ಸಖಿಶ್ರೀ ವೇಷದವ ಚಂಡೆ ಬಾರಿಸಬೇಕು, ಹಾಸ್ಯಗಾರರ ಚಂಡೆ ಬಾರಿಸಬೇಕು, ಸಮಯ ಇದ್ದಾವಾಗ ವೇಷಧಾರಿಗಳು ಗೊತ್ತಿದ್ದವರು ಚಂಡೆ ಬಾರಿಸಬೇಕಿತ್ತು. ಈಗ ಹಾಗಲ್ಲ. ಮೊದಲೇಗಾರರು 2-3 ಜನ ಇದ್ದಾರೆ, ಚಂಡೆಯವರು 2 ಇದ್ದಾರೆ, ಭಾಗವತರು ಇದ್ದಾರೆ. ಹೀಗಿಂತ ಪರಿಸ್ಥಿತಿ ಇರ್ತಾ ಇತ್ತು. ಕಷ್ಟದಲ್ಲೇ 1 ವರ್ಷ ಮಾರುಕಟ್ಟೆ ಮೇಳಕ್ಕೆ ಹೋದೆ. ಆಮೇಲೆ 3 ವರ್ಷ ಪೆರಡೂರು ಮೇಳಕ್ಕೆ ಹೋದೆ. ಅಂದ್ರೆ ಮತ್ತೆ ಮಾವ ಅಲ್ಲಿಂದ ಬಿಟ್ಟು ಪೆರಡೂರು ಮೇಳಕ್ಕೆ ಬಂದ್ರು. ಸಿರಿಯಾರ್ ಮಂಜುನಾಯಕರು ಮೇಳದ ಯಜಮಾನರಾಗಿದ್ರು ಅವಾಗ. ಅಲ್ಲಿ 3 ವರ್ಷ ಇದ್ದೆ. ಪೆರಡೂರು ರಾಮಣ್ಣ ಮತ್ತೆ ಪ್ರಭುಗಳು, ವಾಮನ್ ಪ್ರಭುಗಳು, ಹೌದು, ಅವರೆಲ್ಲ ಇದ್ದಿದ್ದು. ಅಲ್ಲಿ ಪೆರಡೂರಿನಲ್ಲಿ ಹೋದೆ. ಆಮೇಲೆ ಅಮೃತೇಶ್ವರಿಗೆ ಹೋದೆ. ಆವಾಗ ಬಲರಾಮ ಹಂದಿ ಅವರ ಮಗ ಹರಿಹಂದಿ ಅಂತ ಒಬ್ರು ಇದ್ದಿದ್ರು, ಅವರು ಯಜಮಾನಿಕೆ ಮಾಡಿದ್ರು. ಹರಾಡಿ ಮಹಾಬಲಗಾಣಿಗೆ ಇದ್ದಿದ್ದು. ಹೌದು. ಆಮೇಲೆ ಶ್ರೀಧರ ಹಂದಿಯವರು ಕೋಟ, ಹೌದು, ಗೊತ್ತಾಯ್ತು. ಅವರು ಟೆಂಟಿನ ಮೇಳ ಮಾಡಿದ್ರು.
ಅಮೃತೇಶ್ವರ ಮೇಳವನ್ನೇ ಬಯಲಾಟ ತೆಗೆದು ಟೆಂಟಿನ ಮೇಳ ಮಾಡಿದ್ರು. ಹಾ. ಮಾಡುವಾಗ ಉತ್ತರದವರನ್ನು ಕರೆಸಿದ್ರು. ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಗೋಡೆ ನಾರಾಯಣ ಹೆಗಡೆ ಇಂಥವ್ರನ್ನೆಲ್ಲ, ಮತ್ತೆ ಆಕ್ಟರ್ ಜೋಶಿ. ಆವಾಗ ನನ್ನನ್ನು ತೆಗೆದು ಬಯಲಾಟ ಬಿಟ್ಟು ನಾನು ಟೆಂಟಿನ ಮೇಳಕ್ಕೆ ಹೋದೆ. ಹಾ. ಟೆಂಟಿನ ಮೇಳ ನಾರಾಯಣ ಪಪ್ಪವರು ಭಾಗವತರಾಗಿದ್ರು ಆವಾಗ. ಕರೆಕ್ಟ್. 1992-93ರಲ್ಲಿ ಕೋಟ ಶಿವರಾಮ್ ಕಾರಂತರು ಆವಾಗ ಇಲ್ಲಿದ್ದಿದ್ವಿ, ಇಲ್ಲಿ ಪುತ್ತೂರಿನಲ್ಲಿ ಇದ್ರು, ಮಂಗಳೂರು ಪುತ್ತೂರಿನಲ್ಲಿ. ಅವರು ಯಕ್ಷಗಾನ ಬೇರೆ ಅಂತ ತಯಾರು ಮಾಡಿದ್ರು. ಮೂಡುಬಿದ್ದಿರ ಸಂಜೀವ್ ರಾಯರಂತರು ಅವರ ಹತ್ರ ಸ್ವಲ್ಪ ಹಣ ಅಭಾವ ಇತ್ತು ಕಾರಂತರಲ್ಲಿ. ಮೂಡುಬಿದ್ದಿರ ಸಂಜೀವ್ ರಾಯರು ಅಂತ ಅವರು ಮಹಾಮಿತ್ರರು. ಅವ್ರಿಗೆ ಹಣ ಎಷ್ಟು ಬೇಕಾದ್ರೆ ನಾನು ಕೊಡ್ತೇನೆ, ನೀವು ನಿಮ್ಮ ಮನಸ್ಸಿಗೆ ಬಂದದನ್ನ ಮಾಡಿ ಅಂತ ಅವ್ರ ಹೆಸರಿಗೆ ಕೊಟ್ಟಾಗ ಅವ್ರು ಬೇರೆ ಅಂತ ತಯಾರು ಮಾಡಿದ್ರು. ಆವಾಗ ಉಡುಪಿಯಲ್ಲಿ, ಮಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ, ಆಮೇಲೆ ಪೂನಾದಲ್ಲಿ, ಬೊಂಬಾಯಿಯಲ್ಲಿ ಹೀಗೆ ಕೆಲವೆಲ್ಲ ಆಟಗಳನ್ನೆಲ್ಲ ಮಾಡಿ ಆವಾಗ ಬೇಲೆ ಅನ್ನುವುದು ಒಂದು ಪ್ರಸಾರ ಆಯ್ತು ಕಾರಂತ. ಮೊದಲು ವೇಷವನ್ನು ಮಾಡುವಾಗ ಅದು ಅಂದ್ರೆ ಈ ಮುಂಡಾತು ಕಟ್ಟುವಾಗ ಮೇಲೆ ತುರಾಯಿ ಅಂತ ಇಡ್ತಾ ಇದ್ರು. ಕರೆಕ್ಟ್. ಕಾರಂತರು ಅದನ್ನ ತುರಾಯಿ ತೆಗೆದು ಹಾಕಿದ್ರು. ಮತ್ತೆ ಭುಜಕೀರ್ತಿಯನ್ನು ಈ ಬಾಟ್ಲಿಯ ಬೆಣೆ ಇರ್ತದೆ ನೋಡಿ, ಬೂಚಿ, ಹೌದು, ಅದರಿಂದ ಭುಜಕೀರ್ತಿ ಮಾಡ್ತಿದ್ರು. ಅದು ಯಾಕಂದ್ರೆ ಅದು ಹಗುರ ಆಗ್ತದೆ ಅಂತ, ಭಾರ ಆಗಬಾರ್ದು, ಹಗುರ ಆಗ್ತದೆ ಅಂತ. ಮತ್ತೆ ಮೇಲಿನ ತುರಾಯಿ ತೆಗೆದ್ರು, ಅಂದ್ರೆ ಮುಖದ ಕಳೆ ಕಾಣುವುದಿಲ್ಲ ಕುಣಿಯುವಾಗ ಅಂತ ಅದನ್ನು ತುರಾಯಿ ತೆಗೆದು ವೇಷ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಹೌದು, ಮಾತುಗಾರಿಕೆ ಇರಲಿಲ್ಲ, ಕೇವಲ ರೂಪಕದ ಹಾಗೆ ಮಾಡಿದ್ರು. ಅದು ತುಂಬಾ ಇದಾಯ್ತು. ಆಮೇಲೆ 87ರಲ್ಲಿ ಅವಾಗ ನಾನು ಅಮೃತೇಶ್ವರ ಮಾಡಿದ್ದಲ್ಲ, 87ರಲ್ಲಿ ಹಿರಿಯಡ್ಕ ಗೋಪಾಲರಾವ್ ಅಲ್ಲಿ ಒಬ್ರು ಮಾರ್ಕಾಸ್ಟೇನ್ ಅಂತ PhD ಮಾಡಿದ್ರು. ಹೌದು. ಅವರು ಆವಾಗ ಬ್ರಹ್ಮಾವರದಲ್ಲಿ ಸುಬ್ಬಣ್ಣ ಭಟ್ರು 1987ರಲ್ಲಿ ಮಾರ್ತಾಸ್ಟೇನ್ ಅಂತ ಅವರು ಒಂದು ಸೆಟ್ಟು ತಯಾರು ಮಾಡಿಸಿದ್ರು. ಬ್ರಹ್ಮಾವರ ಸುಬ್ಬಣ್ಣ ಭಟ್ರ ಮುಖೇನ ಸೆಟ್ಟು ತಯಾರು ಮಾಡಿಸಿ ಹಿರಿಯಡ್ಕದ ಗೋಪಾಲರಾವ್ ನಾನೆಲ್ಲ. ಆಮೇಲೆ 87ರಲ್ಲಿ ಅಮೆರಿಕ, ಕೆನಡಾ, ಜರ್ಮನ್ 3 ಕಡೆಗೆ ತಿರುಗಾಟ ಮಾಡಿ ಬಂದೆವು. ಅದು ಮಳೆಗಾಲದಲ್ಲಿ. ಆಮೇಲೆ ವೈಶಾಖದಲ್ಲಿ ಅಮೃತೇಶ್ವರ ಮೇಳಕ್ಕೆ ಹೋದೆ. MGM ಕಾಲೇಜಿನಲ್ಲಿ ಶಿವರಾಮ್ ಕಾರಂತರು ಪುನಃ ಬೇರೆ ತಯಾರು ಮಾಡಿದ್ರು. ಒಂದ್ಸಲ ಪುತ್ತೂರಿನಲ್ಲಿ ಮಾಡಿದವರು ನಿಲ್ಲಿಸಿದ್ರು, ಅವರಿಗೆ ಸ್ವಲ್ಪ ಅನಾನುಕೂಲತೆ ಆಯ್ತು, ನಿಲ್ಲಿಸಿದ್ರು. ಆಮೇಲೆ ಅವರು ಪುನಃ ಕೋಟೆಗೆ ಬಂದು ಸೇರಿಕೊಂಡ್ರು. ಆಮೇಲೆ ಕೂಶಿ ಹರಿದಾಸ ಭಟ್ರು, ಹೆರಂಜ ಕೃಷ್ಣ ಭಟ್ರು ಇವ್ರದೆಲ್ಲ ಪರಿಚಯ ಆಗಿ ಆಮೇಲೆ ಪುನಃ ಯಕ್ಷಗಾನ ಬೇಲೆ ತಯಾರು ಮಾಡಿದ್ರು. ಯಕ್ಷಗಾನ ಕೇಂದ್ರ ಅಂತ ತಯಾರು ಮಾಡಿದ್ರು. ಯಕ್ಷಗಾನ ಕೇಂದ್ರದಲ್ಲೇ ನಾವು ಅಲ್ಲಿ ಇದ್ದು ವ್ಯವಸಾಯ ಮೇಳದ ಕಲಾವಿದನಾಗಿ ನಾನು 33 ವರ್ಷ ಏನೋ ದುಡಿದಿದ್ದೇನೆ. ಅದರೊಳಗೆ ಮಧ್ಯೆ ಬಿಟ್ಟಾವಾಗ ಬೇರೆ ಬೇರೆ ಮೇಳಕ್ಕೆ ಹೋಗಿ, ಮೂಲಿಕೆ ಮೇಳಕ್ಕೆ ಹೋಗಿದ್ದೆ. ಮಂದರ್ತಿ ಮೇಳದಲ್ಲಿ 13 ವರ್ಷ ಬಿಡದೆ ತಿರುಗಾಟ ಮಾಡಿದ್ದೇನೆ. ಇದು ನಿಮ್ಮ ಒಂದು ವ್ಯಕ್ತಿ ಪರಿಚಯ. ನೀವು ಯಕ್ಷಗಾನಕ್ಕೆ ಬಡತನದ ಕಾರಣ ಪಾದಾರ್ಪಣೆ ಮಾಡಿದ್ದು ಅದನ್ನೆಲ್ಲ ಹೇಳಿದ್ದೀರಿ. ಯಕ್ಷಗಾನವನ್ನು ಒಂದು ವೇಳೆ ನೀವು ವೃತ್ತಿಯಾಗಿ ಆರಿಸದೆ ಇಡ್ತಿದ್ರೆ ನೀವು ಬೇರೆ ಏನು ಮಾಡ್ತಿದ್ರಿ? ಏನು ಮಾಡ್ಲಿಕ್ಕಿಲ್ಲ, ಕೂಲಿ ಮಾಡ್ಕೊಂಡೇ ಬದುಕಬೇಕು. ಯಕ್ಷಗಾನಕ್ಕೆ ನಾನು ಸೇರಿದ್ದರಿಂದ ಆ ಕಲಾದೇವಿ ನನಗೆ ಒಲಿತಾಳೆ ಅಂತ ನನಗೆ ಬಹಳ ಸಂತೋಷವಾಗ್ತಾ ಇದೆ. ನಾನು ಹಣ ಗಳಿಸಿದ್ರು ವ್ಯಕ್ತಿ ಪರಿಚಯ ತುಂಬಾ ಉಂಟು, ಎಲ್ಲರ ಒಡನಾಟ ಉಂಟು, ಅನುಭವ ಪಡೆದಿದ್ದೇನೆ. ದೊಡ್ಡ ಶ್ರೀಮಂತರದ್ದು, ವಿದ್ಯಾವಂತರದ್ದು ಇವ್ರದ್ದೆಲ್ಲ ಪರಿಚಯ ತುಂಬಾ ಮಾಡಿಕೊಂಡಿದ್ದೇನೆ. ಹೊರದೇಶಗಳಲ್ಲಿ ತಿರುಗಿದ್ದೇನೆ. ಸಾಮಾನ್ಯ 21 ಅಮೆರಿಕ, ಕೆನಡಾ, ಜರ್ಮನ್, ಜಪಾನ್, ರಷ್ಯಾ, ಇಟಲಿ, ಹಾಂಗ್ಕಾಂಗ್ ಹೀಗೆ 21 ದೇಶಗಳಿಗೆ ತಿರುಗಾಟ ಮಾಡಿದ್ದೇನೆ. ಇದು ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ. ಕರೆಕ್ಟ್. ಈಗ ಯಕ್ಷಗಾನ ಸಾಮಾನ್ಯ 99ರಲ್ಲಿ ಯಕ್ಷಗಾನ ಬಿಟ್ಟಿದ್ದೇನೆ. ಮೂಡುಬಿದಿರೆಯಲ್ಲಿ ಕೊನೆಯ ವೇಷ ನನ್ನದು. ಮೂಡುಬಿದಿರೆಯಲ್ಲಿ ಆಳ್ವಾಸ್ ಕಾಲೇಜ್ ಉಂಟಲ್ಲ, ಅದರಲ್ಲಿ ಮೋಹನ್ ಆಳ್ವರದ್ದು ಅದರಲ್ಲಿ ಕೊನೆಗೆ ಪಂಚವಟಿ ಆಗಿತ್ತು. ಒಂದು ಶೂರ್ಪನಖಿ ವೇಷ ಮಾಡಿದ್ದೇನೆ. ಆಮೇಲೆ ಬಣ್ಣ ಹಚ್ಚಲಿಲ್ಲ ಇದುವರೆಗೆ. ಕರೀತಾರೆ ಬನ್ನಿ ಅಂತ. ನೋಡಿ,
ಯಕ್ಷಗಾನ ಅಂದ್ರೆ ಈ ಹೇಳ್ತಾರಲ್ಲ, ಹಲ್ಲಿದ್ದಾವಾಗ ಮಾತ್ರ ಕಡಲೆ ತಿನ್ಬೇಕು, ಆಮೇಲೆ ಹಲ್ಲು ಹೋದ್ರ ಮೇಲೆ ಕಡಲೆ ತಿನ್ಲಿಕ್ಕಿಲ್ಲ ಅಂತ. ಯಕ್ಷಗಾನದ ಪರಿಸ್ಥಿತಿ ಅಷ್ಟೇ, ಪ್ರಾಯ ಇರುವಾಗ ಮಾತ್ರ ಮಾಡ್ಬೇಕು. ಆಮೇಲೆ ನಾವು ವೇಷ ಮಾಡ್ಕೊಂಡು ಹೋದ್ರೆ ಈ ಮುದುಕ ಯಾಕೆ ರಂಗಸ್ಥಳಕ್ಕೆ ಬಂದ ಅಂತದ್ದು ಹೇಳಿಸ್ಕೊಳ್ಳೋದಕ್ಕಿಂತ ಇದ್ದದ್ರಲ್ಲಿ ತೃಪ್ತಿ ಪಡುವುದು ಸಂತೋಷ. ಕರೆಕ್ಟ್. ನನ್ನ ಸಾಂಸಾರಿಕವಾಗಿ ನನಗೆ ಏನು ತೊಂದರೆ ಇಲ್ಲ ದೇವರ ಲೆಕ್ಕದಲ್ಲಿ. ನನಗೆ 5 ಜನ ಗಂಡು ಮಕ್ಕಳು, ಒಬ್ಬಳು ಹುಡುಗಿ. 5 ಜನರಿಗೆ ನನ್ನ 2 ಎಕರೆ 58 ಸೆಂಟ್ಸ್ ದರ್ಖಾಸ್ತು ಮಾಡಿಕೊಟ್ಟಿದ್ದೇನೆ, ಉಳುವ ಭೂಮಿ ಅಲ್ಲದೆ. ಅದರಲ್ಲಿ ಎಲ್ಲ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ. ಮಗಳು ಟೀಚರ್, ಅವಳಿಗೆ ಮದುವೆ ಆಗಿದೆ, 2 ಹೆಣ್ಣು ಮಕ್ಕಳಿದ್ದಾರೆ. ಏನು ವ್ಯವಸ್ಥಿತವಾಗಿ ಮತ್ತೆ ಎಲ್ಲರೂ ನನ್ನ ಮಕ್ಕಳು ನೀನು ತೊಂದರೆ ಏನಾದ್ರೂ ತಂದೆಗೆ ಏನಾದ್ರೂ ತೊಂದರೆ ಓಡಿ ಬಂದು ನೋಡಿ ನನ್ನ ಬಗ್ಗೆ ಒಳ್ಳೆ ಕಾಳಜಿ ಉಂಟು. ಏನ್ ತೊಂದರೆ ಇಲ್ಲ, ನನಗೆ ಇಷ್ಟ ಇದ್ರೆ ಸಾಕು, ಹಣ ಗಳಿಸಲಿಲ್ಲ. ಈಗ ನೋಡಿ, ಯಕ್ಷಗಾನವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವ ಯುವಕರಿಗೆ ಈಗ ಕೂಡ, ಮುಂಚೆ ಬಿಡಿ ಆಗ ಬಡತನ ಇತ್ತು, ಬೇರೆ ದಾರಿ ಇರ್ಲಿಲ್ಲ, ಯಕ್ಷಗಾನಕ್ಕೆ ಬರ್ತಿದ್ರು. ಈಗ ಕೂಡ ಎಷ್ಟೋ ಜನ ಈಗ ಇದರಲ್ಲಿ ಬೇಗ ಹೆಸರು ಮಾಡ್ಲಿಕ್ಕೆ ಆಗ್ತದೆ, ಒಳ್ಳೆ ದುಡ್ಡು ಮಾಡಬಹುದು ಅನ್ನೋ ಉದ್ದೇಶದಿಂದ ಬಹಳಷ್ಟು ಜನ ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ. ಯಾವ ಮನೋಧರ್ಮದಿಂದ ಅವರು ಯಕ್ಷಗಾನಕ್ಕೆ ಬಂದ್ರೆ ಅವರಿಗೂ ಒಳ್ಳೇದಾಗಬೇಕು, ಯಕ್ಷಗಾನಕ್ಕೂ ಒಳ್ಳೇದಾಗಬೇಕು. ಈಗ ಯಕ್ಷಗಾನಕ್ಕೆ ಒಳ್ಳೇದಾಗುತ್ತಾ ಉಂಟೋ ಇಲ್ಲೋ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಬಿಟ್ಟಿದೆ. ಈ ಯಾವ ಮನೋಧರ್ಮದಿಂದ ಅವರು ಬರಬೇಕು ನೋಡಿ. ಯಕ್ಷಗಾನಕ್ಕೆ ಒಂದು ಸಂಸ್ಕೃತಿ ಅಂತ ಉಂಟು. ಯಕ್ಷಗಾನ ಅದರ ಕುಣಿತ ಬೇರೆ, ಕರೆಕ್ಟ್. ಮತ್ತೆ ನಾಟಕದ ಕುಣಿತ ಬೇರೆ, ಕರೆಕ್ಟ್. ಕಥಕ್ಕಳಿ ಕುಣಿತ ಬೇರೆ, ಭರತನಾಟ್ಯದ ಕುಣಿತ ಬೇರೆ, ಕರೆಕ್ಟ್. ಕೂಚುಪುಡಿ ಅದರ ಕುಣಿತ ಬೇರೆ, ಮತ್ತೆ ಬಯಲಾಟ ಅಂತ ಉತ್ತರದಲ್ಲಿ ಆಡ್ತಾರೆ, ಅದರ ಕುಣಿತವೂ ಬೇರೆ. ಆದರೆ ಈಗ ಬೇಸರ ಆಗ್ತದೆ ನನಗೆ ಹೇಳಲಿಕ್ಕೆ, ಆ ಯಕ್ಷಗಾನದ ಶೈಲಿ ಅನ್ನುವುದು ಮರೆತು ಹೋಗಿದೆ. ಒಂದು ಪದ್ಯವನ್ನು ಅಥವಾ ಒಂದು ಶಬ್ದ, ಒಂದು ವಾಕ್ಯವನ್ನು ಸಾಮಾನ್ಯ 2 ಸಲ 3 ಸಲ ಹೇಳುವುದು ಹೆಚ್ಚಿಗೆ. ಮೊದಲ ಭಾಗದಲ್ಲಿ 2 ಸಲ ಹೇಳ್ತಿದ್ರು, ತಪ್ಪಿದ್ರು 3 ಸಲ. ಒಳ್ಳೇದು ಕುಣಿತಾನೆ ಅಂತ ಹೇಳಿದ್ರೆ 3 ಸಲ. ಮತ್ತೆ ಮೊದಲಿನ ಭಾಗವತರು ವೇಷಧಾರಿಯ ಸಮರ್ಥನೆ ನೋಡಿ ಬಿಡ್ತಿದ್ರು. ಒಂದೇ ಹೆಜ್ಜೆಯಲ್ಲಿ ಎಷ್ಟು ವೆರೈಟಿ ಕುಣಿತಾನೆ ಒಂದು ತಾಳದಲ್ಲಿ, ಅವ ಕುಣಿಲಿ ಸಾಮರ್ಥ್ಯ ಇದ್ರೆ ಬಿಡ್ತಿದ್ರು. ಇಲ್ಲಿ 2 ಸಲ ಹೇಳಿ ಮುಗಿಸಿ ಬೇರೆ ಸೊಲ್ಲು ತಗೊಳ್ತಾ ಇದ್ರು. ಕರೆಕ್ಟ್. ಈಗ ಹಾಗಲ್ಲ, ಒಂದು ಸೊಲ್ಲನ್ನು ಸಾಧಾರಣ 7-8 ಸಲ ಹೇಳಿದ್ರು ಅದು ಏನು ಸುಖ ಇಲ್ಲ. ಕರೆಕ್ಟ್. ಅದು ನನ್ನ ಮನಸ್ಸಿಗೆ ಸಮಾಧಾನವಾಗಿ ಕಾಣುವುದಿಲ್ಲ. ಅಂದ್ರೆ ಈಗಿನವರಿಗೆ ಬೇಸರ ಆಗಬಹುದು ನಾನು ಹೇಳಿದರೆ, ಆದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಅಂತ ನನಗೆ ಕಂಡು ಬರುವುದು. ಅದೇ ಈಗ ಹೊಟ್ಟೆಪಾಡಿಗಾಗಿ ಬರುವವರು ಯಾವ ರೀತಿ ಮನೋಧರ್ಮ ಬೆಳೆಸ್ಕೊಂಡು ಬರಬೇಕು? ಯಕ್ಷಗಾನಕ್ಕೆ ಬರುವವರು ಕೇವಲ ಹೊಟ್ಟೆಪಾಡಿಗೆ ಅಂತ ಬರುವುದಾ, ಅಥವಾ ಯಕ್ಷಗಾನದ ಬಗ್ಗೆ ಸ್ವಲ್ಪ ಭಕ್ತಿ ಶ್ರದ್ಧೆ ಎಲ್ಲ ಇದ್ದುಕೊಂಡು ಬರಬೇಕಾ? ಯಕ್ಷಗಾನವನ್ನು ಉದ್ಧಾರ ಮಾಡಬೇಕಂತ ಬರುವುದಾದ್ರೆ ನಿಜವಾಗಿ ಆದ್ರೂ ಆ ಶೈಲಿ ಬಿಡಬಾರ್ದು. ಈಗ ಬರುವುದು ಹೊಟ್ಟೆಪಾಡಿಗೆ, ಅದು ಖಂಡಿತ. ಕರೆಕ್ಟ್. ಹೊಟ್ಟೆಪಾಡಿಗಾಗಿ ಬಂದ್ರೆ ಹೊಟ್ಟೆಪಾಡಿಗಾಗಿ ಬರ್ತಾರೆ. ಮತ್ತೆ ನಾವು ಅಲ್ಲಿ 4 ಜನ ನಮ್ಮನ್ನು ಹೊಗಳ್ಬೇಕು, ಇಲ್ಲಿ 4 ಜನ ಯಾಕೆ ಹೊಗಳ್ತಾರೆ, ಯಾಕೆ ಸಿಳ್ಳೆ ಹಾಕ್ತಾರೆ ಅಂತ ಅವರು ಆಲೋಚನೆ ಮಾಡುವುದಿಲ್ಲ. ಎಲ್ಲ ಸಿಳ್ಳೆ ಹಾಕಿದ್ರೆ ನಾನು ಚಂದ ಆಗಿದೆ ಅಂತ ಅಷ್ಟೇ. ಅದು ಕರೆಕ್ಟ್, ಅದು ಸರಿಯಲ್ಲ. ಕುರುಡ ತನ್ನ ಮುಖವನ್ನು ನೋಡಿಕೊಂಡು ನಾನು ಚಂದ ಇದ್ದೇನೆ ಅಂತ ಹಾಗೆ ಆಗ್ತದೆ. ಬಾರಿ ಒಳ್ಳೆ ಮಾತು ಹೇಳಿದ್ರಿ. ಹೌದು ಹೌದು. ಈಗ ಯಕ್ಷಗಾನ, ಬಡಗುತಿಟ್ಟು ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತ ನಾವೇನು ಹೇಳ್ತೇವೆ, ಅದರ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಸಾಂಪ್ರದಾಯಿಕ ಯಕ್ಷಗಾನ ಅಂತಂದ್ರೆ ಏನು ಅಂತ ವಿವರಣೆ ಕೊಡುವುದಾದ್ರೆ? ಅಂದ್ರೆ ಸಾಂಪ್ರದಾಯಿಕ ಅಂದ್ರೆ ಒಂದು ತಾಳದಲ್ಲಿ, ಅಥವಾ ಸಾಂಪ್ರದಾಯಿಕ ಅಂದ್ರೆ ಮೊದಲು ಈಗ ಯಾವ ದೇವಸ್ಥಾನಗಳಲ್ಲಿ ಆದರೂ ಸಾಂಪ್ರದಾಯಿಕ ಅಂದ್ರೆ ಮೊದಲು ಗಣಪತಿ ಪೂಜೆ ಮಾಡಿ. ಹೌದೌದು, ಅದು ಸರಿ, ಅದೆಲ್ಲ ಅಲ್ಲ ನಾನು ಹೇಳಿದ್ದು. ಅಂದ್ರೆ ಈ ನಾಟ್ಯದಲ್ಲಿ, ಬಣ್ಣಗಾರಿಕೆಯಲ್ಲಿ, ಮಾತುಗಾರಿಕೆಯಲ್ಲಿ ಸಾಂಪ್ರದಾಯಿಕ ಅಂತಂದ್ರೆ ಎಂತ ನೋಡಿ. ಬಣ್ಣದ ವಿಷಯವಾಗಿ ಸ್ವಲ್ಪ ಮಾತಾಡ್ತೇನೆ ನಾನು. ಸಾಂಪ್ರದಾಯಿಕ ಬಣ್ಣ ಅಂದ್ರೆ ಅಕ್ಕಿಯ ಹಿಟ್ಟನ್ನು ಅರೆದು, ಕರೆಕ್ಟ್, ಅದು ಸ್ವಲ್ಪ ಹುಳಿ ಬರೆಸಿ,
ಅದರಲ್ಲಿ ಸುಣ್ಣ ಮಿಶ್ರ ಮಾಡಿ, ಅದು ಎಷ್ಟು ಜಾಸ್ತಿ ಸುಣ್ಣ ಹಾಕಿದ್ರೆ ಮುಖ ಸುಟ್ಟು ಹೋಗ್ತದೆ. ಕರೆಕ್ಟ್. ಅಕ್ಕಿ ಹಿಟ್ಟಿನಿಂದಲೇ ಚಿಟ್ಟಿ ಇಡ್ತಾ ಇದ್ರು. ಕರೆಕ್ಟ್, ಗೊತ್ತು. ಈ ತೆಂಕಿನವರು ನಮ್ಮಲ್ಲಿ ಕರಾವಳಿಯಲ್ಲಿ ಸ್ವಲ್ಪ ಉತ್ತಮ ಬಣ್ಣದವರು ಯಾರು ಇಲ್ಲ. ತೆಂಕಿನವರಿಗೆಲ್ಲ ಅದು ಗೊತ್ತು. ಅದರ ಪ್ರಕಾರ ಚಿಟ್ಟ ಇಟ್ಟು ಮಾಡ್ತಾ ಇದ್ರು. ಈಗ ಏನಿಲ್ಲ, ಹೀಲಿ ಇದೆಯಲ್ಲ, ಕರೆಕ್ಟ್, ಗಮ್ಮ ಅಂಟಿಸಿದ್ರು, ಹೀಗೆ ಚಿಟ್ಟೆ ಇಟ್ರು. ಅದು ಸಾಂಪ್ರದಾಯಿಕ ಅಲ್ಲ ಅಷ್ಟೇ ನನ್ನ ಅಭಿಪ್ರಾಯ. ಈಗ ನೋಡಿ, ಪರಂಪರೆ ಅಥವಾ ಸಂಪ್ರದಾಯ ಅಂತ ನಾವು ಹೇಳುವಾಗ, ಅದನ್ನು ನಾವು ಉಳಿಸಿಕೊಳ್ಳುವಾಗ ಸ್ವಂತಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಉಂಟಾ? ಇಲ್ಲ ಇಲ್ಲ ಇಲ್ಲ, ಮಾಡಬಾರದು. ಅಂದ್ರೆ ಯಕ್ಷಗಾನಕ್ಕೆ ಸಾಂಪ್ರದಾಯಿಕ ಅಂತ ಆದ್ಮೇಲೆ ನಮ್ಮ ಸ್ವಂತಿಕೆಯನ್ನು ಮಾಡಬಾರ್ದು. ಇಲ್ದಿದ್ರೆ ಸಾಂಪ್ರದಾಯ ಬಿಡಬೇಕು, ಸ್ವಂತಿಕೆಯನ್ನೇ ಮಾಡ್ಬೇಕು ಅಲ್ವಾ? ಹೌದು. ಈಗ ಸ್ವಂತಿಕೆ ಮಾಡಿದ್ರೆ ಯಕ್ಷಗಾನ ಉಳಿಲಿಕ್ಕೆ ಉಂಟಾ? ಇಲ್ಲ, ಹೋಗ್ತಾ ಬಂದಿದೆ. ಆದ್ರೆ ಕೆಲವು ಕಡೆಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ಉಳ್ಕೊಂಡಿದೆ. ಕರೆಕ್ಟ್. ಸ್ವಂತಿಕೆ ಅಂತ ಇದ್ರೆ ಅದು ಮತ್ತೆ ಪುನಃ ಹೋಗ್ತದೆ. ಈ ಬಡಗು ತಿಟ್ಟು ಮತ್ತು ಬಡ ಬಡಗು ತಿಟ್ಟುಗಳ ನಡುವಿನ ಅಂತರ ಏನು ಅದರ ನಡುವೆ ವ್ಯತ್ಯಾಸ? ಬಡಗು ತಿಟ್ಟು ಅಂದ್ರೆ ಬಡಗು ಅಂದ್ರೆ, ನಾನೀಗ ಉತ್ತರದವರೊಟ್ಟಿಗೆ ಎಲ್ಲರೂ ತಿರುಗಾಟ ಉಂಟು. ಮೊದಲು ಅವರಿಗೆ ಹೇಳಬಾರ್ದು ಇದನ್ನು, ಆದ್ರೆ ಹೇಳುದಲ್ಲ. ಎಲ್ಲ ದೊಡ್ಡ ಒಳ್ಳೆ ಒಳ್ಳೆ ವೇಷಧಾರಿಗಳೆಲ್ಲ ಇದ್ದಾರೆ, ಆದರೂ ಅದನ್ನು ನಾವು ಹೇಳಬಾರ್ದು. ಅವರಿಗೆ ಬಡಗಿನವರು ಬಡಗಿಗೆ ಬಂದು ವೇಷಧಾರಿಗಳಾದದ್ದು ಬಿಟ್ಟು ಮೊದಲು ಅಲ್ಲಿ ವೇಷ ಮಾಡ್ತಾ ಇದ್ರು. ಹೌದು, ಕರೆಕ್ಟ್. ಚಿನ್ನದ ಪೆಟ್ಟಿಗೆ ಅಂತ ಅಲ್ಲಲ್ಲಿ ಆಟ ಮಾಡ್ಕೊಂಡು ಬರ್ತಾ ಇದ್ರು. ಇಲ್ಲಿ ನಮ್ಮ ಶ್ರೀಧರ ಹಂದಿ ಅವರು ಅಮೃತೇಶ್ವರಿ ಮೇಳ ಮಾಡಿದವಾಗ ಕಿಟ್ಟಾಣಿ ರಾಮಚಂದ್ರ ಹೆಗಡೆ, ಗೋಡೆ ನಾರಾಯಣ ಹೆಗಡೆ, ಆಕ್ಟರ್ ಜೋಶಿ ಇಂಥವ್ರನ್ನೆಲ್ಲ ಕರ್ರಿ ಒಬ್ಬರೊಬ್ಬರು. ಅಂದ್ರೆ ಬರೇ ಸಾಂಪ್ರದಾಯಿಕ ಅಲ್ಲ, ಹಣವನ್ನು ಗಳಿಸಬೇಕಲ್ಲ, ಅದಕ್ಕಾಗಿ ಉತ್ತರದವರನ್ನು ಕರೆತಿದ್ದು ಮೊದಲಾಗಿ ಶ್ರೀಧರ ಹಂದಿ ಅವ್ರ ಮುಖೇನ ಅವರು ಇಲ್ಲಿಗೆ ಬಂದು ಅವರದ್ದನ್ನು ಬದಲಾವಣೆ ಮಾಡಿದ್ರು. ಇದನ್ನು ನೋಡಿ ಅದು ಒಳ್ಳೇದ ಇದು ಒಳ್ಳೇದ ಅಂತ ಅವರು ಸ್ವಲ್ಪ ಸಮಾಲೋಚನೆ ಮಾಡಿ ಬಡಗ ಸಂಪ್ರದಾಯವನ್ನು ತೆಗೆದು ನಮ್ಮ ಬಡಗಿನ ಸಂಪ್ರದಾಯ ಅಂತ ವೇಷ ಮಾಡಲಿಕ್ಕೆ ಶುರು ಮಾಡಿದ್ರು. ಮೊದಲು ಮುಂಡಾಸಿಗಟ್ಲೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಕರೆಕ್ಟ್. ಮನೆಯ ಹೆಂಗಸರ ಸೀರೆ ತಂದು ಕಸೆ ಹಾಕ್ತಾ ಇದ್ರು. ಅದು ಹೇಳಿದ್ನಲ್ಲ, ಬಾಟ್ಲಿ ಬೂಚಿ ಇದರಲ್ಲಿ ಭುಜಕೀರ್ತಿ ಮತ್ತು ವೀರಗಸೆ ಇದನ್ನೆಲ್ಲ ಬೇಗಡೆ ಹಚ್ಚಿ ಬೇರೆ ಬೇರೆ ಏನಾದ್ರು ಮರದ ಚೂರಿಟ್ಟು ಹೀಗೆ ಮಾಡ್ತಾ ಇದ್ರು. ನಮ್ಮಲ್ಲಿ ಹಾಗಲ್ಲ. ಸರಿಯಾದ ಭುಜಕೀರ್ತಿ, ಸರಿಯಾದ ಎದೆಕಟ್ಟು, ಆ ವೇಷಕ್ಕೆ ತಕ್ಕ ಆಭರಣಗಳು ಎಲ್ಲ ವ್ಯವಸ್ಥಿತವಾಗಿ ಇರ್ತಾ ಇತ್ತು. ಮತ್ತೆ ಬಡ ಬಡಗು ಅಂದ್ರೆ ಯಾವುದು? ಕರ್ಕಿ ಮೇಳದವರದ್ದು ಬಡ ಬಡಗು ಅಥವಾ ಯಾವುದು ಬಡ ಬಡಗು ಅಂದ್ರೆ? ಕರ್ಕಿ. ಈ ಕೆರೆಮನೆಯವರದ್ದಲ್ಲ ಅಲ್ಲ. ಕರ್ಕಿ ಮೇಳ ಅಂದ್ರೆ ಮೊದಲಾಗಿ ಇದ್ದದ್ದು ಕರ್ಕಿ ಮೇಳ, ಕರ್ಕಿ ಹಾಸಿಗಾರರ ಮೇಳ ಅಂತ. ಕರೆಕ್ಟ್. ಅವ್ರ ಮನೆತನವೇ ಯಕ್ಷಗಾನದ ಮೇಳ. ಆಮೇಲೆ ಶಿವರಾಮ ಹೆಗಡೆ ಅವ್ರನ್ನ ಹೇಳಿದ್ನಲ್ವ, ಅವರು ಟೆಂಟ್ ಹಾಕಿ ಆಟ ಮಾಡ್ತಾ ಇದ್ರು. ಅವರದೊಂದು ಗ್ರೂಪ್ ಇತ್ತು, ಕೆರೆಮನೆ ಶಿವರಾಮ ಹೆಗಡೆ, ಮಾಬಲೆ ಹೆಗಡೆ, ಮೂರೂರು ದೇವರ ಹೆಗಡೆ, ಮತ್ತೆ ಈಶ್ವರ ಹೆಗಡೆ ಅಂತ ಇವ್ರದ್ದೆಲ್ಲ ಒಂದು ಸೆಟ್ ಇತ್ತು. ಅವ್ರು ಏನ್ ಮಾಡ್ತಿದ್ರು, ಡೇರೆ ಹಾಕಿ, ಅಂದ್ರೆ ಸುತ್ತ ಆಕಾರದಲ್ಲಿ ಬಟ್ಟೆ ಎಲ್ಲ ಇಲ್ಲ, ಈ ಮೊದಲು ಇಟ್ಟು ಕಟ್ಟಿ ಇವತ್ತು ಬಂದು ಇಲ್ಲಿ ಆಟ ಆದ್ರೆ ಮತ್ತೊಂದು 4-5 ದಿವಸ ಮೇಲೆ ಮತ್ತೆ ಎಲ್ಲ ಮನೆಗೆ ಹೋಗ್ತಿದ್ರು. ಮತ್ತೊಂದು ಕೆಲವು ದಿವಸ ಮತ್ತೊಂದು ಇಲ್ಲಿ ಟೆಂಟ್ ಹಾಕಿ ಹೀಗೆ ಮಾಡ್ತಾ ಇದ್ರು. ಹೌದು, ಅದನ್ನ ನೋಡಿದ ಶ್ರೀಧರ ಹಂದಿ ಅವರು, ಅದೆಲ್ಲ ಇಲ್ಲಿ ನಾವೇ ಟೆಂಟ್ ಹಾಕಬೇಕು, ನಾವು ಟೆಂಕಿನ ಮೇಳ ಮಾಡ್ಬೇಕಂತ ತಯಾರು ಮಾಡಿದ್ದೆ ಶ್ರೀಧರ ಹಂದಿ ಅವರು. ನಮ್ಮ ಟೆಂಕಿನಲ್ಲಿ ಇರ್ತಾ ಇತ್ತು, ಬಡಗಿನಲ್ಲಿ ಡೈರೆ ಮಾಡ್ತಾ ಇದ್ರು, ನಮ್ಮ ಬಡಗಿನಲ್ಲಿ ಇರಲಿಲ್ಲ. ಶ್ರೀಧರ ಹಂದಿ ಅವರು ಪ್ರಥಮವಾಗಿ ಮಾಡಿದ್ರು. ಆ ಮಟ್ಟಿಗೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಹಾಗಾದ್ರೆ ಬಡ ಬಡಗು ಅಂತಂದ್ರೆ ಕರ್ಕಿ ಮೇಳವೇ ಬಡ ಬಡಗು. ಕರ್ಕಿ ಮೇಳ ಬಡ ಬಡಗು. ಬಡಗು ತಿಟ್ಟಿನಲ್ಲಿ ಬಣ್ಣಗಳ ಪ್ರಾಮುಖ್ಯತೆ ಎಷ್ಟು? ಬಣ್ಣಗಳಿಗೆ ತುಂಬಾ ಪ್ರಾಮುಖ್ಯತೆ ಉಂಟಾ? ಉಂಟು. ಅಂದ್ರೆ ನಿಮ್ಮಲ್ಲಿ ಈಗ ನೋಡಿ, ಬಣ್ಣಗಳಲ್ಲಿ ಎಷ್ಟು ವಿಧ? ಈಗ ತೆಂಕಿನಲ್ಲಿ ಆದ್ರೆ ಕಾಟು ಬಣ್ಣ, ಹಸಿ ಬಣ್ಣ, ಹೆಣ್ಣು ಬಣ್ಣ ಅಂತೆಲ್ಲ ಉಂಟು. ಅಲ್ಲ, ನಮ್ಮ ಬಡಗಿನಲ್ಲೂ ಉಂಟು. ಅಂದ್ರೆ ಒಂದೊಂದು ವೇಷಕ್ಕೆ ಒಂದೊಂದು ರೇಖೆ. ಅಂದ್ರೆ ಸರ್ಪ ಸುಡಿ ಅಂತ ಒಂದು ಇರ್ತದೆ,
ಆಮೇಲೆ ದ್ವಿಸುಳಿ ಅಂತ 2 ಸುಳಿ ಇರ್ತದೆ, ಕರೆಕ್ಟ್. ಆಮೇಲೆ ತ್ರಿಸುಳಿ ಅಂತ 3 ಸುಳಿ ಮಾಡ್ತಾರೆ, ಹಾ. ಆಮೇಲೆ ಚೇಳು ಸುಳಿ ಅಂತ 1 ಸುಳಿ, ಹಾ, ಹಾ. ಅದು ಗಂಡು ಬಣ್ಣಕ್ಕೆ. ಹಾ. ಹಾ. ಅಂದ್ರೆ ನಿಮ್ಮಲ್ಲಿ ಕೂಡ ಯಾವುದು ಉಂಟು. ಕಾಟು ಬಣ್ಣ, ಹೌದು. ಹಸಿ ಬಣ್ಣ, ಹೆಣ್ಣು ಬಣ್ಣ ಉಂಟು. ಹೌದು. ಈಗ ಇಲ್ಲಿ ಕೂಡ ನೀವೆಲ್ಲ ಶೂರ್ಪನಖಿ ಮಾಡುವಾಗ ಹಾ. ಅದು ಹೀಗೆ ಉದ್ದ ರೇಖೆ ಹಾಕಿ ಬೇರೆ ರೀತಿ ಒಂದು 2-3 ರೀತಿ ಮಾಡ್ತಾ ಇದ್ರು. ಎಲ್ಲ ಚುಟ್ಟಿ ಹಾಕಿಯೇ ಮಾಡ್ತಾ ಇದ್ದಾರೆ. ಮಾಡ್ತಿದ್ರು. ಹೌದು. ಬಡಗುತಿಟ್ಟಿನ ಬಣ್ಣದ ವೇಷದ ಒಡ್ಡೋಲಗ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾವ ರೀತಿ ಅದು? ಅಂದ್ರೆ ನಾಟ್ಯ ಮಾಡಿ ತೋರಿಸುವುದು ಬೇಡ, ವಿವರಣೆ ಕೊಟ್ರೆ ಸಾಕು. ಅಂದ್ರೆ ನೋಡಿ, ಯಾವ ರೀತಿ ಅದು ನಾನು ಮೊದಲು ಹೇಳಿದ್ನಲ್ಲ, ಹಾ. ನಾನು ಇಂತಹದ್ದೇ ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಅಲ್ಲ, ನೀವು ಮಾಡಿದ್ದನ್ನು ಹೇಳಿ. ನಮ್ಮ ಹಿರಿಯವರು ಮಾಡಿದ್ದನ್ನು ನೋಡಿ ಕಲ್ತವ. ನನಗೆ ನೇರವಾಗಿ ಗುರುಗಳು ಯಾರು ಇಂಥವ್ರು ಅಂತಿಲ್ಲ. ಕರೆಕ್ಟ್. ಹಿರಿಯವರು ನೋಡಿ ಅವರೇ ಗುರುಗಳಂತ ಅವ್ರನ್ನ ಒಪ್ಪಿಕೊಂಡು ನಾನು ಮಾಡ್ತಾ ಇದ್ದದ್ದು. ಕರೆಕ್ಟ್. ನನ್ಗೆ ಕಟ್ಟು ಲಕ್ಷ್ಮೀನಾರಾಯಣ ನನ್ನ ಬಣ್ಣದ ವೇಷ ಗುರುಗಳು. Correct. ಅವರು ಏನ್ ಮಾಡ್ತಾ ಇದ್ರು ನೋಡಿ, ಮೊದಲು ಹಿಡಿಂಬ ವಿವಾಹ, ಆಮೇಲೆ ಕನಕಾಂಗಿ ಕಲ್ಯಾಣ ಹೀಗಾಗಿದ್ದಿದ್ರೆ ಹಿಡಿಂಬೆ ಅವರು ಮಾಡ್ತಾ ಇದ್ರು, ಅಲ್ಲ ಹಿಡಿಂಬೆ ನಾನು ಕೊಡ್ತಾ ಇದ್ರು, ಘಟೋತ್ಕಚ ಅವರು ಮಾಡ್ತಾ ಇದ್ರು. ಒಂದೊಂದು ದಿವಸ ಘಟೋತ್ಕಚ ನನಗೆ ಮಾಡ್ಲಿಕ್ಕೆ ಹೇಳಿ ಹಿಡಿಯೋ ಅವರು ಮಾಡ್ತಾ ಇದ್ರು. ಹೀಗೆ ಅದು ಮಾಡಿ ನಾನು ಬಣ್ಣದ ವೇಷದಲ್ಲಿ. ಕರೆಕ್ಟ್ ಕರೆಕ್ಟ್. ಈಗ ಬಣ್ಣದ ವೇಷದ್ದೆಲ್ಲ ತೆರೆ ಪೊರ್ಪಾಟ ಅದೆಲ್ಲ ಉಂಟು. ಉಂಟು. ಅಂದ್ರೂ ಈಗ ಹೆಚ್ಚಿನ ಭಾಗವತ ಈಗಿನ ಬಣ್ಣದವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಮತ್ತು ಭಾಗವತರಿಗೆ ಹೆಚ್ಚಿನವರಿಗೂ ಗೊತ್ತಿರ್ಲಿಕ್ಕಿಲ್ಲ. 4-6 ಜನರಿಗೆ ಗೊತ್ತಿರಬಹುದಷ್ಟೇ. ಅದು ಈ ಬಣ್ಣದ ಒಂದು ವೇಷಗಳು ಒಂದೊಂದು ವೇಷ ಬರುವಾಗ ಇಂಥ ಕ್ರಮದಲ್ಲಿಯೇ ಬರಬೇಕಂತ. ಕರೆಕ್ಟ್. ಹೌದು. ಈಗ ಶೂರ್ಪನಖಿ ಬರುವಾಗ ಒಂದು ಕ್ರಮ, ಅಂದ್ರೆ ಅರ್ಧ ಒಡ್ಡೋಲ್ಗ, ಇಡೀ ಒಡ್ಡೋಲ್ಗ, ಹೀಗೆಲ್ಲ ಕ್ರಮ ಇರ್ತಾ ಇದೆ. ಕರೆಕ್ಟ್. ಚುರುಕಿನ ವೇಷ ಆದ್ರೆ ಅರ್ಧ ಒಡ್ಡೋಲ್ಗ ಮಾಡ್ತಾ ಇದೆ. ಹೌದು, 2-3 ರೀತಿ ಒಡ್ಡೋಲ್ಗ ಉಂಟಾದ್ರೆ. ಈಗ ನೋಡಿ, ನೀವು ಬಡಗಿನಲ್ಲಿ ಬಣ್ಣದ ವೇಷಗಳಲ್ಲಿ ಈಗ ಯಾರು ಇಲ್ಲ, ಅಂದ್ರೆ ಅದು ಕಳೆದೇ ಹೋಯ್ತೇನೋ ಅನ್ನುವಂತ ಹೋಗ್ತಾ ಇದೆ. ಈಗ ಜಗನ್ನಾಥಾಚಾರ್ಯ ಅಂತ ಒಬ್ಬ ಎಳ್ಳಂಪಳ್ಳಿಯಲ್ಲಿ ಇದ್ದಾನೆ, ಅವನು ಸಾಮಾನ್ಯ ಮಾಡ್ತಾನೆ ಬಿಟ್ರೆ ಮತ್ತೆ ಸದ್ಯಕ್ಕೆ ನನಗೆ ಯಾರು ಕಾಣುವುದಿಲ್ಲ. ಅಂದ್ರೆ ಬಡಗಿನ ಯಾವುದೇ ಕಲಾವಿದರು ಈಗ ನೀವು ಇದ್ದೀರಿ ಇಲ್ಲಿ, ನೀವು ಹೇಳಿಕೊಡ್ಲಿಕ್ಕೆ ತಯಾರಿದ್ದೀರಿ, ನಿಮ್ಮ ಹತ್ರ ಕಲೀಲಿಕ್ಕೆ ಯಾರು ಬಂದವರಿಲ್ಲ? ಇಲ್ಲ, ಬೇಡ ಅವ್ರಿಗೆ ಅದೀಗ. ಅದೇ ನೀವು ಹೇಳಿದ್ರಲ್ಲ, ಅದು ಯಕ್ಷಗಾನ ಜೀವನ ನಡೆಸಲಿಕ್ಕೋ ಅಥವಾ ಕಲೆಯ ಬಗ್ಗಾಗಿ ಒದ್ದಾಡ್ತಾರೋ ಯಾವ್ದ್ರ ಬಗ್ಗೆ ಅಂತ ನೀವು ಪ್ರಶ್ನೆ ಮಾಡಿದ್ರಲ್ಲ, ಅದೀಗ ಕಲೆಯ ಬಗ್ಗೆ ಒದ್ದಾಡಿಲ್ಲ ಆದ್ರೆ ಆ ಕಲೆಯನ್ನು ಯಾಕೆ ಬಿಡ್ಬೇಕು ಇವರು? ಕರೆಕ್ಟ್ ಅಲ್ವಾ? ಇವ್ರು ಒಟ್ಟು ಮಜಾ ಮಾಡ್ಲಿಕ್ಕೆ ಯಕ್ಷಗಾನಕ್ಕೆ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಈಗ ನೋಡಿ, ಪೂರ್ವರಂಗ ಮಾಯವಾಗುತ್ತಾ ಬಂದಿದೆ, ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಾ ಬಂದಿದೆ, ಬಣ್ಣದ ವೇಷವು ಇನ್ನೇನು ಕೊನೆಯ ಅಂಚಿನಲ್ಲಿ ಉಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದನ್ನು ಉಳಿಸ್ಲಿಕ್ಕೆ ಏನಾದ್ರೂ ಮಾಡ್ಲಿಕ್ಕಿದ್ರೆ ಏನ್ ಮಾಡಬಹುದು? ಇದು ಮೊದಲಿನಿಂದಲೂ ತರಬಿಸಿ ಇದ್ದದ್ದು. ಎಲ್ಲಿ ಹೋದ್ರು, ಯಾರು ಮಾತಾಡಿದ್ರು ಯಕ್ಷಗಾನದ ಬಗ್ಗೆ ನಾವು ಅದರ ಸಮರ್ಪಕವಾಗಿ ಅದನ್ನು ಪುನಃ ಅದು ಮೊದಲು ಇದ್ದ ಹಾಗೆ ಮಾಡಬೇಕಂತ ಹೇಳ್ತಾರೆ ಬಿಟ್ರೆ, ಒಂದು ಯಾವ್ದಾದ್ರು ಒಂದು ಸಭೆಯಲ್ಲಿ ಹೇಳ್ತಾರೆ, ಆಮೇಲೆ ಅದನ್ನು ಮುಂದುವರಿಸಿಕೊಂಡು ಹೋಗೋರು ಯಾರು ಇಲ್ಲ. ಕರೆಕ್ಟ್. ಯಾವ ಸಭೆಗೆ ಹೋದ್ರು ಯಕ್ಷಗಾನ ಅಥವಾ ವೇಷಗಾರಿಕೆ ಮತ್ತೆ ಬಣ್ಣ ಹಚ್ಚುವುದು, ಬಣ್ಣದ ವೇಷ, ಮುಖವರ್ಣಿಕೆ ಇದೆಲ್ಲ ಮಾಯವಾಗ್ತಾ ಉಂಟು. ಅದರ ಬಗ್ಗೆ ನಾವು ಜನಸಂಪರ್ಕವನ್ನು ಮಾಡಿ ಆಮೇಲೆ ಅದನ್ನು ನಾವು ಸ್ಥಿರಗೊಳಿಸಬೇಕಂತ ಹೇಳ್ತಾರೆ ಬಿಟ್ರೆ ಮಾಡಿದವರು ಯಾರು ಕಾಣುವುದಿಲ್ಲ. ಅಲ್ಲ, ಇದನ್ನೀಗ ಉಳಿಸಬೇಕು ಅಂತಾದ್ರೆ ಯಾರು ಉಳಿಸಬೇಕು? ಪ್ರೇಕ್ಷಕರ, ಕಲಾವಿದರ ಅಥವಾ ಸಂಘಟಕರ? ಯಾರು ಇದನ್ನು ಉಳಿಸಬೇಕು? ಇದನ್ನು ಪ್ರೇಕ್ಷಕರು ಉಳಿಸೋದು ಕಷ್ಟ. ಈ ಯಕ್ಷಗಾನ ಸಂಘಟಕರು ಇದ್ದಾರೆ ನೋಡಿ, ವಿಮರ್ಶಕರು. ಕರೆಕ್ಟ್. ಅವರೇ ಇದರ ಬಗ್ಗೆ ಒಂದು 10 ಜನರನ್ನು ಗುಂಪುಗೂಡಿಸಿ ಮೇಳದ ಯಜಮಾನರನ್ನು ಕೂಡಿಸಿಕೊಂಡು ಯಕ್ಷಗಾನ ಸಾಂಪ್ರದಾಯವಾಗಿ ಉಳಿಬೇಕಾದ್ರೆ ಆ ಸಾಂಪ್ರದಾಯ ಎಲ್ಲ ಮಾಡ್ಬೇಕಂತ ನಾ ಹೇಳುದು. ಅವರು ಇಡೀ ದಿವಸ ದಿನ ಮಾಡ್ಬೇಕು, ಅದು ಉಂಟು ಎನ್ನುವುದನ್ನು ತೋರಿಸಿಕೊಡ್ಬೇಕು. ಕರೆಕ್ಟ್. ಅದು ಕೊಟ್ಟರೆ ಒಳ್ಳೇದಂತ ನನ್ನ ಅನಿಸಿಕೆ. ಅದು ಹೀಗೆ ಮೊದಲು ಇರ್ತಾ ಇತ್ತೆ ಅನ್ನೋದನ್ನು ಒಂದು 10 ನಿಮಿಷ ತೋರಿಸಿದ ದಿವಸಕ್ಕೆ ಸಾಕು. ಯಾವ್ದಾದ್ರು ಒಂದು ವೇಷ, ಸಣ್ಣ ವೇಷ ಮಾಡಿ, ಯಕ್ಷಗಾನ ಸಾಂಪ್ರದಾಯ ಹೀಗಿತ್ತು ಮೊದಲು
ಈಗ ಹಾಗಿದ್ರೆ ಹಣ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮೇಳದ ಯಜಮಾನ್ರೆ ಹೇಳ್ತಾರೆ. ಸಂಪ್ರದಾಯ ಹಿಡ್ಕೊಂಡ್ರೆ ನಮಗೆ ಹಣ ಸಂಭಾವನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಅದು ಉಳಿಬೇಕಾದ್ರೆ ಹೀಗಿತ್ತು. ಈಗ ನಿಮ್ಮಂತವ್ರು ನೋಡಿ, ನೀವು ಇದೆಲ್ಲ ವಿಡಿಯೋ ಎಲ್ಲ ತಯಾರು ಮಾಡಿ ಹೀಗಿತ್ತು ಮೊದಲು ಅಂತ ಅದನ್ನು ಮಾಡ್ತಾ ಇದ್ದಿಲ್ಲ. ಹಾಗೆ ಯಕ್ಷಗಾನ ಒಂದು ಹೀಗಿತ್ತು ಎನ್ನುವುದನ್ನು ರಂಗಸ್ಥಳದಲ್ಲಿ ತೋರಿಸುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ, ಪುರಾಣೇತರ ಪ್ರಸಂಗಗಳು ಅಂದ್ರೆ ಈ ಸಾಮಾಜಿಕ ಪ್ರಸಂಗ, ಕಾಲ್ಪನಿಕ ಪ್ರಸಂಗ, ಐತಿಹಾಸಿಕ ಪ್ರಸಂಗ, ಇವುಗಳೆಲ್ಲ ಯಕ್ಷಗಾನಕ್ಕೆ ಒಳ್ಳೆದ ಕೆಟ್ಟದ್ದ? ನೋಡಿ, ಯಕ್ಷಗಾನ ಮೊದಲು ಹಳ್ಳಿಯವರು ಯಕ್ಷಗಾನ ಸಾಯಂಕಾಲ ಬಂದವರು ಬೀಳುವರೆಗೆ ನೋಡ್ತಾ ಇದ್ರು. ಕರೆಕ್ಟ್. ಮೊದಲಿನ ಈ ಪುರಾಣ ಪ್ರಸಂಗದಲ್ಲಿ ಕೆಟ್ಟದ ಮಾಡಿದವನಿಗೆ ಕೊನೆ ಏನು ಸಿಗ್ತದೆ? ಕರೆಕ್ಟ್, ಕೆಟ್ಟದಾಗ್ತದೆ. ಒಳ್ಳೇದು ಮಾಡಿದವ ಒಳ್ಳೇದಾಗ್ತಾನೆ. ಹೌದು. ಆಮೇಲೆ ದೇವರು ಅವನಿಗೆ ಕರುಣೆ ತೋರಿಸ್ತಾನೆ, ಅವ ಒಳ್ಳೇದಾಗ್ತಾನೆ. ಮತ್ತೆ ಅಥವಾ ಒಬ್ಬಳು ವೇಷವಾಟಿಕೆಯಲ್ಲಿ ಇದ್ದವಳು ಮುಂದೆ ಏನಾಗ್ತಾಳೆ ಅವಳು ಗತಿ? ಕರೆಕ್ಟ್, ಅರ್ಥ ಆಯ್ತು. ಹೌದು. ಮತ್ತೆ ಒಬ್ಬಳು ಸಾಮಾನ್ಯ ಗೃಹಿಣಿ ಆದವಳು ಮೊದಲು ಕಷ್ಟ ಬಂದ್ರು ಕಡೆಗೆ ಸುಖ ಅನುಭವಿಸ್ತಾಳೆ ಎನ್ನುವ ಪರಂಪರೆ ತತ್ವಗಳು ಇರ್ತಾ ಇತ್ತು ಮೊದಲನೇ ಪ್ರಸಂಗದಲ್ಲಿ. ಈಗೇನಿಲ್ಲ, ರಾಜನ ಮಗಳು ಮಂತ್ರಿ ಮಗನನ್ನು ಅದೆಲ್ಲ ಅದು ಹೇಳುದಿಲ್ಲ ನಾನೀಗ. ಈಗ ಈ ಪ್ರಸಂಗ ಬರೀತಾರೆ, ಬರೆದ್ರೆ ಅದನ್ನೇ ಬರೀತಾರೆ. ಯಾಕೆ? ಜನರಿಗೆ ಇಂಟ್ರೆಸ್ಟ್ ಆಗ್ಬೇಕಲ್ಲ, ಅದು ಬರೀತಾರೆ ಹಣ ಆಗುದಿಲ್ಲ ಅವರಿಗೆ. ಅಂದ್ರೆ ನೀವು ಹೇಳುದು ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುವಂತಹ ಪ್ರಸಂಗಗಳಾಗಬೇಕು. ಮೌಲ್ಯಗಳು ಇದ್ರೆ ಪುರಾಣದ ಅಲ್ಲದಿದ್ರು ಆಗ್ತದಲ್ಲ. ಹಾಗಾದ್ರೆ ಅಲ್ಲ, ಪ್ರಸಂಗ ಈಗ ಹೊಸ ಪ್ರಸಂಗ ಮಾಡಬಾರದು ಅಂತ ನಾನು ಹೇಳುದಲ್ಲ. ಅಶ್ಲೀಲ ಅಸಂಬದ್ಧ ಸರಿಯಲ್ಲ. ಮುಂದಿನ ಪೀಳಿಗೆ, ಈ ಪೀಳಿಗೆ ಅಂತೂ ಬದಲಾವಣೆ ಆಗ್ತಾ ಬಂದಿದೆ. ಆದ್ರೆ ಮುಂದಿನ ಪೀಳಿಗೆಯವರು ಇದನ್ನು ನೋಡ್ತಾರೆ, ಹಾಗೆ ಮಾಡಿ ಗೆದ್ದು ಬಿಟ್ಟ. ನಾವು ಎಲ್ಲಾದ್ರೂ ಹೋಗುವ ಗಂಟು ಮುಂಡೆ ಕಟ್ಕೊಂಡು ವಿದ್ಯೆ ಕಲಿ ತಂದೆ ತಾಯಿಯವರು ಬಹಳ ಕಷ್ಟದಲ್ಲಿ ವಿದ್ಯೆ ಕಲಿಸ್ತಾರೆ ಮಕ್ಕಳಿಗೆ. ಹೌದು, ಕರೆಕ್ಟ್. ಬಹಳ ಕಷ್ಟ. ಮೊದಲು ಹಾಗಲ್ಲ, ಈಗ ತುಂಬಾ ಕಷ್ಟ. ಬೇಕಾದಷ್ಟು ಹಣ ಬೇಕು. ಕಡೆಗೆ ಅವರು ಕಾಲೇಜಿಗೆ ಹೋಗ್ತಾರೆ, ಗಂಡು ಹೆಣ್ಣು ಒಟ್ಟಾಗ್ತಾರೆ. ಬೇಕಾದ್ರೆ ಮೊಬೈಲ್ ಉಂಟು, ಈಗ ತೊಂದ್ರೆ ಮಾತಾಡ್ಲಿಕ್ಕೆ. ಹೌದು, ಮಾಡ್ತಾರೆ, ಎಲ್ಲ ಹೋಗಿ ಬಿಡ್ತಾರೆ. ತಂದೆಗೂ ಇಲ್ಲ, ತಾಯಿಗೂ ಇಲ್ಲ. ಇವರು ಹೋದವರು ಸುಖ ಪಡ್ತಾರ? ಇಲ್ಲ, ಅವರು ಕಷ್ಟ ಪಡ್ತಾರೆ. ಸ್ವಲ್ಪ ಸಮಯ ಅವರು ಮಜಾ ಮಾಡ್ತಾರೆ, ಆಮೇಲೆ ಕುತ್ತಿಗೆನೇಣೋ ಅಥವಾ ವಿಶ್ವ ತಗೊಂಡು ಅವರು ಹೋಗ್ತಾರೆ. ಒಟ್ಟು ಇಡೀ ಒಂದು ಸಂಸಾರ ಹಾಳಾಗಿ ಹೋಗ್ತದೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಮೌಲ್ಯಗಳ ಕುಸಿತ. ಅಂತ ಮೌಲ್ಯಗಳ ಕುಸಿತವನ್ನು ಯಕ್ಷಗಾನದಲ್ಲಿ ತೋರಿಸಬಾರದು. ಕರೆಕ್ಟ್. ಪ್ರಸಂಗ ಮಾಡಬಾರ್ದು ಅಂತ ನಾನು ಹೇಳುವುದಿಲ್ಲ. ಹೌದು, ಒಳ್ಳೆದು ಮೌಲ್ಯಗಳು. ಅದೇ, ಇಂಥದ್ದು ಇಲ್ಲದೆ ಒಳ್ಳೆಯ ಮೌಲ್ಯಗಳನ್ನು ಕೊಡಬೇಕು. ಈಗ ನೋಡಿ, ಅದೇ ಆಗ ಹೇಳಿದ್ರಿ 3 ಸತಿ ಹೇಳುದು ಅಲ್ಲ ಅಂತ 8 ಸರಿ ಹೇಳುದು. 8 ಬಿಡಿ, ಸಂಗೀತದ ಆಲಾಪನೆ, ಶಾಸ್ತ್ರೀಯ ಸಂಗೀತದ ಹಾಗೆ ಅದೇ ರೀ ಹೇಳಿದ್ನಲ್ಲ ನಾನು. ಸಂಗೀತವೇ ಬೇರೆ, ಯಕ್ಷಗಾನವೇ ಬೇರೆ, ಕರೆಕ್ಟ್, ಕಥಕ್ಕಳಿಯೇ ಬೇರೆ. ಹೌದು, ಅದರದ್ದಾದ ಒಂದು ಸಂಪ್ರದಾಯ ಉಂಟು, ಅದನ್ನು ಬಿಟ್ಟು ಹೋಗಬಾರ್ದು. ಹೌದು, ಅದೇ ಈಗ ತಂದೆಗೆ ತಂದೆ ಅಂತ ಹೇಳ್ಬೇಕಾ ಬೇಡವಾ? ಹೌದು, ತಂದೆಗೆ ತಂದೆ ಅಂತಾನೆ ಹೇಳ್ಬೇಕು. ತಂದೆಗೆ ಮಾವ ಅಂತ ಹೇಳಿದ್ರೆ ಆಯ್ತದ? ಆದ್ರಿಂದ ಸಂಪ್ರದಾಯ ಅಂದ್ರೆ ಅದೇ. ಕರೆಕ್ಟ್. ಈಗ ನೋಡಿ, ನನ್ನ ಪ್ರಶ್ನೆ ಏನು ಅಂತ, ನಮ್ಮ ಒಂದು ಮಾತಿಗೆ ಅಡ್ಡ ಬಂದೆ ನಿಮ್ಗೆ. ಪರವಾಗಿಲ್ಲ. ನಮ್ಮ ರಘುರಾಮ್ ಶೆಟ್ರು ಕಂದಾವರ ಅಂತ, ಹೌದು, ಅವರು ಹೊಸ ಪ್ರಸಂಗ ಬರೀತಾರೆ. ಆದರೆ ಅಸಂಬದ್ಧ ಇಲ್ಲ, ಅವ್ರ ಶೈಲಿ ಅಷ್ಟು ಒಳ್ಳೇದು. ಮೊದಲು ಅದು ಯಾವುದು, ಆ ಸಂಪ್ರದಾಯವನ್ನು ಬಿಟ್ಟು ಹೋಗುವುದಿಲ್ಲ. ಬೇಡದಿದ್ದೆಲ್ಲ ಬರಲಿಲ್ಲ ಅವರು. ಕಾಳಿಗನವರು 3-4 ಪ್ರಸಂಗ ಬರೆದಿದ್ದಾರೆ. ನಾಗಶ್ರೀ, ವಿಜಯಶ್ರೀ, ಹೌದು ಹೌದು ಗೊತ್ತು. ಹೌದು, ಇದೆಲ್ಲ. ಆದ್ರೆ ಅದು ಅವರು ಅಸಂಬದ್ಧ ಮಾಡಲಿಲ್ಲ. ಹಾಗಾಗಿ ಬರಿಬಾರದು ಅಂತ ಹೇಳುವುದಿಲ್ಲ ನಾನು. ಆದರೆ ಬರೆದ್ರು ಅದು ಒಂದು ಅಲ್ಲ, ಜನರಿಗೂ ಇಂಟ್ರೆಸ್ಟ್ ಬರಬೇಕು, ಮತ್ತೆ ಇಂಥದ್ದೆಲ್ಲ ಹಾಳಾಗಬಾರ್ದು ಅಂತ ನಾನು ಅನಿಸಿದೆ. ಈಗ ನೋಡಿ, ಸಂಗೀತದ ಆಲಾಪನೆ, ಉದ್ದ ಪದ, ಆಮೇಲೆ ಬೇಕಾ ಬಿಟ್ಟಿ ಕುಣಿತ, ಅದಕ್ಕೊಂದು ಲಂಗು ಲಗಾಮ್ ಇಲ್ಲದೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಕುಣಿಯುವುದು ಒಂದು ಪದ್ಯಕ್ಕೆ, ಇದೆಲ್ಲ ಯಕ್ಷಗಾನಕ್ಕೆ ಒಳ್ಳೇದ? ಯಕ್ಷಗಾನಕ್ಕೆ ಅಂದ್ರೆ ಜನರಿಗೆ ನೋಡಿ, ನಾನೊಂದು ವಿಷಯ ಹೇಳ್ತೇನೆ. ಗೋಡೆ ನಾರಾಯಣ ಹೆಗಡೆ ಅವರು ಕೌರವ, ನನ್ನದ್ದು ಭೀಮ. ನಾ ಮಾಡ್ತಿದ್ದೆ ಅಮೃತೇಶ್ವರಿ ಮೇಳದಲ್ಲಿ. ಆವಾಗ
ಎಲ್ಲ ಎಲ್ಲ ಚಿ ಅವ್ರದ್ದು ಕೌರವ ನಂದು ಭೀಮ. ಎಲ್ಲ ಎಲ್ಲ ಚಿ ಬೇಸರ ಮಾಡ್ಕೊಳ್ಬೇಡಿ, ಇದೊಂದು ನಾನು ಬೇಕಂತ ಮಾಡಿದ್ದಲ್ಲ, ಅವರೆಷ್ಟು ಕುಣಿಲಿಕ್ಕೆ ನನಗೆ ಬರ್ತದೆ ಅನ್ನೋದನ್ನ ನಾನು ತೋರ್ತಿದ್ದೆ. ಎಲ್ಲ ಎಲ್ಲ ಚೀನ್ ರಪಕೊಲ ಕುನ್ನಿ ಕಳವಿನ ಜೂಜ ಅಡುವ ಬಾರ ಅಂತ ಹೇಳುವಾಗ ನಾಳೆ ಹಾಕ ನಾನು ಹೀಗೆ ಬಾಲ ಹಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ. ಅವಾಗ ಜನರು ಪಟ 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 ಕೈ ತೊಡಿತಿದ್ದೆ. ಯಾಕೆ ತೊಡಿತಾರೆ ಅದ್ ನನ್ಗೆ ಗೊತ್ತಿಲ್ಲ. ಅವರು ಗೋಡೆಯವರು ಕೌರವ ಕುಣಿವಾಗ ನಾನು ಅಷ್ಟು ಮಾಡ್ತಿದ್ರಿ, ಇವನು ಏನು ಬರುದಿಲ್ಲ ಮಾತು. ದಪ್ಪನಾಗಿ ನಿಂತ್ಕೊಂಡಿದ್ದಾನೆ, ಬಡಗಿದ್ದು ಕುಣಿತಾನಂತ. ನನಗೆ ಬಡಗೂ ಗೊತ್ತುಂಟು, ತಂಗೂ ಸ್ವಲ್ಪ ಗೊತ್ತುಂಟು ಅಂತ ತೋರಿಸಿಕೊಂಡು ಒಂದು ಪದ್ಯಕ್ಕೆ ಮಾತ್ರ ಕುಣಿತಿದ್ದೆ ನಾನು. ಹೌದು, ಅಂದ್ರೆ ನಾನು ಗೊತ್ತುಂಟು ಮಾಡಬಾರದು ಅನ್ನುವುದನ್ನು ನಾನು ತೋರಿಸ್ತಿದ್ದೆ. ಕರೆಕ್ಟ್. ಹಾಗಾದ್ರೆ ಸಿಕ್ಕಾಪಟ್ಟೆ ಕುಣಿಯುವುದು, ಸಿಕ್ಕಾಪಟ್ಟೆ ಆಲಾಪನೆ, ಉದ್ದ ಪದ್ಯ ಎಲ್ಲ ಯಕ್ಷಗಾನಕ್ಕೆ ಬೇಡ. ನನ್ನ ಮನುಷ್ಯ ಸಮಾಧಾನ ಅಲ್ಲ, ಅದು ಚಪ್ಪೆ ಬೀಳ್ತದೆ ಸ್ವಾಮಿ. ನೋಡಿ, ರಂಗಸ್ಥಳ ಏನು ಗೊತ್ತುಂಟಾ, ನಮ್ಮ ಹಿಂದಿನ ಭಾಗವತ ಹೇಳಿದೆ, ರಂಗಸ್ಥಳದ ಬಿಸಿ ತಣಿಬಾರದು ಅಂತ. ಕರೆಕ್ಟ್. ಅದು ಮಳೆ ಬರುವ ಒಂದು ಶಬ್ದ ಬರ್ತದೆ ನೋಡಿ, ಗೋ ಎನ್ನುವ ಶಬ್ದ, ಓಂಕಾರ ಶಬ್ದ ರಂಗಸ್ಥಳದಲ್ಲಿ ಇರ್ತದೆ. ಅದು ಮಾತು ಬೆಳೆಸಿದ ಕೂಡಲೇ ಆ ಶಬ್ದ ಅಡಿಗೆ ಹೋಗ್ತದೆ. ಹೌದು, ರಂಗಸ್ಥಳದ ಸಪ್ಪೆ ಬೀಳ್ತದೆ, ಅದು ಬೀಳಬಾರದು. ಮೊದಲು ಭಾಗವತ ಅರ್ಥ ಈಗ ಮೊದಲು ಹೇಳ್ತಾ ಇದ್ರು ಅರ್ಥ, ಆದರೆ ಅದು ಯಾವುದನ್ನು ಎಷ್ಟು ಹೇಳಬೇಕು ಅಷ್ಟರಲ್ಲೇ ಮುಗಿಸ್ಬೇಕು. ಕರೆಕ್ಟ್. ಇಲ್ಲಿ ರಂಗಸ್ಥಳದ ಸಪ್ಪೆ ಬೀಳ್ತದೆ ನೋಡಿ, ಒಂದು 2-3 ಸಲ ಹೇಳುವಾಗಲೇ ಸಪ್ಪೆ ಬೀಳಿ ಶುರು ಆಗ್ತದೆ. ಈಗ 5-6 ಸಲ ಹೇಳಿದ್ರೆ ಏನಾಗ್ತದೆ ಸ್ವಾಮಿ? ಕರೆಕ್ಟ್ ಅಲ್ವಾ? ಮತ್ತೆಂತದು, ಈಗ ಒಳ್ಳೆ ಊಟ ಮಾಡ್ಬೇಕಂತ ಹೋದ್ರೆ ನಾವು 25 ಐಟಮ್ ಹೇಗಾಗ್ತದೆ, ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಈ ಯಕ್ಷಗಾನ ಪ್ರದರ್ಶನಗಳಿಗೆ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಅಂದ್ರೆ ಈಗ ಒಂದು ಪ್ರದರ್ಶನ ಮಾಡಿದ್ರು, ಇಂಥವ್ರು ಇದು ಸರಿಯಾಗ್ಲಿಲ್ಲ, ಇದು ಯಕ್ಷಗಾನದ ಇದಕ್ಕೆ ಇದಾಗ್ಲಿಲ್ಲ, ಇಂಥವರದ್ದು ಒಳ್ಳೇದಾಗಿದೆ ಅನ್ನುವಂತ ವಿಮರ್ಶೆ ಯಾರು ಮಾಡ್ಬೇಕು? ವಿಮರ್ಶೆ ಅದು ಎಲ್ಲರೂ ಮಾಡಿದ್ರು ಪ್ರಯೋಜನ ಇಲ್ಲ. ಆಮೇಲೆ ಅದರ ಯಕ್ಷಗಾನದ ಬಗ್ಗೆ ಅದರ ಘನತೆಗೆ ಗೊತ್ತಿದ್ದವರು, ಅದರ ಪ್ರಾಮಾಣಿಕತೆ ಗೊತ್ತಿದ್ದವರು, ಯಕ್ಷಗಾನ ಅಂದ್ರೆ ಹೌದು, ಯಕ್ಷಗಾನ ಅಂದ್ರೆ ಏನು, ಅದು ಯಾಕೆ ಹುಟ್ಟಿತು, ಅದರಿಂದ ಏನು ಪ್ರಯೋಜನ ಜನರಿಗೆ ಕರೆಕ್ಟ್ ಎನ್ನುವುದು ಗೊತ್ತಿದ್ದವರು ಮಾತ್ರ ಅದನ್ನು ವಿಮರ್ಶೆ ಮಾಡಿ ಅದನ್ನು ಸರಿಪಡಿಸಬೇಕು. ಈಗ ಒಂದು ಪ್ರದರ್ಶನ ಆಯ್ತಪ್ಪ, ಒಂದು ಯಕ್ಷಗಾನ ಬಯಲಾಯ್ತಾಯ್ತು, ಅದರದ್ದು ವಿಮರ್ಶೆ ಮಾಡ್ಬೋದಾ? ಮಾಡ್ಬೋದು. ಈಗ ನೋಡಿ 8 ಗಂಟೆ ರಾತ್ರಿ ವಿಮರ್ಶೆ ಮಾಡ್ತಾರೆ. ಈಗ ನೀವು ವಿಮರ್ಶೆ ಮಾಡ್ಬೋದು, ಅದು ಕುಂದ ಸರಿ ಆಗ್ಲಿಲ್ಲ ಆವೇಶ, ಅದು ಈಗ ನೀನು ಅವನ ಪ್ರಶ್ನೆಗೆ ಈ ರೀತಿ ಉತ್ತರ ಕೊಟ್ಟು ಸರಿ ಆಗ್ಲಿ ಅಂತ ನೀವು ಹೇಳ್ಬೇಕು. ಆದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಅಂತ ಗೊತ್ತುಂಟು, ಅವ್ರಿಗೇನು ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾರೆ ಅಂತ. ಅದನ್ನ ವಿಮರ್ಶೆ ಮಾಡಿ ಅದನ್ನ ಖಡಾಖಂಡಿತವಾಗಿ ಮಾಡಿ ಅದನ್ನ 4 ಗಂಟೆಗೆ ತಿಳಿಸಿ ಅದನ್ನ ಸರಿಪಡಿಸಿದ್ರೆ ಮಾತ್ರ ಸರಿ ಆಗ್ತದೆ ಯಕ್ಷಗಾನ. ಇದ್ರ ಖಂಡಿತ ಆಗೋದಿಲ್ಲ. ಈಗ ನಂದು ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನಾನು 8 ಗಂಟೆಗೆ ಯಕ್ಷಗಾನಕ್ಕೆ ಹೋದೆ, 10 ಗಂಟೆವರೆಗೆ ನೋಡಿದೆ, ಆಮೇಲೆ ಯಾಕೋ ಏನು ಅಂತ ಒಂದು ಒಳ್ಳೇದಾಗ್ಲಿಲ್ಲ ಅಂತ ಕಂಡಿತು, ನಾನು ಬಂದೆ. 8 ಗಂಟೆಯಿಂದ 10 ಗಂಟೆವರೆಗೆ ನೋಡಿದ ಆಟದ್ದು ವಿಮರ್ಶೆ ನಾನು ಮಾಡಿದೆ. ಆ ವಿಮರ್ಶೆ ಮಾಡ್ಬೋದಾ ಮಾಡಬಾರ್ದಾ? ಯಕ್ಷಗಾನ ಪ್ರಯೋಜನ ಇಲ್ಲ ವಿಮರ್ಶೆ ಮಾಡುದಾದ್ರೆ. ಆಮೇಲೆ ಒಂದು ಪ್ರಸಂಗವನ್ನು ಇಡೀ ಆದ್ರೂ ನೋಡ್ಬೇಕು, ಗೊತ್ತಾಗ್ಲಿಲ್ಲ ನಿಮ್ಗೆ, ಇಡೀ ಒಂದು ಪ್ರಸಂಗ ನೋಡಿ ಅದರ ಬಗ್ಗೆ ವಿಮರ್ಶೆ ಮಾಡಿ, ಅರ್ಧಕ್ಕೆ ವಿಮರ್ಶೆ ಮಾಡಿದ್ರೆ ಮತ್ತೆ ಉಳಿದದ್ದು ಏನಾಗಿದೆ ಎನ್ನುವುದು ಗೊತ್ತಾಗುದು. ಕರೆಕ್ಟ್ ಅಲ್ವಾ? ಅಲ್ಲಲ್ಲ, ಇದ್ದದ್ದಕ್ಕಷ್ಟು ಮಾಡ್ಬೋದಾ? ಇದ್ದದಕ್ಕೆ ಮಾಡ್ಬೋದು. ಈಗ ನೋಡಿ, ಈ ತೆಂಗಿನಲ್ಲೆಲ್ಲ ಉಂಟು, ಇತ್ತೀಚೆಗೆ ತೆಂಗಿನಿಂದಾಗಿ ಬಡಗಿನಲ್ಲಿ ಕೂಡ ಉಂಟು. ಯಾವ್ದು ಹೇಳಿ, ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ರಂಗಸ್ಥಳಕ್ಕೆ ಸಿಕ್ಕಾಪಟ್ಟೆ ಅಲಂಕಾರ ಮಾಡುದು, ಇದೆಲ್ಲ ಯಕ್ಷಗಾನಕ್ಕೆ ಬೇಕಾ? ಮೊದಲು ನಾನು ಯಕ್ಷಗಾನಕ್ಕೆ ಹೋಗುವಾಗ ಗ್ಯಾಸ್ ಲೈಟ್ 2 ರಂಗಸ್ಥಳದ ಎಡಬದಿಯಲ್ಲಿ ಒಂದು ದೊಂದಿ, ಬಲಬದಿಯಲ್ಲಿ ಒಂದು ದೊಂದಿ. ಕರೆಕ್ಟ್. ಅದರಲ್ಲಿ ವೇಷ ಚಂದ ಕಂಡಷ್ಟು ಈಗಿನ ಕೆಂಪು ಲೈಟ್ ಏನು ಚಿಕ್ಕ ಜಿಗಿ ಆಗೋ ಲೈಟ್, ಅದು ವೇಷ ಚಂದ ಕಾಣುವುದೇ ಇಲ್ಲ, ಅದು ಸಾಂಪ್ರದಾಯಿಕವೂ ಅಲ್ಲ. ಅದು ಮಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಆದ್ರೆ ಈಗಿನ ಜನರಿಗೆ ಅದು ಮೆಚ್ಚಿಗೆ ಬರ್ಲಿಕ್ಕಿಲ್ಲ, ಮನಸ್ಸಿಗೆ ಸಮಾಧಾನ ಆಗಲಿ. ಹೌದು, ಅಂದ್ರೆ ದ್ವಂದ್ವ ಬೆಳಕಿನದ್ದೇ ಪುನಃ ಮಾಡುದು ಒಳ್ಳೇದು ಅಂತ ನೀವು ಹೇಳುದು. ಹೌದು, ಮಾಡಿದ್ರೆ ಒಳ್ಳೇದು.
ಬೇರೆ ಕಡೆ ಇರ್ಲಿಲ್ಲ ಇಟ್ಟು. ಹೌದು, ಕರೆಕ್ಟ್ ಕರೆಕ್ಟ್. ರಂಗಸ್ಥಳಕ್ಕೆ ಬೇಡ ಅಂತ. ಚೌಕದಲ್ಲಿ ಇರ್ಲಿಲ್ಲ ಇಟ್ಟು, ಅಥವಾ ಸ್ವಲ್ಪ ದೂರದಲ್ಲಿ ಸಭೆಯಲ್ಲಿ ಇಲ್ಲ. ಆದ್ರೆ ರಂಗಸ್ಥಳದಲ್ಲಿ ಬರೇ ದೊಂದಿ ಮಾತ್ರ ಇಟ್ಟು ಆ ವೇಷವನ್ನು ನೋಡಿ ನೀವು ದೊಂದಿ ಬೆಳಕಿನ. ಹೌದು, ನಾನು ನೋಡಿದ್ದೇನೆ. ಹಾ, ಬೇಡ ಈ ಗ್ಯಾಸ್ ಲೈಟ್ ಹಾಕಿ ನೋಡಿ ಏನು ಕಾಣ್ತದೆ? ಏನೂ ಕಾಣುದಿಲ್ಲ. ಎಲ್ಲ ಒಟ್ಟಿಗೆ ಒಂದು ರಾಶಿ ಹಾಕಿದಾಗ ಆ ದೊಂದಿ ಬೆಳಕಿನಲ್ಲಿ ಆ ಭುಜಕೀರ್ತಿ ಬೇರೆ ರೀತಿ, ಮುಖದ ವರ್ಣಿಕೆ ಬೇರೆ ರೀತಿ, ಆ ಕಣ್ಣಿನ ಭಾವನೆ ಬೇರೆ ರೀತಿ, ಇದೆಲ್ಲ ಕಾಣ್ತಿತ್ತು. ಕಾಣ್ತಿಲ್ಲ. ಒಟ್ಟಾರೆ ಒಂದು ಚಿತ್ರ ನೋಡಿದ ಕಾಣ್ತದೆ ಅಷ್ಟೇ. ಈ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ. ಈಗ ಮಂದರ್ತಿಯಲ್ಲಿ ಮೊದಲು ಒಂದು ಮೇಳ ಇತ್ತು. ನಾನು ಮಂದರ್ತಿಯಲ್ಲಿ 13 ವರ್ಷ ಬಿಡದೆ ತಿರುಗಾಟ ಮಾಡಿದ್ದೀನಿ. 13 ವರ್ಷ, 1 ವರ್ಷ ಬೇರೆ ಮಾಡಕ್ ಹೋಗ್ಲಿಲ್ಲ. ಮೂಲ್ಕಿ ಅಲ್ಲ, ಅದೇ ಯಕ್ಷಗಾನ ಕೇಂದ್ರ ತಯಾರಾಯ್ತಲ್ಲ, ಅದ್ರ ಮೊದಲು ನಾನು ಅಮೃತೇಶ್ವರ ಮೇಳ ಬಿಟ್ಟು 1 ವರ್ಷ ಸಾಲಿಗ್ರಾಮ ಮೇಳಕ್ಕೆ ಹೋದೆ. ಆಮೇಲೆ ಮಂದರ್ತಿಗೆ ಹೋದೆ. ಮಂದರ್ತಿಗೆ ಹೋದ 13 ವರ್ಷ ಮಂದರ್ತಿ ಮೇಳದಲ್ಲಿ ಇದ್ದೆ. ಅಂದ್ರೆ 1 ವರ್ಷ ಸಾಲಿಗ್ರಾಮ. ಸೋಮನಾಥ ಹೆಗಡೆ ಅವರು ಮತ್ತೆ ವಕೀಲರು ಮುತ್ತ ಹೆಗಡೆ ಅವರು ಇದು ಮಂದರ್ತಿ ಮೇಳಕ್ಕೆ ಸಾಲಿಗ್ರಾಮ ಮೇಳ ಮಾಡಿದ್ರು. ನಾನು ಮಂದರ್ತಿ ಮೇಳದಲ್ಲಿ ಇದ್ದವನನ್ನು ತೆಗೆದು ಸಾಲಿಗ್ರಾಮಕ್ಕೆ ಹಾಕಿದ್ರು. ಸಾಲಿಗ್ರಾಮದಲ್ಲಿ ಇದ್ದ ಹರಾಡಿ ಮಾರು ತೆಗೆದು ಮಂದರ್ತಿ ಹಾಕಿದ್ರು. ಆವಾಗ ಸಾಲಿಗ್ರಾಮ ಮೇಳದಲ್ಲಿ ಇವರು ನಾವುಡ್ರ ಭಾಗವತರಾಗಿದ್ದು. ಕರೆಕ್ಟ್. ಅಲ್ಲಿ ಭಾಗವತರಾಗಿದ್ದೆ ನಾನು. ಆಮೇಲೆ 1 ವರ್ಷ ಮೂಲಿಕೆ ಮೇಳಕ್ಕೆ ಹೋದೆ. ಆಮೇಲೆ ಯಕ್ಷ ಕೇಂದ್ರಕ್ಕೆ ಹೋದೆ. ಹೌದು, ನೀವು ಅದೇ 13 ವರ್ಷ ಮಂದರ್ತಿಯಲ್ಲಿ ಇದ್ರಿ. ಬಿಡ್ತೀವಿ. ಅದೇ ಹರಕೆ ಬಯಲಾಟ ಮೇಳ, ಅದರ ಬಗ್ಗೆ ನೀವು ಮಾತಾಡ್ತಾ ಇದ್ದ. ಹೌದು, ಅದರ ಬಗ್ಗೆ ಮಾತಾಡಿದ್ದೆ ನಾನು. ಮೊದಲು ಒಂದೇ ಮೇಳ ಇತ್ತು, ಮಂದರ್ತಿ ಮೇಳ. ಅದರಲ್ಲೂ ಏನು ಕೆಲವು ಸಮಯ ಆಟದ ಬಗ್ಗೆ ತುಂಬಾ ಕೊರತೆ ಆಗ್ತಿತ್ತು. ಎಲ್ಲೆಲ್ಲಿ ಯಾರ್ದು ಹರಕೆ ಉಂಟಂತ ಮೇಳ ವಹಿಸ್ಕೊಂಡವರು ಯಾರ್ದು ಹರಕೆ ಬಾಕಿ ಉಂಟು, ಇಂಥವ್ರಿಂದ ಯಾರೋ ಕೇಳೋದು, ನಿಮ್ಮ ತರದ್ದು ಮಂದರ್ತಿ ಮೇಳದ ಹರಕೆ ಯಾರಲ್ಲಾದ್ರೆ ಬಾಕಿ ಉಂಟ ಸ್ವಾಮಿ ನಿಮ್ಮ ಊರಿನಲ್ಲಿ ಅಂತ ಹೀಗೆ ಕೇಳಿ ಆಟ ಇರ್ತಿದ್ದ. ಅವಾಗ ಕಡಿಮೆ ಆಗ್ತದಲ್ಲ, ಜನರು ಸುಮ್ಮನೆ ಮಲಗಬೇಕಲ್ಲ. ಅವಾಗ ಕೇಳಿ 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 ಹೋಗಿ ಆ ಹಣ ಈಗ ಕೊಡ್ದಿರ್ಬೇಡ, ನೀನು ಮೇ ತಿಂಗಳಲ್ಲಿ ಕೊಡು ಅಂತೇಳಿ ಆಟ ಮಾಡಿ ಬರ್ತಾ ಇತ್ತು. ಈಗ ನೋಡಿ 5 ಮೇಳ ಆಗಿದೆ ಮಂದರ್ತಿ. ಹೌದಾ? ಈಗ ಕಟೀಲ್ನಲ್ಲಿ 6 ಆಗಿದೆ. ಅಂದ್ರೆ ಹರಕೆ ಹೋಗ್ತಾ ಉಂಟು, ಜಾಸ್ತಿ ಆಗ್ತಾ ಉಂಟು. ಕರೆಕ್ಟ್. ಸಂಪ್ರದಾಯ ಮಾತ್ರ ಹಾಳಾಗಿ ಹೋಗಿದೆ. ದೇವರ ಕಡೆ ಹೋಗ್ಲಿಲ್ಲ ಎಲ್ಲಿಗೂ. ಹೌದೌದು, ಸಂಪ್ರದಾಯದ ಕಡೆ, ಹೌದು, ಯಕ್ಷಗಾನದ ಸಂಪ್ರದಾಯದ ಕಡೆ ಹಾಳಾಗಿ ಹೋಗಿದೆ. ಈಗ ನಿಮ್ಮ ಅಭಿಪ್ರಾಯದಲ್ಲಿ ಯಕ್ಷಗಾನ ರಂಗದಲ್ಲಿ ಭರವಸೆಯ ಕಲಾವಿದರು ರೂಪುಗೊಳ್ತಾ ಇದ್ದಾರಾ? ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಅದೇ ಮೊದಲು ಹೇಳಿದ್ನಲ್ಲ ನಾವು ಯಕ್ಷಗಾನ ಕಲಿಯುವಾಗ, ಹೆಜ್ಜೆ ಕಲಿಯುವಾಗ ಸಾಂಪ್ರದಾಯವಾಗಿ ಬಹಳ ಕಷ್ಟದಲ್ಲಿ ಕಲಿತಾ ಇತ್ತು. ಈಗ ಕೇಂದ್ರ ಅಂತ ತಯಾರಾಗಿದೆ. ಕೇಂದ್ರದಲ್ಲಿ ಹೇಳಿಕೊಡ್ತಾರೆ. ಅದು ಕೆಲವು ಸರಿಯಲ್ಲ. ನನ್ನತ್ರ ಒಂದು ಗುರುಗಳು ಒಂದು ಕೇಳಿ ಪ್ರಶ್ನೆ ಹಾಕಲಿ, ನಾನು ಹೇಳ್ತೇನೆ. ಆ ಹೆಜ್ಜೆಗಾರಿಕೆ ಬೇರೆ, ಮೊದಲನೇ ಹೆಜ್ಜೆ ಆಗಿತ್ತು, ಈಗಲೇ ಹೆಜ್ಜೆ ಆಗಿತ್ತು. ನಾನು ಅದಕ್ಕೆ ಪ್ರಶ್ನೆ ಉತ್ತರ ಕೊಡ್ತೇನೆ. ಅದನ್ನ ಹೇಳಿಕೊಡ್ತಾರೆ ಅವರು. ಹೇಳಿಕೊಟ್ರೆ ಇವರು ಸ್ವಲ್ಪ ಸಮಯ ಆದ್ರೂ ನಮಗೆ ಬಂತಂತ ಇವರು ಹೊರಟು ಹೋಗ್ತಾರೆ. ಯಕ್ಷಗಾನ ಮೇಳಕ್ಕೆ ಹೋಗ್ತಾರೆ. ಅಲ್ಲಿ ಖುಷಿ ಬಂದಾಗ ಅಸಂಬದ್ಧ ಎಲ್ಲ ಮಾಡ್ತಾರೆ, ಮಗ ಗುಂಡ ಕುಣಿತಾರೆ. ಹೌದು, ಅದನ್ನ ಶೈಲಿ ಬಿಡುವುದಿಲ್ಲ. ಹರಾಡಿ ರಾಮಗಾಣಿಗಳು, ವೀರಭದ್ರ ನಾಯಕರು ಕುಣಿತಾ ಇದ್ರು. ಕರೆಕ್ಟ್. ಹೆರಂಜಾಲ ವೆಂಕಟರಮಣ, ಕುಷ್ಟಗಾಣಿಗಳು, ಅದಕ್ಕೆಲ್ಲೊಂದು ಶೈಲಿ ಅಂತ ಕುಣಿತ ಇಂತಿಷ್ಟೇ ಕುಣಿಬೇಕು. ತೋಮ್ ದೀಮ್ ತಾಮ್, ತೋಮ್ ದೀಮ್ ತಾಮ್, ತೋಮ್ ದೀಮ್ ತಾಮ್, ಕೃಷ್ಣ ಜಿಲ್ಲಾಮ್ ತೋಮ್ ತ ದೀಮ್. ಕರೆಕ್ಟ್. ಅಲ್ಲಿ ಸ್ಟಾಪ್. ಅದು ಮಳೆ ಬಂದು ಹಿಡಿದಾಗ ಈಗ ಹಾಕಿ ಕುಣಿತಾರೆ. ಯಾರು ಒಬ್ಬ ಬೇಸಾರಿ ಕುಣಿಲಿ ನೋಡು, ಇಲ್ಲ. ಒಂದು ಪ್ರಸಂಗಕ್ಕೆ ಒಂದು ಮೊದಲೇ ಹಾಗೆ ಅಷ್ಟನ್ನೇ ಬಾರಿಸಬೇಕು. ಕರೆಕ್ಟ್. ಈಗ ಆಗ ನಿಲ್ತಾರೆ ಯಾರಾದ್ರೂ ಒಬ್ಬ ಬೇಸಾರಿ ಕುಣಿತಾನೆ. ಹೀಗೆ ಒಂದು ಸಲಾಮ್ ಹೆಜ್ಜೆ ಕುಣಿಯುವಾಗ ಅದಕ್ಕೊಂದು ಶಿಸ್ತು ಅಂತ ಇರ್ತಾರೆ. ಅದು ಒಂದು ಹೆಜ್ಜೆ, ಒಂದು ವೆರೈಟಿಯನ್ನು ಒಂದು 3 ಸಲ ಕುಣಿದು ಅದನ್ನ ಕೂಡಲೇ ಬದಲು ಮಾಡಿ ಮತ್ತೊಂದು ವೆರೈಟಿ ತಾಳ. ಅದೇ ಆವಾಗ ಭಾಗವತರಾಮನಿ ಬಿಟ್ಟು ಬಿಡ್ತಾ ಇದ್ರು. ಯಾವುದು ಎಷ್ಟು ಕುಣಿತಾನೆ, ಅವನಿಗೆ ತಾಕತ್ತು ಎಷ್ಟುಂಟು ಅಷ್ಟು ಕುಣಿತ ಬಿಡ್ತಾ ಇದ್ರು. ಈಗ ಒಂದು ಹೇಳಿದ್ರು ಒಂದನ್ನೇ 7-8 ಸಲ ಮಾಡಿದ್ರು.
ಅದೇ ನಾ ಹೇಳಿದ್ನಲ್ಲ, ಎಲ್ಲ ಚಿಂಡ್ರಪ್ಪ ಮುಕ್ಕುನಿ ನಾಯಿ ಹಾಕಿ ಬಾಳ ಹೀಗೆ ಮಾಡ್ಕೊಳ್ಳೋದು, ಈಗ ಅದು ಒಳ್ಳೇದ ಕೆಟ್ಟದ ನೀವೇ ವಿಮರ್ಶೆ ಮಾಡಿ, ನಾನು ವಿಮರ್ಶೆ ಮಾಡೋದಿಲ್ಲ ಅಂತ ನಾನು ಮಾಡಿದ್ದೇನೆ. ಹೀಗೆ ಗೌಡವ್ರು ಎಷ್ಟು ಹಾಕೊಂಡು ಬೇತ್ರಿ ಮಾತನಾಯಕ ಎಂತದೆಲ್ಲ ಕುಣಿತಾಳೆ ಅಂತ ಹೇಳುದು ಬೇಡ, ಅದು ನನಗೆ ಬರ್ತದೆ ಅನ್ನೋದನ್ನ ತೋರಿಸ್ಲಿಕ್ಕೆ ನಾನು ಮಾಡಿದ್ದೆ. ಕರೆಕ್ಟ್. ಆದ್ರೆ ಅದು ಸರಿಯಲ್ಲ ಅಲ್ವಾ? ನನ್ನ ಮನಸ್ಸು ಸಮಾಧಾನಕ್ಕೆ ಮಾಡುದಲ್ಲ, ನಾನು ಜನರಿಗೆ ಕೈ ತಟ್ಟಲಿ ಅಂತ ಮಾಡುದು. ಗೋಡೆಯವ್ರಿಗೆ ಕೈ ತಡ್ತಾರೆ, ಪೇತ್ರಿ ಮಾತ್ರ ಕೈ ಕಟ್ಟುದು ಯಾಕೆ ಅಷ್ಟೇನಂತ ಮಾಡುದು. ಕರೆಕ್ಟ್ ಕರೆಕ್ಟ್. ಅದಕ್ಕೆ ಕಾಳಿಂಗ್ನವ್ರು ನನಗೆ ಮೆಚ್ಚೆ ಕೊಟ್ಟಿದ್ದಾರೆ, ಅದಕ್ಕೆ ಅದನ್ನ ನೀನ್ ಮಾಡಿದ್ವಿ ಒಳ್ಳೇದಾಯ್ತು. ಹೌದು. ಈಗ ನೋಡಿ, ಕಾಲಮಿತಿ ಯಕ್ಷಗಾನ ಅಂತ ಬರ್ತಾ ಉಂಟು. ಹೌದು. ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ಒಂದು ಅಭಿಪ್ರಾಯ ಏನು? ಇದು ಯಕ್ಷಗಾನಕ್ಕೆ ಒಳ್ಳೇದ ಕೆಟ್ಟದ? ಕಾಲಮಿತಿ ಅಂತ ಹೇಳಿದ್ರೆ ಮಾತ್ರ ನನಗೆ ಅದ್ರ ಬಗ್ಗೆ ವಿಮರ್ಶೆ ಮಾಡುವಷ್ಟು ಸಮರ್ಥನೆ ನನ್ನ ಹತ್ರ ಇಲ್ಲ. ಅಂದ್ರೆ ಮಾಡಬಾರದಂತ ಏನಿಲ್ಲ, ಅಂದ್ರೆ ಈಗಿನ ಜನರಿಗೆ ಆದಷ್ಟು ಅಷ್ಟು ಇದಿರುವುದಿಲ್ಲ ನೋಡಿ, ತಾಳ್ಮೆ ಕಡಿಮೆ ಈಗಿನ ಜನರಿಗೆ. 12 ಗಂಟೆ ಕಾಲಮಿತಿಯ ಬಗ್ಗೆ ನಾನು ವಿಮರ್ಶೆ ಮಾಡಲಿಕ್ಕೆ ಸಮರ್ಥನಲ್ಲ. ಅಂದ್ರೆ ಜನರಿಗೆ ಈಗ ಅಷ್ಟು ತಾಳ್ಮೆ ಇರುವುದಿಲ್ಲ. ಬೇರೆ ಬೇರೆ ಕೆಲಸವೂ ಇರ್ತದೆ ಅವರಿಗೆ, ಮತ್ತೆ ತಾಳ್ಮೆ ಕಡಿಮೆ. ಸಾಕು, ಇಷ್ಟೊತ್ತನ್ನು ನೋಡಿದ್ನಲ್ಲ ಸಾಕು, ಅದೇನು ಹೊಸ ಪ್ರಸಂಗ ಮರ, ಅದೇನು ಮೊದಲು ಕುಣಿದಾಗ ಈಗ ಯಾರು ಕುಣಿಯುವುದಿಲ್ಲ, ಈಗ ಒಟ್ಟು ಖುಷಿ ಬಂದಾಗ ಕುಣಿತರು ಅಂತೇಳಿ ಹೇಳ್ಕೊಂಡು ಹೋಗುವವರು ಇದ್ದಾರೆ. ಕರೆಕ್ಟ್ ಸರ್. ಈಗ ನೀವು ತೆಂಕಿನಲ್ಲಿ ಕೂಡ ತಿರುಗಾಟ ಮಾಡಿದವರು, ವೇಷ ಎಲ್ಲ ಮಾಡಿದವರು. ಹೌದು, ತೆಂಕಿನಲ್ಲಿ ಮೇಳದ ತಿರುಗಾಟ ಇಲ್ಲ. ಕುಂಬಳೆ ಶ್ರೀಧರ್ ರಾವ್, ಮತ್ತೆ ಕುಂಬಳೆ ಸುಂದರ್ ರಾವ್, ಎಂಪೆಕಟ್ಟೆ ರಾಮೇಂದ್ರ, ಮತ್ತೆ ಕೊಳಿಯೂರು ರಾಮಚಂದ್ರ ರಾವ್, ಮತ್ತೆ ಇವರೊಟ್ಟಿಗೆಲ್ಲ ನನಗೆ ಅಂದ್ರೆ ಮಳೆಗಾಲದಲ್ಲಿ, ಆ ಕಾಲದಲ್ಲಿ ಅಂದ್ರೆ ಮೊದಲು ಬೊಂಬಾಯಿಗೆ ಒಂದು ತೆಂಕಿನ ಸೆಟ್ಟು ಒಂದು ಬಡಗಿನ ಸೆಟ್ಟು ಕರೆಸ್ತಾ ಇದ್ರು. ಆವಾಗ ತೆಂಕಿನ ಸೆಟ್ಟು ಇದಕ್ಕೊಂದು ಪ್ರಸಂಗ, ಬಡಗಿನ ಸೆಟ್ಟು ಇದೊಂದು ಪ್ರಸಂಗ. ಕೆಲವು ಸಂದರ್ಭ ತೆಂಕು ಬಡಗು ಸೇರಿ ಒಂದು ಆಟ ಮಾಡ್ತಾ ಇತ್ತು. ಆವಾಗ ತೆಂಕಿನವರೊಟ್ಟಿಗೆ ನನಗೆ ತಿರುಗಾಟ ಉಂಟು. ನನಗೆ ತೆಂಕಿನ ಕೊಡ್ತಾ ಸ್ವಲ್ಪ ಬರ್ತಾ ಇದೆ, ಸರಿ ಬರುವುದಿಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ ಬಣ್ಣಗಾರಿಕೆಯಲ್ಲಿ ಬಹಳ ಭಾರಿ ಒಂದು ವಿಶೇಷ ಬಣ್ಣಗಾರಿಕೆ ಯಾವುದು? ತೆಂಕಿನಲ್ಲಿ ಇರುವ ಹಾಗೆ ಬಡಗಿನಲ್ಲಿ ಇತ್ತ ಹೇಗೆ? ಅಂದ್ರೆ ನಾನು ಹೇಳ್ತೇನೆ, ಚಿಟ್ಟೆ ಮಟ್ಟಿಗೆ ಬಡಗು ಅಲ್ಲ, ತೆಂಕಿನವರದ್ದು ಚಿಟ್ಟೆ ಇಟ್ಟಷ್ಟು. ಈಗ ಪಕ್ಕಳ ಕುಟ್ಟೆಪ್ಪ ಅವರದ್ದು ನಾನು ನೋಡಿದ್ದೇನೆ ಇರುವಾಗ, ಅವರು ಚಿಟ್ಟೆ ಎಷ್ಟು ಒಂದೊಂದು ಬೆರಳಷ್ಟು ಉದ್ದ ಇಡ್ತಾ ಇದ್ರು. ಮತ್ತೆ ಅವರಿಗೆ ಸಮಯ ಪ್ರಜ್ಞೆ ಇರ್ತಾ ಇತ್ತು ನೋಡಿ. ಒಂದು ಅದು ಬಣ್ಣದ ವೇಷ, ರಂಗಸ್ಥಳದಲ್ಲಿ ಹೆಚ್ಚಿಗೆ ಸಮಯ ಇರುವುದಿಲ್ಲ. ಕರೆಕ್ಟ್. ರಂಗಸ್ಥಳದಲ್ಲಿ ಸ್ವಲ್ಪ ಹೊತ್ತಿರುವುದು. ಅದಕ್ಕೆ ಮಾಡಬೇಕಾದ್ರೆ ಕನಿಷ್ಠ 3 ಗಂಟೆ 4 ಗಂಟೆ ಬೇಕಂತ, 3 ಗಂಟೆ ಅಗತ್ಯ ಬೇಕು. ಅದು ಚಿಟ್ಟೆ ಒಂದಕ್ಕೊಂದು ಕೂಡ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಒಂದು ಸಾಲು ಇಟ್ಟು ಅದು ಒಣಗಬೇಕು. ಆಮೇಲೆ ಸ್ವಲ್ಪ ಸುಣ್ಣ ಜಾಸ್ತಿ ಮಿಶ್ರ ಮಾಡಬೇಕು. ಮೊದಲು ಮಿಶ್ರ ಮಾಡಿದ್ರೆ ಮುಖ ಸುಟ್ಟು ಹೋಗ್ತದೆ. ಆ ಸುಣ್ಣ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಈಗ ಉದ್ದೆ ಎಳಿಲಿಕ್ಕೆ ಬರ್ತದೆ. ಹೀಗೆ ಇಟ್ಟು ಅದು ಸಾಮಾನ್ಯ 3 ಗಂಟೆ ಇದು ಮಾಡುದು. ಮತ್ತೆ ಈ ನಿಜವಾಗಿ ಆದ್ರೂ ಹೇಳುವುದಾದ್ರೆ, ಈಗ ಬೇರೆ ವೇಷಗಳಿಗಿಂತ ಬಣ್ಣದ ವೇಷವನ್ನೇ ಮೆಚ್ಚುವರು ಹೆಚ್ಚಿಗೆ. ಹೌದು. ನಾವು ಅಮೆರಿಕಕ್ಕೆ ಹೋದವಾಗ ನಮ್ಮ ಇವರು ಕೂಶಿ ಹರಿದಾಸ ಭಟ್ರಲ್ಲಿ ಕೇಳುವುದು, ನಮ್ಗೆಲ್ಲ ಇಂಗ್ಲಿಷ್ ಬರುದಿಲ್ಲ, ನಾವು ವೇಷ ಮಾಡ್ತಾ ಇದ್ರು. ಆ ಬಣ್ಣದ ವೇಷ ಅಂದ್ರೆ ಅವರಿಗೆ ಅಷ್ಟು ಪ್ರೀತಿ. ಅದು ಯಾಗೋ ಏನಂತ ನನ್ನ ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಚಿಟ್ಟೆ ಕಲಿಸುವುದು, ಮತ್ತೆ ಚಿಟ್ಟೆ ಇಡುವುದು, ಅರೇಕೆ ಬರೆಯುವುದು, ಇದನ್ನೆಲ್ಲ ಖುಷಿ ಅವ್ರ ಹತ್ರ ಕೇಳ್ತಾ ಇದ್ರು ಅವರು. ಆವಾಗ ಅದಕ್ಕೆ ಸರಿಯಾದ ಉತ್ತರ ಖುಷಿ ಹೇಳ್ತಾ ಇದ್ರು. ಬಣ್ಣದ ವೇಷಕ್ಕೆ ಪ್ರಥಮ ಸ್ಥಾನ, ಆಮೇಲೆ ಕಿರಾತ ಅದಕ್ಕೆ 2ನೇ ಸ್ಥಾನ. ಅವರು ನಮ್ಮ ಹೊರದೇಶ ಕೂಡ. ಹೌದು ಹೌದು. ಮತ್ತೆ ಅವ್ರಿಗೆ ಸ್ಥಾನ ಇಲ್ಲ ಅಂತಲ್ಲ, ಅಂತೂ ಬಣ್ಣದ ವೇಷಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಹೌದು, ಅದು ನನಗಾದ್ರೂ ಅಷ್ಟೇ. ಬಣ್ಣದ ವೇಷಗಳಷ್ಟು ಏನು ಒಂದು ಆಶ್ಚರ್ಯ ನನಗೆ ಬೇರೆ ಯಾವುದು ಕೊಡುದಿಲ್ಲ. ಹೌದು. ಯಾವ ತೆಂಗಿನಲ್ಲಿ ಬಣ್ಣದ ವೇಷ ಮತ್ತೆ ಕಿರೀಟ ವೇಷ, ನನಗೆ ಕಿರೀಟ ವೇಷ ಬಾರಿ ಒಂದು ಅದ್ಭುತ ಕಾಣ್ತದೆ ನನಗೆ. ಅದು ಬಡಗಿನಲ್ಲಿ ನನಗೆ ಈ ಪುಂಡು ವೇಷ ನನಗೆ ಬಾರಿ ಒಂದು ಅದ್ಭುತ ಕಾಣುತ್ತೆ. ಅಂದ್ರೆ ನಾನು ನೋಡುವ. ಹೌದು. ಮತ್ತೆ ಆ ದೊಡ್ಡ ಕೆಂಪು ಮುಂಡಾಸು, ಅದೆಲ್ಲ ನನಗೆ ಬಾರಿ ಒಂದು ಖುಷಿ ಆಗ್ತದೆ. ಬಣ್ಣ ಅದೇ ನಾನು ನೋಡುವ ಸಮಯದಲ್ಲಿ ಬಣ್ಣ ಇಲ್ಲಿ ಆಲ್ರೆಡಿ ಇಲ್ಲಿ ಇಲ್ಲ ಅಂತ ಆಗ್ತಾ ಬಂದಿದೆ ನೋಡಿ. ಈಗ ನೀವು ಹೇಳ್ದಾಗ ಕಾಲ ಬದಲಾವಣೆ ಆಗಿದೆ, ಜನರು ಬದಲಾವಣೆ ಆಗಿದೆ.
ವೇಷ ಬದಲಾವಣೆ ಆಗಿದೆ. ನಾನು ಮುಂಡಾಸು ಕಟ್ಟುವಾಗ ನಾನೇ ಸ್ವಂತ ತಯಾರು ಮಾಡ್ತಾ ಇದ್ದೆ. ಕ್ಯಾದಿಗೆ ಮುಂದೆಲ್ಲ ಅಟ್ಟೆ, ಕೆಂಪು ಮುಂಡಾಸಿನ ಅಟ್ಟೆ, ಅದಕ್ಕೆ ಆಕಾರ ಬೇರೆ, ಕಪ್ಪು ಮುಂಡಾಸಿನ ಅಟ್ಟೆ ಆಕಾರ ಬೇರೆ. ಅಲ್ಲ, ಅಟ್ಟೆ ಅದೇ ರೀತಿ, ಅದು ಚೆಂಡು ಕೊಟ್ಟು ಅದು ಕಪ್ಪು ಮುಂಡಾಸು ಸ್ವಲ್ಪ ಎತ್ತರ ಉದ್ದ ಸಂಪೂರ್ಣವಾಗಿ ಉದ್ದವಾಗಿ, ಕೆಂಪು ಮುಂಡಾಸು ಸ್ವಲ್ಪ ನಕ್ಷತ್ರನೇ ಎಲ್ಲ ಉಂಟು ನೋಡಿ. ಹೌದು, ಕರೆಕ್ಟ್. ಆ ರೀತಿ ಆಕಾರಗಳು ಬೇರೆ ಎಲ್ಲ ನಾನೇ ಮಾಡ್ತಾ ಇದ್ದೆ. ಅಟ್ಟೆ ನೋಡಿ, ಅಟ್ಟೆ ಮಾಡಿ ಒಂದು ವೇಷ ಮಾಡ್ಲಿಕ್ಕೆ ಸಾಧಾರಣ 3-4 ಗಂಟೆ ಬೇಕು. ಯಾವ್ದು ಕಿರೀಟ ಕಟ್ಟಲಿಕ್ಕೆ. ಈಗ ಥರ್ಮಾಕೋಲ್ ಅದು ಸರಿಯಾ, ಇದು ಸರಿಯಾ, ನೀವೇ ವಿಮರ್ಶೆ ಮಾಡಿ, ನಾನ್ ಮಾಡುದಿಲ್ಲ. ಅಟ್ಟೆ ಕಟ್ಟಿದ್ರೆ ಅಟ್ಟೆ ಕಟ್ಟಿದ್ರೆ ಏನಾಗ್ತದೆ ಅಂದ್ರೆ ಮುಖದ ಆಕಾರಕ್ಕೆ ಸರಿಯಾಗಿ ಕಿರೀಟ ಮೂಡಿಸ್ಲಿಕ್ಕೆ ಬರ್ತದೆ. ಈಗ ಥರ್ಮೋಕೋಲ್ ಇದ್ದಾದ್ರೆ ಮುಖ ಯಾವ ಆಕಾರದಿದ್ರು ಅದು ಒಂದೇ ಆಕಾರ. ಅಂದ್ರೆ ಆಯಕ್ಕೆ ಅದು ಹೊಂದುದಿಲ್ಲೋ ಏನೋ, ಹೊಂದುವುದಿಲ್ಲ. ಮತ್ತೆ ನೀವು ಏನೇ ಹೇಳಿ ಅಲ್ಲ, ಈಗಿನವರಿಗೆ ಇದೇ ಒಳ್ಳೇದು. ನೀವು ಐರೋಡಿ ಗೋವಿಂದಪ್ಪನ ಹತ್ರ ಕೇಳಿ, ಕರೆಕ್ಟ್. ಅವರು ಈ ಬಗ್ಗೆ, ಈ ಹಳೆ ಶೈಲಿ ಬಗ್ಗೆ ವಿಮರ್ಶೆ ಮಾಡ್ತಾರೆ. ಹೌದು, ಅವರು ಈಗಲೂ ಕಟ್ಟಿ ಮಾಡ್ತಾರೆ. ಅವ್ರಿಗೆ ಇದಾಗುದಿಲ್ಲ. ಎಂಚಿನ ಮರ ಯಾವು ಒಟ್ಟಾರೆ ಯಾನು ಬಂಜಿಗೆ ಅದು ಮತ್ತೊಂದಿಲ್ಲ ಅಂತ ಹೀಗೆ ಎಷ್ಟು ನನ್ಗೆ ಅವರಿಗೆ ಒಟ್ಟಿಗೆ ತಿರುಗಾಟ ಉಂಟು ಹಾಗೆ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಹೊಸತನ್ನು ಮೆಚ್ಚುವುದಿಲ್ಲ. ಹೌದು, ಐರೋಡಿ ಅವರು ಹೊಸತನ್ನು ಮೆಚ್ಚುವುದೇ ಇಲ್ಲ. ಒಟ್ಟಾರೆ ಮಾಡ್ತೇನೆ, ಅಷ್ಟೇ ಮಾಡ್ತಿದ್ದೇನೆ. ಅವರು ಖಾಲಿ ಪರಂಪರೆಯನ್ನು ಹೋಗ್ಲಿಲ್ಲ. ಅವರು ಪರಂಪರೆ ಬಿಟ್ಟು ಹೋಗುದೇ ಇಲ್ಲ, ಹೋಗಲೂ ಇಲ್ಲ. ಯಾನು ಗೋಪೂಜಿ ಹೀಗೆ ಹೇಳುದು ತುಳಿ ನನ್ಗೆ ಅವ್ರಿಗೆ ಒಳ್ಳೆ ಒಡನಾಟ. ಹೌದು. ಈಗ ನೋಡಿ, ನಿಮ್ಮ ಹತ್ರ ನಾನು ಇನ್ನೊಂದು ಪ್ರಶ್ನೆ ಕೇಳುದು. ಈಗ ಬಡಗಿನಲ್ಲಿ, ಈಗ ನಮ್ಮ ತೆಂಕಿನಲ್ಲಿ ಅಲ್ಲ, ನಮ್ಮದು ಬಡಗು ನಮ್ಮದೇ, ಅದು ಬಿಡಿ. ಒಟ್ಟು ತೆಂಕಿನಲ್ಲಿ ಹೇಗೆ ಅಂತಂದ್ರೆ, ತೆಂಕು ಬಡಗು ಬೇರೆ ಬೇರೆ ಅಲ್ಲ. ಅಲ್ಲ ಹೇಳ್ತೇನೆ. ಹೌದು, ಅಂದ್ರೆ ಅದೊಂದು ಪರಿಸರ ಅಂತ ಉಂಟಲ್ಲ. ಹೌದು, ಅಷ್ಟೇ. ತೆಂಕು ಬಡಗು ಅಷ್ಟೇ. ಅದೇ ನಾ ಹೇಳಿದ್ನಲ್ಲ, ಯಕ್ಷಗಾನ ಇದು ಕೂಚಿಪುಡಿ ಬೇರೆ, ಇದು ಅದೇ ತೆಂಕು ಬೇಡ, ಬಡಗು ಬೇಡ, ಬಡಗು ಬೇರೆ. ಅಂದ್ರೆ ಯಕ್ಷಗಾನವೇ. ಹೌದು. ಈಗ ನೋಡಿ, ತೆಂಕಿನಲ್ಲಿ ಹೇಗೆ ಅಂತಂದ್ರೆ ಬಣ್ಣದ ವೇಷ, ಆಮೇಲೆ ಪೀಠಿಕೆ ವೇಷ, ಎದುರು ವೇಷ, ಆಮೇಲೆ 1ನೇ ಪುಂಡು ವೇಷ, 2ನೇ ಪುಂಡು ವೇಷ, 1ನೇ ಸ್ತ್ರೀ ವೇಷ, 2ನೇ ಸ್ತ್ರೀ ವೇಷ, ಹಾಗೆಲ್ಲ ಚೌಕಿಯಲ್ಲಿ ಕೂತ್ಕೊಳ್ಳುವ ರೀತಿಯಲ್ಲಿ ಉಂಟು. ಮತ್ತೆ ವೇಷದಲ್ಲಿ ಕೂಡ ಪ್ರಸಂಗಕ್ಕೆ ಅನುಗುಣವಾಗಿ ವ್ಯತ್ಯಾಸಗಳು ಉಂಟು. ನಮ್ಮಲ್ಲಿ ಉಂಟು. ಹೇಗೆ ಅದು ನನಗೆ ಉಂಟು. ಹೇಗೆ ಅದು ಹೇಳಿ. ಹೀಗೆ ದೇವರ ಗಣಪತಿ ಹೀಗಿಟ್ಟವಾಗ ಗಣಪತಿಯ ಬಲಭಾಗದಲ್ಲಿ ಪ್ರಥಮ ದೇವರ ಮುಟ್ಟದಲ್ಲಿ 2ನೇ ವೇಷ, ಆಮೇಲೆ ಪುರುಷ ವೇಷ. ಪುರುಷ ವೇಷ ಅಂದ್ರೆ ಯಾವುದು? ಪುರುಷ ವೇಷ ಅಂದ್ರೆ ಎದುರಿ ವೇಷ ಅಂತ ಹೇಳ್ತಾರೆ. ಪುರುಷ ವೇಷ. ಆಮೇಲೆ ಮುಖ್ಯ ಸ್ತ್ರೀ ವೇಷ, ಮುಖ್ಯ ವೇಷಧಾರಿ. ಆಮೇಲೆ ಪೀಠಿಗೆ ವೇಷದವ, ಪೀಠಿಗೆ ವೇಷ ಅಂತಿಲ್ಲ, ಒಡ್ಡೋಲ್ಗೆ ಪೀಠಿಗೆ. ಕರೆಕ್ಟ್, ಹೌದು, ಪೀಠಿಗೆ ವೇಷ. ಆಮೇಲೆ 3ನೇ ಸ್ತ್ರೀ ವೇಷ. ಆ ಬದಿಯಲ್ಲಿ ಬಣ್ಣದ ವೇಷ, ಒತ್ತು ಬಣ್ಣ. ಅಂದ್ರೆ ಕಪ್ಪು ಮುಂಡಾಸಿನವರು ಕಪ್ಪು ಮುಂಡಾಸಿ ನಮಗೆ ಒತ್ತು ಬಣ್ಣ ಮಾಡ್ಬೇಕು. ಆಕಾರದ ಒಂದು ಬಣ್ಣದ ಒಂದು ವೇಷ ಬಣ್ಣದವರು ಮಾಡಿದ್ರೆ ಮತ್ತೊಂದು ವೇಷ ಕಪ್ಪು ಮುಂಡಾಸಿನವ ಮಾಡ್ಬೇಕು, ಕಪ್ಪು ಮುಂಡಾಸಿನವ. ಆಮೇಲೆ ಆ 3ನೇ ವೇಷದ ಆ ಕಡೆ ಕೂತು, ಹೌದು. ಆಮೇಲೆ ಒಡ್ಡೊಳ್ಳಿಗೆ ವೇಷದವರು, ಆಮೇಲೆ ಕೆಂಪು ಮುಂಡಾಸಿನವರು, ಆಮೇಲೆ ಬಾಲಗೋಪಾಲ ಮಾಡುದು. ಇದು ಶ್ರೀ ವೇಷದವರು. ಸರಿ. ಆಮೇಲೆ ಬಾಲಗೋಪಾಲ. ಆಚೆ ತುದಿಯಲ್ಲಿ ಗಣಪತಿ ಎದುರು ಹಾಸ್ಯ. ಈಗ ನೋಡಿ, ಹಾಸ್ಯಗಾರರು. ಈಗ ಹಾಗಲ್ಲ. ಈಗ ಖುಷಿ ಬಂದಾಗ ಎಲ್ಲ ಹೌದು. ಈಗ ಅದು ತೆಂಗಿನಲ್ಲಿ ಇಲ್ಲ ಬಿಡಿ. ಮತ್ತೆ ನೋಡಿ, ನಾವು ಬಣ್ಣ ಹಚ್ಚುವಾಗ ಮೊದಲು ಆ ದೇವರು ಇದ್ದಾನೆ, ಗಣಪತಿ ಇದ್ದಾನೆ ಎನ್ನುವುದು ಗೊತ್ತಾಗ್ತಿತ್ತು. ಚೌಕ ಹೋದವಾಗ ಬಣ್ಣಗಳು, ಆ ಬಣ್ಣ ಕೊಡಿ, ಹೇಳಲಿಕ್ಕಿಲ್ಲ, ಒಂಚೂರ ಇಂಗ್ಲಿಕ್ಕೆ ಕೊಡಿ, ಒಂಚೂರು ಎಣ್ಣೆ ಮಸಿ ಕೊಡಿ, ಹೀಗೆ ನಿಧಾನವಾಗಿ ಕೇಳ್ತಾ ಇತ್ತು. ಈಗ ಒಟ್ಟಾರೆ ಖುಷಿ ಬಂದ ಬೀಡಿ ಸೇಬೋದು, ವೀಲಿ ಹಾಕ್ಬೋದು, ನೆರ್ಮನೆಯವ್ರ ಸುದ್ದಿ, ಈ ನೆರ್ಮನೆಯವ್ರ ಸುದ್ದಿ. ಈಗ ಟೆಂಟು ಮೊದಲು ಗಿಡಕೆ ಕಟ್ತಾ ಇತ್ತು. ಯಾವ ತೆಂಗಿನ ಮಡ್ಲಿ ಗಿಡಕೆ ಕಟ್ಟಿ ಆಚೆಗೆ ಈಚೆ ಗಿಡಕೆ ಕಟ್ಟಿ ಮಾಡ್ತಾ ಇತ್ತು. ಈಗ ನೋಡಿ, ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರ. ಈ ಕೆಂಪು ಮುಂಡಾಸಿನವ ಮತ್ತೆ ಕಪ್ಪು ಮುಂಡಾಸಿನವ ಅಂತಂದ್ರೆ ಎಂತದದು? ಅಂದ್ರೆ ನೋಡಿ, ಒಂದು ಸುಧನ್ನು ಕಾಳಗ ಬಂತಂತ ನೋಡಿ. ಸರಿ, ಒಂದು ವಿಷಯ ಹೇಳ್ತೇನೆ. ರಸಕೇತು
ಪ್ರದ್ಯುಮ್ನ. ಸರಿ ಅಲ್ವಾ? ರಸಕೇತು ಮಾಡುವ ಕಪ್ಪು ಮುಂಡಾಸನ, ಪ್ರದ್ಯುಮ್ನ ಮಾಡುವ ಕೆಂಪು ಮುಂಡಾಸನ. ಹಾಗೆ ಆ ಲೆಕ್ಕ. ಅಂದ್ರೆ ಅದು ಮುಂದೆ ದೊಡ್ಡ ಕಿರೀಟ. ಓ, ಅದಕ್ಕೆ ಇದು ಕೇದಿಗೆ ಮುಂದ್ಲೆ ಅಲ್ಲ. ಅಲ್ಲ, ಖ್ಯಾತಿ ಮುಂದೆ ದೊಡ್ಡದು. ಆ ದೊಡ್ಡದ್ರಲ್ಲಿ ಎರಡು, ಕೆಂಪು ಮುಂಡಾಸು, ಕಪ್ಪು ಮುಂಡಾಸು. ಕಪ್ಪು ಮುಂಡಾಸು ಅಂದ್ರೆ ಒತ್ತ ಬಣ್ಣ. ಕೆಂಪು ಮುಂಡಾಸು ಅಂದ್ರೆ ಕೆಂಪು ಮುಂಡಾಸು ಅದನ್ನು ಸ್ವಲ್ಪ ಕೆಳಗಿನದ ಸಾಲ ಅಂತ ಹೇಳಲಿಲ್ಲ ನಾವು. ಪೃಥ್ವೇಶ, ಮುಖಿಶ್ರೀ ವೇಷ, ಆಮೇಲೆ ಮೂರನೇ ವೇಷ, ಕಟ್ಟಿ ವೇಷ, ಹೀಗೆ ಸಾಲ ಕೆಳಗಿನ ಮೇಲಿಂದ ಕೆಳಗೆ. ಆ ಬದಿಯು ಹಾಗೆ ಕಪ್ಪು ಮುಂಡಾಸು, ಕೆಂಪು ಮುಂಡಾಸು, ಪೀಠಿಗೆ ವೇಷ, ಆಮೇಲೆ ಬಾಲಗೋಪಾಲ ಮೂರನೇ ಸಖೀಶ್ರೀ ವೇಷ, ಹೀ ಸಾಲಾಗಿ ಹೋಗುದು ಕ್ರಮ ಇತ್ತು. ಅಲ್ಲ, ಆ ಕೆಂಪು ಮತ್ತೆ ಕಪ್ಪು ಅದರ ಸೂಚನೆ ಎಂತದು? ಸೂಚನೆ ಅಂದ್ರೆ ಅದೇ ಕಪ್ಪು ಮುಂಡಾಸು ಅಂದ್ರೆ ಅದೇ ನಾ ಹೇಳಿದ್ನಲ್ಲ, ರಸಗೀತು ಪ್ರದ್ಯುಮ್ನ ಹೀಗೆ. ಸರಿ ಸರಿ. ಯಕ್ಷಗಾನ ರಂಗಭೂಮಿ ಅದು ಬಡಗಿ ಇರ್ಲಿ, ತೆಂಗಿ ಇರ್ಲಿ, ಬಡಗಿರ್ಲಿ, ಯಾವುದೇ ಇರ್ಲಿ, ಆಧುನಿಕತೆಯ ದಾಳಿ ಎಲ್ಲ ಆಗಿದೆ ಈಗ. ಆದ್ರೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಇನ್ನು ಮುಂದಕ್ಕೆ ಇದು ಇದೇ ರೀತಿ ಬೆಳಿಬೇಕಂತಾದ್ರೆ ನಾವು ಏನೆಲ್ಲ ಮಾಡಬಹುದು? ಅದೇ ನಾನು ಹೇಳಿದ್ನಲ್ಲ, ಅವಾಗ ನಾನು ಹೇಳಿದೆ ನಿಮ್ಮ ಹತ್ರ, ಅದಕ್ಕೆ ಸಂಘಟನೆ ಅಂತ ಮಾಡಬೇಕು. ಅದು ಸಾಮಾನ್ಯ ಅಲ್ಲ. ವಿಮರ್ಶಕರು ಎಲ್ಲ ಸೇರಿ, ಮೇಳದ ಯಜಮಾನರು ಮತ್ತೆ ಸ್ವಲ್ಪ ವಿಮರ್ಶಕರು, ಬರೇ ವಿಮರ್ಶಕರು ಆಗ್ಲಿಕ್ಕೆ ಸ್ವಲ್ಪ ಸಾಕಷ್ಟು ಹಣ ವ್ಯಯ ಮಾಡುವವರು ಬೇಕು. ಕರೆಕ್ಟ್. ಅವರೆಲ್ಲ ಒಟ್ಟಾಗಿ ಮೇಳದ ಯಜಮಾನರನ್ನು ಕೂಡಿಸಿ ಒಂದು ಸಂಘಟನೆ ಅಂತ ಮಾಡಬೇಕು. ಹೊಸ ಪ್ರಸಂಗ ಮಾಡ್ಲಿಕ್ಕೆ ಬೇಡ ಅಂತ ಹೇಳಿದೆ. ಆದರೆ ಅದರಲ್ಲಿ ಒಂದು ಸಣ್ಣದಾದ್ರೂ ಒಂದು ಹಳೆ ಪ್ರಸಂಗ ಹೀಗುಂಟು ಯಕ್ಷಗಾನ ಎನ್ನುವುದನ್ನು ತೋರಿಸಿದ್ರು ಒಳ್ಳೇದಿತ್ತು. ಈ ಕಥೆಯ ಈ ಮೊದಲಿನ ಹಾಗೆ ಇಡೀ ಕತೆ ಕೇಳೋರು ಯಾರೂ ಇಲ್ಲ. ಈಗ ದುಂಡು ಒಂದ್ ದಿವಸ 3 ಪ್ರಸಂಗ 4 ಪ್ರಸಂಗ ಮಾಡ್ತಾರೆ. ಇದೊಂದು ಮಾಡ್ಲಿ. ಹೌದು, ಕರೆಕ್ಟ್ ಅಲ್ವಾ? ಈಗ ಶುದ್ಧ ಯಕ್ಷಗಾನದ್ದು, ಸಾಂಪ್ರದಾಯಿಕ ಯಕ್ಷಗಾನದ್ದೇ ಒಂದು 2 ಗಂಟೆ ಕಾರ್ಯಕ್ರಮ ಮಾಡ್ಲಿ. ಕರೆಕ್ಟ್. ಒಂದು ಪ್ರಸಂಗ ಮಾಡ್ಲಿ, ಸಣ್ಣದು, ಒಂದು ಹಿಡಿಮ ವಿವಾಹ ಅಥವಾ ಒಂದು ಅಭಿಮನ್ಯು ಕಾಳುವ ಇಂತ ಒಂದು ಸಣ್ಣದು ಮಾಡ್ಲಿ. ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಲಿ ಹಣದ ಬಗ್ಗೆ. ಅದು ಉಂಟು, ಇದು ಉಂಟು, ಇದು ಇದೆ ಅಲ್ಲ. ಇದೀಗ ನಮ್ಮ ಹತ್ರ ಉಂಟು 10, ಆದ್ರೆ ಹಳತೆ ಹೇಗಿತ್ತು ಎನ್ನುವುದನ್ನು ತೋರಿಸಿದ್ರೆ ಒಳ್ಳೇದಂತ. ಇದು ನನ್ನ ಕಳಕಳಿಯ ವಿನಂತಿ. ಈಗ ನೋಡಿ, ಚೌಕಿಯಲ್ಲಿನ ವಾತಾವರಣದಲ್ಲಿ ಈಗಕ್ಕೂ ಮತ್ತೆ ಹಿಂದೆ ನೀವಿದ್ದಾಗಕ್ಕೂ ಏನಾದ್ರೂ ವ್ಯತ್ಯಾಸ ಉಂಟಾ? ಅದು ಹೇಳಿದ್ನಲ್ಲ ಚೌಕಿಯಲ್ಲಿ 2 ವೇಷ ಹೀಗೆ ಕೂತ್ಕೊಳ್ಳಿ. ಹೌದೌದು, ಅದು ಕೂತ್ಕೊಳ್ಳೋದಾಯ್ತು. ಬೇರೆ ರೀತಿ ಏನಾದ್ರು ವ್ಯತ್ಯಾಸಗಳುಂಟಾ? ಯಾವ್ದು? ವೇಷದ ಬಗ್ಗೆ ಅಲ್ಲ, ಹೀಗೆ ಅಲ್ಲಿಯ ಒಂದು ವಾತಾವರಣದ ಬಗ್ಗೆ, ಹಿರಿಯರಲ್ಲಿ ಕಿರಿಯರಲ್ಲಿ ಎಲ್ಲ ಒಂದು ಒಡನಾಟದ ರೀತಿಯಲ್ಲಿ. ನೋಡಿ, ಮೊದಲು ವಾತಾವರಣ ಅಂದ್ರೆ ಒಂದು ಪ್ರಸಂಗ ಯಾವುದೋ ಒಂದು ಹಳೆ ಪ್ರಸಂಗ ಅಂತ ಮಾಡುವ. ಅವಾಗ ನಿನ್ನೆ ಒಂದಕ್ಕಿಲ್ಲ ಅದೇ ಪ್ರಸಂಗ ಆಗಿದೆ, ಇವತ್ತು ಅದೇ ಪ್ರಸಂಗ ಇಟ್ಟಿದ್ದಾರೆ. ಆವಾಗ ಈ ಹಿರಿಯ ಕಲಾವಿದ್ರು ಏನ್ ಮಾಡ್ತಿದ್ರು ಗೊತ್ತುಂಟಾ? ನೋಡಿ, ನೀನ್ ಮೊನ್ನೆ ಅದು ಮಾತಾಡಿ ಸರಿಯಾಗ್ಲಿಲ್ವಾ? ಅದು ಆ ಪ್ರಶ್ನೆಗೆ ಈ ಉತ್ತರ ಕೊಡಬಾರ್ದು. ನೋಡಿ, ಹೀಗೆ ಮಾತಾಡ್ಬೇಕು ಅಂತ. ಕರೆಕ್ಟ್. ತಿದ್ದುತ್ತಿದ್ರು, ಕೇಳ್ತಿದ್ರು. ಯಾರು? ಇವರು ಕಿರಿಯ ವೇಷಧಾರಿಗಳು ಕೇಳ್ತಿದ್ರು, ಹಿರಿಯ ವೇಷಧಾರಿಗಳು ಸಮರ್ಥವಾಗಿ ಹೇಳ್ತಾ ಇದ್ರು. ಈಗ ಅದಿಲ್ವೇ ಇಲ್ಲ. ಹೇಳಲಿಕ್ಕೆ ಅವ ಯಾರು, ನಾನು ಕಡಿಮೆ ಅಂತ. ಹೌದೌದು, ಕರೆಕ್ಟ್. ಈಗ ಬೊಬ್ಬರನ್ನ ಮಾಡುವ, ದೂತ ಮಾಡುವ ನಾನೇನು ಅವನಿಗೆ ಕಡಿಮೆಯ? ನಾನು ದೂತ ಒಂದು ಬೊಬ್ಬರ ನೀರು ಕೇಳುವುದಿಲ್ಲ. ಆದ್ರಿಂದ ಅದು ಗತಿ ಗೊತ್ತಿಲ್ಲ, ಹಾಳಾಗಿ ಹೋಗಿದೆ. ಕರೆಕ್ಟ್. ರಾಮಗಾಣಿಗರು ಮೊದಲು ಪ್ರಸಂಗ ನಡೆದ್ರೆ ಎದುರಿನ ವೇಷಧಾರಿ ಅವನಿಗೆ ಮಾತು ಕಡಿಮೆ ಆದ್ರೆ ಅವರೇ ಮಾತಾಡ, ನೀನು ಹೀಗೆ ಹೇಳುವುದಲ್ವೋ, ನನ್ನ ಉತ್ತರ ಹೀಗೆ. ಅವನ ಮಾತು ಇವರು ಹೇಳಿ, ಕರೆಕ್ಟ್, ಅವನ ಮಾತನ್ನು ಇವರೇ ಹೇಳ್ತಾ ನೀನು ಹೀಗೆ ಹೇಳ್ತಿದ್ಯಲ್ವೋ. ಅವನಿಗೆ ಅವ ಹೇಳಲಿಲ್ಲ, ಆದ್ರೆ ಇವ್ರು ಹೇಳಿದ್ ನೀನ್ ಹೀಗೆ ಹೇಳುದಲ್ವೋ, ಅದಕ್ಕೆ ನನ್ನ ಉತ್ತರ ಹೀಗೆ ಅಂತ ಪದ್ಯ ಎತ್ತಿದ್ರು. ಕರೆಕ್ಟ್. ಈಗ ನೋಡಿ ಮಾಡ್ತಾರ? ಮೊದಲು ವೇಷಧಾರಿಗಳು ಹಾಗೆ, ನಾರಾಯಣ ಗಾಣಿಗಳು ಹಾಗೆ. ಅವರು ಒಂದೊಂದು. ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಲ್ಲ ಸ್ವಾಮಿ, ಈ ಮುಖ್ಯ ವೇಷಧಾರಿ ಅವೊಂದು ಹೆಂಡತಿ ಶ್ರೀವೇಷ ಅಂತ ಮಾಡುವ, ಮುಖ್ಯ ಶ್ರೀವೇಷ
ಒಬ್ಬ ಪೀಠಿಗೆ ವೇಷ ಒಂದು ಗಂಡನ ವೇಷ. ಆವಾಗ ಅವ್ರದ್ದು ಭಿನ್ನಾಭಿಪ್ರಾಯ ಇರ್ತದೆ. ಈಗ ನಾನು ಮುಖ್ಯ ವೇಷ, ಅವನ ಹೆಂಡತಿ ವೇಷ ನಾನು ಮಾಡ್ಕೊಂಡು ಹೋಗುವಾಗ ಸದರಾಗುವುದಿಲ್ವ ಅಂತ. ಕರೆಕ್ಟ್. ನಾರಾಯಣ ಗಾಣಿಗರು ರತಿ ಕಲ್ಯಾಣ ದ್ರೌಪದಿ ಮಾಡ್ತಾ ಇದ್ರು ಅಲ್ಲ, ಮುಖ್ಯ ವೇಷ ಎಲ್ಲ ಮಾಡ್ತಾರೆ ಅವರು. ಆದರೆ ಅದೇ ನಾ ಹೇಳಿದ್ನಲ್ಲಿ ಪೀಠಿಗೆ ವೇಷ ಒಂದು ಧರ್ಮರಾಯ, ಇವ್ರದ್ದು ದ್ರೌಪದಿ. ಕರೆಕ್ಟ್. ಆವಾಗ ರತಿ ಕಲ್ಯಾಣದಲ್ಲಿ ಆವಾಗ ಆ ಗಂಡ ಅಂದ್ರೆ ಅಷ್ಟೊಂದು ಅಭಿಮಾನ ಪ್ರೀತಿಯಿಂದ ಧರ್ಮರಾಯ ಅಂದ್ರೆ ನನ್ನ ಗಂಡನೇ ಅಂತ ಅಷ್ಟೊಂದು ಪ್ರಾಮಾಣಿಕತೆ, ಆ ಭಾವನೆಗಳನ್ನು ಎಲ್ಲವನ್ನು ತೋರಿಸ್ತಾ ಇದ್ರು. ಈಗಿನವ್ರು ತೋರಿಸ್ತಾರ? ಕರೆಕ್ಟ್. ಅಲ್ಲಿ ಕೆಲವರು ತೋರಿಸಬಹುದು, ಅದ್ರ ಕೆಲವರು ತೋರಿಸುದಿಲ್ಲ. ಅಂದ್ರೆ ಭೇದ ಭಾವ. ಈಗ ಭೇದ ಭಾವ ಇದೆ, ಮುಂಚೆ ಇರ್ಲಿಲ್ಲ. ಮಾಡ್ಲಿಕ್ಕಿಲ್ಲ. ಮಾಡಿ ಹೋಗೋಣ, ಯಾಕೆ ಹಾಗೆ ಮಾಡಿದ್ ನಾನು ಬೆಳಿಗ್ಗೆ ನಡ್ಕೊಂಡು ಹೋಗುವಾಗ ನಮ್ಮ ಪಂಚಾಯತಿ ದಾರಿಯಲ್ಲಿ ಹೋಗುವಾಗ ನೋಡಿ, ಇದು ಹಂಗಲ್ಲ, ಹಾಗೆ ಮಾಡ್ಬಾರ್ದು, ಈಗ ಮಾಡಬಾರ್ದು. ಈಗ ನೋಡಿ ನಾರಾಯಣಗಾಣಿಗರು ಹಾಗೆ, ಗೋವಿಂದಗಾರರು ಹಾಗೆ ಹೇಳ್ತಾ ಇದ್ರು. ಮತ್ತೆ ಚೌಕಿಯಲ್ಲಿ ಈ ಜಾತಿ ಭೇದ ಅನ್ನೋದೇನಾದ್ರೂ ಇತ್ತ ಹಿಂದೆ? ಇತ್ತು. ಯಾವ ರೀತಿಯಲ್ಲಿ ಅಂದ್ರೆ ಈಗೆಲ್ಲ ಬದಲಾವಣೆ. ಜಾತಿ ಭೇದ ಅಂದ್ರೆ ಆಗಿಲ್ಲ. ಮೊದಲು ಈಗ ನೋಡಿ ಮುಂದರ್ತಿ, ಅದು ಬಿಡಿ, ಅದು ಹೇಗೂ ಅಲ್ಲಿ ಅದು ಆಯ್ತಲ್ಲ. ಬ್ರಾಹ್ಮಣರ ಮನೆಯಲ್ಲಿ ಬಿಡಾರಗಳು, ನೀನು ಮುಟ್ಟಾಳ ದೂರಾಳ ಹೀಗೆ ಕೇಳ್ತಾ ಇದ್ರು ಬಿಡಾರದಲ್ಲಿ. ಅಲ್ಲಲ್ಲ, ನಾನು ಕೇಳುದು ಚೌಕಿಯ ಒಳಗಡೆ ಆ ರೀತಿ ಇತ್ತ ಅಂತ. ಕಲಾವಿದ್ರ ಒಳಗಡೆ ಇಲ್ಲ. ಕಲಾವಿದ್ರ ಒಳಗಡೆ ಎಲ್ಲರೂ ಒಂದೇ ರೀತಿ, ಎಲ್ಲರೂ ಒಂದೇ. ಕಲಾವಿದ್ರ ಒಂದೇ. ಬೇರೆ ಕಡೆ ಬಿಡಾರ ಮಾಡುವಾಗ ಅದು ಬಿಡಿ, ಅದು ಬ್ರಾಹ್ಮಣರ ಮನೆಯಲ್ಲಿ ನೀನು ಮುಟ್ಟಾಳ ದೂರಾಳ ಬಾವಿ ನೀರು ಮುಟ್ಟಬೇಡ, ಹೀಗೆಲ್ಲ ದೂರಾಳ ಆದ್ರೆ ಮುಟ್ಟಬೇಡ. ಹೌದು, ಅದು ಸಮಾಜ ಇದ್ದದ್ದು ಆಗ ಹಾಗೆ, ಅದು ಹಾಗೆ ಇದ್ದದ್ದು. ಆಮೇಲೆ ಬದಲಾವಣೆ ಆಗ್ತಾ ಇದು ಬದಲಾವಣೆ ಆಯ್ತು. ನಾನು ಕೇಳಿದ್ದು ಆ ಚೌಕಿಯಲ್ಲಿ, ಚೌಕಿಯ ಒಳಗಡೆ ಬೇರೆ ಬೇರೆ ಜಾತಿಯವರೆಲ್ಲ ಇರ್ತಾರಲ್ಲ, ಅವರ ನಡುವೆ ಏನು ಜಾತಿ ಭೇದ ಇಲ್ಲ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು? ಪ್ರೇಕ್ಷಕರದ್ದ, ಸಂಘಟಕರದ್ದ, ಮೇಳದ ಯಜಮಾನರುಗಳದ್ದ, ಕಲಾವಿದರದ್ದ? ಸಂಘಟಕರು ಒಟ್ಟಾಗಿ ಇದನ್ನು ಉಳಿಸಬೇಕು. ಸಂಘಟಕರೇ ಉಳಿಸಬೇಕು. ಕಲಾವಿದರಿಂದ ಉಳಿಸೋದು ಕಷ್ಟ. ಕಲಾವಿದರಿಂದ ಸಂಘಟಕರು ಮಾಡಿಸ್ಬೇಕು ಅಲ್ವಾ? ಕಲಾವಿದರೇ ಸಮರ್ಥರಲ್ಲ, ಅವ್ರಿಗೆ ಉಳಿದು ಕಷ್ಟ. ಅವರು ಪಾಪ ಕಷ್ಟ ಆಗ್ತದೆ. ಕರೆಕ್ಟ್. ಅಲ್ಲ, ಕೆಲವರೆಲ್ಲ ಪ್ರೇಕ್ಷಕ ಉಳಿಸಬೇಕು ಅಂತ ಹೇಳ್ತಾರೆ, ಅದಕ್ಕೆ ಕೇಳಿದ್ದು. ಪ್ರೇಕ್ಷಕರು ಉಳಿಸೋದು ಹೇಗೆ? ಅದೇ ಪ್ರೇಕ್ಷಕರು ಉಳಿಸೋದು ಹೇಗೆ ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ನಾನು ಅದನ್ನೇ ಕೇಳಿದ್ಯಾ. ಪ್ರೇಕ್ಷಕರು ನೋಡ್ತಾರೆ, ಹೋಗ್ತಾರೆ, ಅವ್ನು ಹಾಗೆ ಮಾಡ್ತಾರೆ, ಒಳ್ಳೇದಲ್ವಾ, ಈಗ ಮಾಡಿದ್ರೆ ಒಳ್ಳೇದಿತ್ತು ಅಂತ ಹೇಳ್ತಾರೆ, ನೋಡ್ತಾರೆ, ನಾಳೆ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಅವರು. ಹೌದು, ಸಂಘಟಕರೇ ಅದನ್ನು ಮಾಡ್ಬೇಕು. ಸಂಘಟಕರು ಮತ್ತೆ ಅದೇ ಸಂಘಟಕರು, ವಿಮರ್ಶಕರು, ಮೇಳದ ಯಜಮಾನರು ಒಟ್ಟು ಸೇರಿ ಮಾಡ್ಬೇಕು. ನಾನು ಹೇಳಿದ್ನಲ್ಲ, ಅವರು ಈಗ ಹೊಸ ಪ್ರಸಂಗ ಮಾಡಬಾರ್ದು ಅಂತ ನಾನು ಹೇಳುದಿಲ್ಲ. ಈಗ ನೋಡಿ 3-4 ಪ್ರಸಂಗ ಮಾಡ್ತಾರೆ ಒಂದು ರಾತ್ರಿ ಬೆಳಗ್ಗೆ ಹಬ್ಬದೊಳಗೆ. ಒಂದು ಸಣ್ಣದ ಒಂದು ಚೌಕಟ್ಟು, ಒಂದು ಹಳೆ ಶೈಲಿ ಮಾಡ್ಲಿ. ಕರೆಕ್ಟ್. ಆವಾಗ ಈಗ ನಾನು ಬೊಂಬೈಲಿ ನೋಡಿ ತೆಂಕು ಬಾಡಿಗೆ ಎರಡಕ್ಕೂ ನಾನು ವೇಷ ಮಾಡಿದ್ದೇನೆ. ಒಂದು ತೆಂಕಿನ ಪ್ರಸಂಗ ಮಾಡ್ತಾ ಇದ್ರು, ಒಂದು ಬಾಡಿಗಿನ ಪ್ರಸಂಗ ಮಾಡ್ತಾ ಇದ್ರು. ಇದರ ಹಾಗೆ ಮಾಡ್ಲಿ, ಒಂದು ಶುದ್ಧ ಶೈಲಿ ಯಕ್ಷಗಾನ ಪ್ರಸಂಗ ಮಾಡ್ಲಿ, ಮತ್ತೊಂದು ಬೇಕಾದ್ರೆ ಇದೆ ಬೇರೆ ಮಾಡ್ಲಿ. ಈಗ ನೀವು ಒಬ್ಬ ಯಕ್ಷಗಾನ ಕಲಾವಿದ, ಬಡಗುತಿಟ್ಟಿನ ಬಣ್ಣದ ವೇಷಕ್ಕೆ ಒಂದು ಪ್ರಾತಿನಿಧಿಕ ಕಲಾವಿದ, ಅಂದ್ರೆ ಬಡಗುತಿಟ್ಟಿಗೆ ಬಣ್ಣದ ವೇಷ ಮಾಡ್ಕೊಂಡಿತ್ತಮ್ಮ. ಅಲ್ಲದು ಗೊತ್ತು, ಎಲ್ಲ ವೇಷ ಮಾಡಿದ್ದೇನೆ. ಈ ವೇಷ ಒಂದು ಬಿಟ್ಟು ಎಲ್ಲ ಮುಖ್ಯ ವೇಷ ಮಾಡಿ, ಎರಡನೇ ವೇಷ ಮಾಡಿ, ಜಾಂಬವ ಮಾಡಿದ್ದೇನೆ, ಕರ್ಣ ಮಾಡಿದ್ದೇನೆ, ಎಲ್ಲ ವೇಷ ಮಾಡಿದ್ದೇನೆ. ಆದ್ರೆ ನಿಮ್ಗೆ ಬಣ್ಣದ ವೇಷಕ್ಕೆ ನಿಮ್ಮನ್ನು ಹೆಚ್ಚು ಗುರುತಿಸುವವರು. ಈಗ ಕೊನೆಗೆ ಕಾರ್ ಅಂತ ನನ್ನ ಬಣ್ಣದ ವೇಷಕ್ಕೆ ತಗೊಂಡೋಗಿ ಹಾಕಿದ್ದು. ಸಾಲಿಗ್ರಾಮ ಮೇಳದಲ್ಲಿ ಒಂದು ಹೊಸ ಪ್ರಸಂಗ ಆಯ್ತು, ಅದಕ್ಕೆ ಬಣ್ಣದ ವೇಷ ತಯಾರು ಮಾಡಿದ್ವಿ. ಸೋಮನಾಥಿಗೆ ಬ್ಯಾತಿ ಏರ್ರೈಜ್ಯ ಮಲ್ಪಲ್ಲ ಅಂತ ಹೇಳಿ ಬಣ್ಣದ ವೇಷಕ್ಕೆ ಕಾಲಿಂಗ್ ನಾಡು ಅಂತ ಹೇಳಿ ನೋಡಿ, ಅದು ಬಣ್ಣದ ವೇಷ ಬರದಾಕಿ ಅಂದ್ರೆ ಅಲ್ಲಿಂದ ಬಣ್ಣದ ವೇಷ ಸ್ಟಾರ್ಟ್ ಆಯ್ತು. ಎಲ್ಲವೂ ಮಾಡ್ತಿದ್ದೇನೆ. ಕರೆಕ್ಟ್. ಈಗ ನೋಡಿ, ಈಗ ನೀವು ಯಕ್ಷಗಾನದ ಒಂದು ದೊಡ್ಡ ಕಲಾವಿದ, ಅಲ್ಲ ಒಂದು ಒಳ್ಳೆ ಹೆಸರಿರುವ, ಎಲ್ರು ಒಂದು ಮೆಚ್ಚುವ ಒಬ್ಬ ಕಲಾವಿದ ನೀವು. ಮೆಚ್ಚಾರೆ ಕೆಲವರು.
ಈಗ ನೀವು ಯಕ್ಷಗಾನ ಕಲಾವಿದರಾಗಿದ್ದು, ಈಗ ನೀವು ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದೀರಿ. ನೀವು ಹತ್ತಿರ ಎಲ್ಲ ಆದ್ರೂ ಆಗುವ ಬಯಲಾಟಗಳಿಗೆ ಅಥವಾ ಆಟಗಳಿಗೆ ಹೋಗಿ ನೋಡಿದ್ದುಂಟ? ಮೊದಲು ನೋಡ್ತಾ ಇದ್ದೆ. ಅಂದ್ರೆ ನಾನು ಒಂದು ಅಭ್ಯಾಸ ಕಟ್ಟದ್ದನ್ನದು ಗೊತ್ತುಂಟ. ನಾನು ಆಗ ಹಿಂದಿನದ್ದು ನೋಡಿ ಈಗ ಏನಾದ್ರೂ ಅಸಂಬದ್ಧ ಮಾಡಿದ್ರೆ ನನಗೆ ತಡಿಲಿಕ್ಕೆ ಆಗುದಿಲ್ಲ, ಏನಾದ್ರೂ ಹೇಳ್ಬೇಕಾಗ್ತದೆ. ಅದಕ್ಕೆ ನೀವು ನೋಡುದನ್ನೇ ಬಿಟ್ಟಿದ್ದೀರಿ? ನೋಡ್ತೇನೆ, ಸ್ವಲ್ಪ ಹೊತ್ತು ನೋಡ್ತೇನೆ, ದೂರ ನಿಂತು ನೋಡ್ತೇನೆ. ಚೌಕಿಯಲ್ಲೆಲ್ಲ ಪರಿಸ್ಥಿತಿ ಅವರು ಮಾತಾಡ್ತೇನೆ, ಒಂದು 10-12 ಗಂಟೆ ನೋಡ್ತೇನೆ. ಮತ್ತೇನು ಹೇಳುವುದಿಲ್ಲ, ಏನು ಹೇಳುವುದಿಲ್ಲ. ಹೇಳಿದ್ರೆ ಕೇಳುವವರು ಇಲ್ಲ. ಅದೇ ಒಂದು ವರ್ಷ ನಾನು ಇಲ್ಲಿ ಮುಡೂರು ಅಂತ ಅಲ್ಲಿ ಆಟಕ್ಕೆ ಹೋಗಿದ್ದೆ. ಕ್ಷೇತ್ರ ಮಹಾತ್ಮ ಆಗಿತ್ತು. ನಂದಿ ನಾನು ಮಾಡಿದ್ದೆ ಮೊದಲು. ನಂದಿ ವೇಷ ಮಾಡ್ಕೊಂಡು ಬಂದು ಮಂಗ ಹಾರ್ದಂಗ ಹಾಡಿದೆ. ಅದಕ್ಕೆ ಅವನಿಗೆ ಹೇಳಿದ್ದೇನೆ, ಮಾರ ನಂದಿ ವೇಷ ಮಾಡ್ಕೊಂಡು ಹಾಗೆಲ್ಲ ಹಾರಬಾರ್ದು ನೋಡಿ. ಈ ಮೊದಲ ನಂದಿ ವೇಷದ ಕುಣಿತಗಳಿಗೆ ಹೇಗೆ ಉಂಟು, ಕುಷ್ಟಿಗಾಣಿಗರು ಮೀನಾಕ್ಷಿಗಳನ್ನು ಹೇಗೆ ಕುಣಿತಾ ಇದ್ರು. ಕೇಳೋ ಒಡೆಯ, ಅದಕ್ಕೆ ಅದೇ ರೀತಿ ಕುಣಿಬೇಕು ಅಂತ ಹೇಳಿ ಮಂಗ ಹಾಡಿದಾಗ ಹಾಡಬಾರದು ಮಾರ. ಅಮ್ಮ ಹೇಳ್ದೆ ಬಂದೇಣ. ಅವ ಚೌಕದಲ್ಲಿ ಅದನ್ನೇ ಜಮೀನು ಮರಲ್ಲ ಅವನಿಗೆ ಹುಚ್ಚ ಏನೆಲ್ಲ ಹೇಳ್ತಾ ಇದ್ದ. ಅದು ಮೊದಲ ಶೈಲಿಯಲ್ಲಿ ಇಟ್ಕೊಂಡ್ರೆ ಈಗ ಆತ ಅಜ್ಜ ನಟದ ಹಾಲು ಮಾರ ಅಂತ ಮೊಮ್ಮಗ ಹುತ್ತಿಗೆ ಹಗ್ಗ ಹಾಕೊಳ್ಳೋದ ಅಂತ ಹೇಳಿ ಅದ್ರ ಕವಿತೆ ಮಾಡಿಬಿಟ್ಟು ಹೇಳುವುದಿಲ್ಲ, ಯಾರು ನಿರೀಕ್ಷೆ ಮಾಡ್ಲಿಕ್ಕೆ ಹೋಗುದಿಲ್ಲ ನೋಡಿ. ಅವ್ರು ಯಾಕೆ ಕುಣಿತಿದ್ರು ಮೊದಲು ಆ ಕುಷ್ಟಗಾಣಿಗರು, ಈಶ್ವರ ನಂದಿ ಇದು ನೋಡಿದ್ರೆ ಯಾರಾದ್ರೂ ಅದು ಮನ ಮೆಚ್ಚಬೇಕು. ಆ ಕುಣಿತ ಯಾರ ಹತ್ರ ಉಂಟು ಈಗ? ಕರೆಕ್ಟ್, ಇಲ್ಲ, ಯಾರ ಹತ್ರ ಇಲ್ಲ. ನಿಮ್ಮ ಈ ಎಲ್ಲಾ ರೀತಿಯ ಯಕ್ಷಗಾನದ ಒಂದು ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಕುಟುಂಬ ವರ್ಗ ಅಂದ್ರೆ ನಾ ಹೇಳಿದ್ದಲ್ಲ, ಕುಟುಂಬದ ವರ್ಗದವರು ಏನು ನನಗೆ ಯಾವ ರೀತಿ ತೊಂದರೆ ಇಲ್ಲ. ನನಗೆ ಮಕ್ಕಳು ಇದ್ದಾರೆ. ಅದೇ ಎಲ್ಲರದ್ದು ಒಳ್ಳೆ ಸಹಕಾರ ಉಂಟು. ಮಕ್ಕಳು ಏನು ಇದು ಮಾಡೋದು. ಮತ್ತೇನಾದ್ರೂ ತಂದೆಗೆ ಏನಾದ್ರು ಸ್ವಲ್ಪ ಅಸೌಖ್ಯ ಆದ್ರೆ ಎಲ್ಲ ಬಂದು ಓಡಿ ಬರ್ತಾರೆ ಎಲ್ಲ. ಅಪ್ಪ ಏನಾಯ್ತು ನಿಮ್ಗೆ, ಹಾಗೆ ಈಗ ಔಷಧಿ ತರುವ ಹಾಗೆ ಅಂತ ಹೇಳ್ತಾರೆ. ಬಿಟ್ರೆ ನನಗೆ ಸಾಂಸಾರಿಕವಾಗಿ ಯಾವ ತೊಂದರೆ ಇಲ್ಲ. ನನ್ನ ಮಗಳು ಓಡಿ ಬರ್ತಾಳೆ. ಅದೇ ಸರ್, ಇಷ್ಟು ಹೊತ್ತು ಯಕ್ಷಗಾನದ ಬಗ್ಗೆ, ಬಡಗುತಿಟ್ಟು ಯಕ್ಷಗಾನದ ಬಗ್ಗೆ, ಅದರ ಒಂದು ಸ್ಥಿತ್ಯಂತರದ ಬಗ್ಗೆ, ಅಂದ್ರೆ ಯಾವ ರೀತಿ ಈಗ ಬದಲಾವಣೆ ಆಗಿದೆ, ಇನ್ನು ಮುಂದಕ್ಕೆ ಹೇಗೆ ಇದು ಬೆಳಿಬಹುದು, ಈ ಯಕ್ಷಗಾನ ಅನ್ನುವಂಥದ್ದು ನೀವು ಇದ್ದಾಗ ಒಂದು ರೀತಿ ಇತ್ತು, ಈಗ ಇನ್ನೊಂದು ಯಾವುದೋ ರೀತಿ ಆಗಿದೆ. ಇನ್ನು ಮುಂದಕ್ಕೆ ಇದು ಹೇಗೆ ಬೆಳಿಬಹುದು, ನಿಮ್ಗೆ ಏನಾದ್ರೂ ಒಂದು ಕಲ್ಪನೆ ಮಾಡ್ಲಿಕ್ಕೆ ಬರ್ತದೆ? ಅಂದ್ರೆ ಪುನಃ ಇದು ತನ್ನ ಹಳೆಯ ಸಂಪ್ರದಾಯಕ್ಕೆ ವಾಪಸ್ ಬಂದಿತ, ಅಥವಾ ಹೀಗೆ ಮುಂದುವರಿದು ಇದೇ ರೀತಿ ಮುಂದುವರಿತದೆ? ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ? ಅಂದ್ರೆ ಈಗ ಜನರಿಗೆ ಅಷ್ಟು ಸಹನೆ ಇಲ್ಲ. ಈಗ ನೋಡಿ, ಟಿವಿ ತಯಾರಾಗಿದೆ, ಎಲ್ಲ ಚಾನಲ್ಗಳು ಬರ್ತವೆ, ಟಿವಿಲಿ ಬೇಕಾದಷ್ಟು ನೋಡ್ಲಿಕ್ಕೆ ಉಂಟು. ಮತ್ತೆ ಯಕ್ಷಗಾನ ನೋಡಿ ಏನ್ ಮಾಡ್ಬೇಕು, ಏನ್ ನಿದ್ರೆ ಬಿಡ್ಬೇಕು ಅಂತ ಹೇಳಿ ಎಲ್ಲ ಹೇಳುವರೆ ಬಿಟ್ರೆ ಮತ್ತೆ ಇದು ಅದು ನನ್ನ ಅಭಿಪ್ರಾಯ. ಇದು ಪುರಾತನ ಕರೆಕ್ಟ್. ಇದು ಒಂದು ಸಾಂಪ್ರದಾಯವಾಗಿ ಉಳಿಬೇಕು, ಜನರೆಲ್ಲ ಒಟ್ಟಾಗಿ ಅದೇ ಸಂಘಟನೆ ಮಾಡಿ ಉಳಿಸಬೇಕೆನ್ನುವ ನನ್ನ ಒಂದು ವಿನಂತಿ. ಅದೇ 2 ಪ್ರಸಂಗ ಮಾಡಿದ್ರೆ ಒಂದು ಸಣ್ಣದು ಒಂದು ತುಂಡು ಮಾಡಿ ಹೀಗಿತ್ತು ಅನ್ನೋದನ್ನು ಮತ್ತದನ್ನು ಮಾಡಿ ನನಗೆ ಬೇಸರ. ಈ ಯಕ್ಷಗಾನ ಉಳಿತದ ಅಥವಾ ಅಳಿತದೆ ಅಂತ ನೀವು ಅಳಿಯುವುದಿಲ್ಲ? ಖಂಡಿತ ಅಳಿಯುವುದಿಲ್ಲ. ನೋಡಿ, ಈಗ ಮುಂದಡ್ತಿಲ್ಲ 5 ಮೇಳ ಆಗಿದೆ, ಕಟೀಲಲ್ಲಿ 6 ಮೇಳ ಆಗಿದೆ. ಅಳಿಯುವುದೇ ಆಗದು. ಮುಂದಡ್ತಿ ದೇವರಿಗೆ ಯಕ್ಷಗಾನ ಅಂದ್ರೆ ಬಹಳ ಇಷ್ಟ, ಕಟೀಲ್ ದೇವಿಗೆ ಯಕ್ಷಗಾನ ಅಂದ್ರೆ ಬಹಳ ಇಷ್ಟ. ಅದು ಯಕ್ಷಗಾನ ಹೋಗುದಿಲ್ಲ, ಖಂಡಿತ ಹೋಗುದಿಲ್ಲ. ಆದ್ರೆ ಬದಲಾವಣೆ ಆಗ್ತಾ ಹೋಗ್ಬಹುದು, ಯಕ್ಷಗಾನ ಹೋಗ್ಲಿಕ್ಕಿಲ್ಲ. ಇಷ್ಟು ಹೊತ್ತು ಅದೇ ಯಕ್ಷಗಾನದ ಬಗ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ನೀವು ತಿಳಿಸಿಕೊಟ್ಟಿದ್ದೀರಿ ಸರ್. ನಿಮ್ಮ ಏನು ಅಗಾಧವಾದಂತಹ ಒಂದು 55-60 ವರ್ಷದ ಅನುಭವವನ್ನೆಲ್ಲ ನಿಮ್ಮಿಂದ ಕೂಡಿದಷ್ಟು ನನಗೆ ಎಷ್ಟು ತಗೊಳ್ಳಿಕ್ಕೆ ಸಾಧ್ಯ ಉಂಟು ಅಷ್ಟು ನಾನು ತಗೊಂಡಿದ್ದೇನೆ. ಈ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ನಾನು ಹೇಳಿದ್ದು ಸರಿ ಅಂತಲ್ಲ, ಇದರ ಬಗ್ಗೆ ಅದೇ ಸಂಘಟಕರು ವಿಮರ್ಶಕರು ಎಲ್ಲ ಅದನ್ನ ವಿಮರ್ಶೆ ಮಾಡಿ ಅದರಲ್ಲಿ ಆರಿಸಿ ಬೇಡದಿದ್ದನ್ನು ಬಿಟ್ಟು ಬೇಕಾದನ್ನು ಮಾತ್ರ ಇಟ್ಕೊಳ್ಬೇಕು
ಅಂತ ನಾನು ಕಳಕಳಿಯಿಂದ ಕೇಳಿ, ನನಗೆ 75 ವರ್ಷ ನೀವು ಬಂದು ನನಗೆ ಸಂದರ್ಶನ ಕೊಡಿಸಿ ಕೇಳಿದ್ದಕ್ಕೆ ಬಹಳ ಸಂತೋಷದಿಂದ ಒಪ್ಪಿಕೊಳ್ತಾ ಇದ್ದೇನೆ. ಮತ್ತೆ ನನಗೆ ಸಾಮಾನ್ಯ ಒಂದು 60-70 ಸನ್ಮಾನಗಳಾಗಿದೆ ದೇವರ ಲೆಕ್ಕದಲ್ಲಿ. ಆ ಕಲಾದೇವಿ ನನ್ನನ್ನು ಉಳಿಸಿದ್ದಾಳೆ. ಕರೆಕ್ಟ್. ಸಂತೋಷದಿಂದ ಕಲಾದೇವಿಗೆ ವಂದಿಸಿ ನನ್ನ ಮಾತನ್ನು. ನಮಸ್ತೆ. ನಮಸ್ತೆ ಸರ್. ನಮಸ್ತೆ.
ಕಾಫಿ ತಕಣಿ. ರಾಘವೇಂದ್ರ, ಮನೆಯಿಂದ ಕೊಡೆ ತರ್ಲಿಕ್ಕೆ ಮರ್ತೆ, ಸ್ವಲ್ಪ ಕೊಡೆ ಕೊಡ್ತೀಯಾ? ನಾಳೆ ತಂದು ಕೊಡ್ತೇನೆ. ಓ ಶಂಕರ್ ಭಟ್ರ, ಬಂದೆ ಬಂದೆ ಬಂದೆ. ಅಪ್ಪನ ಹತ್ರ ಮಾತಾಡ್ತಾರೆ, ಈಗ ತಂದೆ. ನಿನ್ನೆ ಆಟ ಎಂತ ಚೆನ್ನಾಗಿತ್ತು ಗೊತ್ತುಂಟ. ನೀನಾದ್ರೂ ಒಂದ್ಸಲ ನೋಡ್ಬೇಕು, ಎಂತ ಚಂದ ಆಟ ಮಾರಾಯ. ಎಂಥ ಆಟ, ಎಂಥ ಆಟ ಮಹಾರಾಯ ಈ ಮಳೆಗಾಲದಲ್ಲಿ.
ನಾವು ಮೊದಲು ಆಡ್ತಿದ್ದು ಪೌರಾಣಿಕ ಪ್ರಸಂಗವನ್ನು ಮಾತ್ರ. ಈಗಿನವರಿಗೆ ಲಂಗು ಲಗಾಮು ಏನೂ ಇಲ್ಲ, ಯಾವುದನ್ನು ಏನು ಬೇಕಾದ್ರೂ ಮಾಡಿಕೊಳ್ತಾರೆ. ಇಲ್ಲ ನರಸಿಂಹ, ನಿನ್ನೆ ರಾತ್ರಿ ಅವರು ಆಡಿದ್ದು ಬಕಾಸುರ ವಧೆ. ರಮಣ ಈಗ ಮೇಳದ ಮುಖ್ಯ ಆಕರ್ಷಣೆ. ಎಂತ ಕುಣಿತಾನೆ ಗೊತ್ತಾ? ಅವನ ಕುಣಿತ ನಿನಗೆ ಸಮವೇ. ಒಂದು ತೂಕ ಜಾಸ್ತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನೀನೊಮ್ಮೆ ಬಂದು ನೋಡ್ ಮಾರಾಯ. ಏನೂ ಬೇಡ, ಸಾಂಪ್ರದಾಯವನ್ನು ಮೀರಿ ಮಾಡುತ್ತಿರುವ ಆಟಕ್ಕೆ ಖಂಡಿತ ನಾನು ಬರುವುದಿಲ್ಲ. ನನ್ನನ್ನು ಒತ್ತಾಯಿಸಬೇಡಿ. ಏನಾದರೂ ಮಾಡು ಮಾರಾಯ. ಬರಲ್ಲ ನರಸಿಂಹ. ಏ ರಾಘು, ನೀನಾದ್ರೂ ಹೇಳು ಮಾರಾಯ ಅಪ್ಪನಿಗೆ, ಆ ರಮಣನ ಕುಣಿತ ನೋಡ. ಈ ಮೊಣಕಾಲು ನೋವು ಒಂದು ಇಲ್ಲದೆ ಇರ್ತಿದ್ರೆ ಇವತ್ತು ನಾನು ಕೂಡ ಕುಣಿತಾ ಇರ್ತಿದ್ದೆ. ರಮಣನ ಬಗ್ಗೆ ನಾನು ತುಂಬಾ ಕೇಳಿದ್ದೆ, ಆದ್ರೆ ಅಪ್ಪ ಈಗ ಯಾವ ಯಕ್ಷಗಾನಕ್ಕೂ ಹೋಗುದಿಲ್ಲ. ಛೆ, ಎಂತ ಅವಸ್ಥೆ. ಮುಂದಿನ ತಲೆಮಾರಿಗೆ ಯಕ್ಷಗಾನದ ಗಂಧ ಗಾಳಿಯೇ ಇರಲಿಕ್ಕಿಲ್ಲ. ಬಹುಶಃ ಯಕ್ಷಗಾನ ಗೊತ್ತಿರುವುದು ನನ್ನ ತಲೆಮಾರಿಗೆ ಮುಗಿತಂದು ಕಾಣ್ತದೆ. ತಂಪು ಚಳಿಯ ಸ್ಪರ್ಶವ ಹೇಮಂತ ನೀಡುವ ಇಂಪುಗಾನ ಬಿಗವು ಹಾಡಿ ಇಂಪುಗಾನ ಬಿಗವು ಗಾಡೆ ಮಧುರ ಅನುಭವ. ನೀನ್ ಇಟ್ಲೆ ಕೂತ್ಕೊಳ್ಳ, ಹೇಳ್ತೇನೆ ಕತೆ, ನೀನ್ ಇಟ್ಲೆ ಕೂತ್ಕೊ. ಮಕ್ಕಳೇ, ಕ್ಷೋಣಿತಾನಗರ ಅಂತ ದೊಡ್ಡ ಊರು. ಅಲ್ಲಿಗೆ ಹಿರಣ್ಯಕಶಿಪು ಏನೋ ಮಹಾರಾಜ. ಅವ ರಾಕ್ಷಸ, ಮಹಾಶಕ್ತಿವಂತ. ಅವ ಯಾವಾಗಲೂ ಹರನನ್ನೇ ಧ್ಯಾನ ಮಾಡು. ಹರಿನಾಮ ಸ್ಮರಣೆ ಯಾರು ಮಾಡ್ತಾರೋ ಅವರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಗಲಾಟೆ ಮಾಡ್ತಿದ್ದ. ಹೀಗೆ ಇರುವಾಗ ಅವನಿಗೊಬ್ಬ ಮಗ ಹುಟ್ಟಿದ. ಅವನ ಹೆಸರು ಪ್ರಹ್ಲಾದ ಅಂತ. ಅವ ಯಾವಾಗಲೂ ಹರಿನಾಮ ಧ್ಯಾನ ಮಾಡುವುದು. ಹರಿ ಅಂದ್ರೆ ಶ್ರೀ ಮಹಾವಿಷ್ಣು. ಒಳಗ್ ಬನ್ನಿ ಅಲ್ಲ. ಇವತ್ತು ಬಿಟ್ಟ. ಓ ಬಂದಿಯಾ ರಾಘು? ನೀನು ಲಕ್ಷ್ಮಿ ಸೇರಿ ಮಕ್ಕಳಿಗೆ ತುಂಬಾ ಟಿವಿ ನೋಡ್ಲಿಕ್ಕೆ ಬಿಡ್ತಿದ್ಯಾ. ಅವ್ರು ಹಾಳಾಗಿ ಹೋಗ್ತಾರೆ. ಅವಕ್ಕೆ ಈಗಲೇ ಬೇರೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ. ಓಹ್, ಅವು ಇನ್ನು ಮಕ್ಕಳಪ್ಪ. ಈಗಿನ ಮಕ್ಕಳಿಗೆ ನಿಮ್ಮ ಅಜ್ಜನ ಕಥೆಗಿಂತ ಟಿವಿ ಕಾರ್ಟೂನೇ ಹೆಚ್ಚು ಇಷ್ಟ ಆಗುತ್ತೆ. ಮತ್ತು ನೀವು ನಾನು ಬಂದು ಕೂಡ ರಗಳೆ ಶುರು ಮಾಡಬೇಡಿ. ನನಗೆ ಮೊದಲೇ ಛೇ. ಲಕ್ಷ್ಮಿ, ನನ್ನ ಕಲೆ, ನನ್ನ ಪರಂಪರೆ ಒಂದಕ್ಕೂ ಇಲ್ಲಿ ಬೆಲೆ ಇಲ್ಲ. ಬಹುಶಃ ಈಗ ಏನ್ ನಡೀತಿದೆಯೋ ಅದೇ ಈ ತಲೆಮಾರಿನ ಭವಿಷ್ಯ ಅಂತ ಕಾಣ್ತದೆ. ಬಂದದರೆಗೆ ಚೆಲುವದಂತ ತಂದ ಸಂಭ್ರಮ. ಬಂದದರೆಗೆ ಚೆಲುವದಂತ ತಂದ ಸಂಭ್ರಮ. ಬಂದದರೆಗೆ ಚೆಲುವ ಕರೆಂಟ್ ಇಲ್ದಿದ್ರೆ ಮನೇಲಿ ತುಂಬಾ ಸೆಕೆ. ಈ ಸಾರಿ ಸ್ವಲ್ಪ ಸೆಕೆ ಜಾಸ್ತಿ ಅಂತ ಕಾಣುತ್ತೆ. ಕರೆಂಟ್ ಬಂದಿದೆ ಮಾವಯ್ಯ, ನೀವು ಹೋಗಿ ಒಳಗೆ ರೆಸ್ಟ್ ತಕೊಳ್ಳಿ. ನಾನು ಈಗ ಕಾಫಿ ಮಾಡಿ ತರ್ತೇನೆ. ಅಪ್ಪ, ಮೇಳದವರು ನಮ್ಮಲ್ಲಿ ಆಟ ಇಟ್ಕೊಂಡಿದ್ದಾರಂತೆ. ಅದಕ್ಕೆ ದೇವಸ್ಥಾನದ ವಿಶೇಷ ಪೂಜೆ ಎಲ್ಲ ಉಂಟಂತೆ. ನೀವು ಬರ್ಬೇಕಂತ ಹೇಳಿದ್ದಾರೆ. ಮತ್ತ ಇವ ರಮಣ ನಿಮ್ಮ ಆಶೀರ್ವಾದ ಪಡಿಬೇಕಂತೆ, ನೀವು ಬರಲೇಬೇಕಂತ ಸ್ಪೆಷಲ್ ಆಗಿ ಹೇಳಿದ್ದಾನೆ. ಎಂತ ಹೇಳೋದು ಅವರಿಗೆ? ಆಟ ನೋಡದೆ ಬಹಳ ಸಮಯ ಆಯ್ತು, ಹೋಗಲೇಬೇಕು. ಪೂಜೆ ಯಾವಾಗ ಇಟ್ಕೊಂಡಿದ್ದಾರಂತೆ? ನಾಳೆ. ಮತ್ತೆ ಅವರಿಗೆ ಬರ್ತೀರಂತ ಹೇಳುದ ನೀವು?
ಹಾಗಲ್ವೋ? ಹಾಗಲ್ಲ. ಅಜ್ಜ, ಇದೆಲ್ಲ ನಿಂದ? ಅದು ಹೇಗಾಗುದು? ಶ್ರೀ ಗುರುಗಣಾಧಿಪತಯೇ ನಮಃ. ಯಕ್ಷಗಾನ ಗೀತ ವಾದ್ಯ ನೃತ್ಯಗಳ ಸಮ್ಮಿಶ್ರ ಕಲೆ. ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮನೆ ಮಾತಾಗಿರುವ ಈ ಬಯಲಾಟದ ಕಲೆ ತನ್ನದೇ ಆದ ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಬಂದಿದೆ. ಬಯಲು ಸೀಮೆಯಲ್ಲಿ ಇದನ್ನು ಮೂಡಲಪಾಯ ಎಂದು ಕರೆದರೆ, ಕರಾವಳಿ ಪ್ರದೇಶದಲ್ಲಿ ಪಡುವಲಪಾಯ ಎನ್ನುತ್ತಾರೆ. ಪಡುವಲಪಾಯದಲ್ಲಿ ತೆಂಕುತಿಟ್ಟು ಹಾಗೂ ಬಡಗತಿಟ್ಟು ಎಂಬ ಎರಡು ಪ್ರಭೇದಗಳಿದ್ದು, ಇವುಗಳು ಮೂಲ ಸ್ವರೂಪದಲ್ಲಿ ಒಂದೇ ಆಗಿದ್ದರೂ ಬೆಳೆದು ಬಂದ ಪ್ರಾದೇಶಿಕ ಪರಿಸರ ಭಿನ್ನತೆಯಿಂದ ಈ ಹೆಸರುಗಳು ಬಳಕೆಯಲ್ಲಿ ಬಂದಿವೆ. ಯಕ್ಷಗಾನ ಹವ್ಯಾಸಿ ಕಲೆಯಾಗಿರುವಂತೆ ವೃತ್ತಿಕಲೆಯೂ ಆಗಿದೆ.
ಯಕ್ಷಲೋಕದ ರಂಗುರಂಗಿನ ವೇಷ ಬಣ್ಣಗಳು ತಮ್ಮ ಮೂಲ ಸ್ವರೂಪ ಕಳೆದುಕೊಳ್ಳುತ್ತಿರುವ ಈ ಸಂಕ್ರಮಣ ಕಾಲಘಟ್ಟದಲ್ಲಿ ಶುದ್ಧ ಸಾಂಪ್ರದಾಯಿಕ ಬಣ್ಣದ ವೇಷಗಳಿಂದ ಯಕ್ಷಗಾನದ ಅಪೂರ್ವ ಆಸ್ತಿ ಎನಿಸಿದವರು ಪೇತ್ರಿ ಮಾಧವನಾಯಕ್, ಅಸಂಖ್ಯ ಅಭಿಮಾನಿಗಳ ಪ್ರೀತಿಯ ಮಾಧುನಾಯಕ್. ಪೇತ್ರಿ ಮಾಧವನಾಯಕ್ ಅವರು ಉಡುಪಿ ತಾಲೂಕಿನ ಪೇತ್ರಿಯಲ್ಲಿ 1940ರಲ್ಲಿ ಜನಿಸಿದರು. ಗಿರಿಜನ ಜನಾಂಗಕ್ಕೆ ಸೇರಿದ ವಾಮನ ನಾಯಕ್ ಇವರ ತಂದೆ. ತಾಯಿ ಮೈರೂಬಾಯಿ. ನನ್ನ ತಂದೆ ವಾಮನ್ ನಾಯ್ಕ, ತಾಯಿ ಮೊಗಿರುಬಾಯಿ ಅಂತ. ಇಲ್ಲಿಯ ಸಮೀಪ ಹಲವಳ್ಳಿ ಅಂತ ಒಂದು ಊರಿದೆ, ಆ ಊರಿನಲ್ಲಿ ನಾನು ಹುಟ್ಟಿದ್ದು. ನನ್ನ ತಂದೆ ತಾಯಿ ಬೇಸಾಯ ವೃತ್ತಿ ಮಾಡಿಕೊಂಡಿದ್ದವರು. 5ನೇ ತರಗತಿವರೆಗೆ ಈ ಪೇತ್ರಿಯಲ್ಲಿ ಕಲಿತೆ. ಆಮೇಲೆ ಪೆರಡೂರಿನಲ್ಲಿ ಮಿಷನ್ ಶಾಲೆ ಅಂತ ಇದೆ, ಅಲ್ಲಿ 1 ವರ್ಷ ಕಲಿತೆ. ಒಟ್ಟಿ 6ನೇ ಕ್ಲಾಸ್ವರೆಗೆ ಕಲಿತೆ. ಪೇತ್ರಿಯ ಪ್ರಾಥಮಿಕ ಶಾಲೆಯಲ್ಲಿ 6ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ಮಾಧವನಾಯಕ್ ಬಡತನದ ಕಾರಣಕ್ಕೆ ಶಾಲೆ ತೊರೆದು ಯಕ್ಷಲೋಕದ ಆಕರ್ಷಣೆಗೆ ಒಳಗಾದರು. ಮಾರುಕಟ್ಟೆ ಮೇಳದಲ್ಲಿ ನಾನಿರುವಾಗ, ಅಂದರೆ ನಾನು ಹೋದ ವರ್ಷ, ಅವರು ಸ್ತ್ರೀವೇಷ ಮಾಡ್ತಾಯಿದ್ದರು, ಸಖಿ ಸ್ತ್ರೀವೇಷ ಅಂತ. ನನ್ನ ಮಾಮ ಮೊದಲೆಗಾರ ತಿಮ್ಮಪ್ಪ ನಾಯ್ಕ ಅವರಿಗೆ ಹೇಳಿಕೊಟ್ಟಿದ್ದಾರೆ ಕುಣಿಲಿಕ್ಕೆ ಮತ್ತು ಮೃದಂಗ ಬಾರಿಸಲಿಕ್ಕೆಲ್ಲ. ಆದ್ದರಿಂದ ಅವರು ಹೇಳಿದ್ರು, ವೆಂಕಟರಮಣ, ನಾನು ನಿನಗೆ ಹೇಗೆ ಗುರು ಆಗಿದ್ದೇನೋ, ನನ್ನ ಅಳಿನಿಗೆ ನೀನು ಗುರುವಾಗಿ ಹೆಜ್ಜೆ ಹೇಳಿ ಕೊಡಬೇಕು ಅಂತ ಅವರು ಹೇಳಿದ್ರಿಂದ ಅದೊಂದು ಆತ್ಮತೃಪ್ತಿಯಿಂದ ಅವರು ನನಗೆ ಹೇಳಿಕೊಟ್ಟದ್ದು ಹೆರಂಜಾಲ ವೆಂಕಟರಮಣ ಅಂತ. ನನ್ನ ಪರಾಕ್ರಮದಿಂದಾಗಿ ಅರಿಗಳು ಯಾರಿಗೂ ಈ ಕಡೆ ಬರುವುದಿರಲಿಲ್ಲ. ರಾಜಕೀಯದ ಕೊರತೆ ಏನೂ ಇಲ್ಲ. ಒಂದು ಹಂತ ಕುಳಿತುಕೊಳ್ತೇನೆ ನೋಡು. ಮುಂದೆ ಅನುಕ್ರಮವಾಗಿ ಬಾಲಗೋಪಾಲ, ಪೀಠಿಕಾ ವೇಷ, ಒಡ್ಡೋಲಗದ ವೇಷಧಾರಿಯಾಗುವ ಮೂಲಕ ತಮ್ಮಲ್ಲಿ ಸುಪ್ತವಾಗಿದ್ದ ಕಲಾಚೇತನಕ್ಕೆ ಸ್ಪಷ್ಟ ರೂಪ ಪಡೆದುಕೊಂಡರು. ಯಾಕವ
ಅಂದಿನಿಂದ ಸುಮಾರು 30 ವರ್ಷಗಳ ಕಾಲ ಸಾಲಿಗ್ರಾಮ, ಪೆರ್ಡೂರು, ಮುಲ್ಕಿ, ಅಮೃತೇಶ್ವರಿ ಮೇಳೆಗಳಲ್ಲಿ ತಿರುಗಾಟ ಮಾಡಿದರು. ವೇಷದ ಕಲಾತ್ಮತೆಗೂ ಬಡಗಿನ ಬಣ್ಣದ ವೇಷದ ಸೂಕ್ಷ್ಮಾತಿಸೂಕ್ಷ್ಮ ವಿನ್ಯಾಸಕ್ಕೂ ಮಧ್ಯೆ ಗುರುತಿಸುವಂತಹ ಭಿನ್ನತೆಯಿದೆ. ಎರಡು ತಿಟ್ಟುಗಳ ಪರಂಪರೆ ವೇಷಗಳು ತಮ್ಮದೇ ಆದ ಸ್ವಂತಿಕೆಯ ಛಾಪನ್ನು ಉಳಿಸಿಕೊಂಡಿರುವುದನ್ನು ಎರಡೂ ತಿಟ್ಟುಗಳ ಹಿರಿಯ ಕಲಾವಿದರಲ್ಲಿ ಇಂದಿಗೂ ಕಾಣಬಹುದು. ಅಂದರೆ ತೆಂಕುತಿಟ್ಟಿನ ಕುಣಿತಗಳೆಲ್ಲ ಹಾವಭಾವ ಕುಣಿತಗಳು ಮತ್ತು ಬಟ್ಟೆ ಬರೆಗಳೆಲ್ಲ ಬೇರೆ ರೀತಿ ಇರ್ತದೆ. ಬಡಗುತಿಟ್ಟಿನದು ಬೇರೆ ಇರ್ತದೆ. ತೆಂಕುತಿಟ್ಟು ಸಾಮಾನ್ಯ ಕಥಕ್ಕಳಿಯ ಹಾಗೆ ಬಟ್ಟೆ ಬರೆಗಳನ್ನು ಉಪಯೋಗ ಮಾಡ್ತಾರೆ. ಮತ್ತು ಇದು ರೆಡಿಮೇಡು, ಯಾವ ತೆಂಕುತಿಟ್ಟಿನಲ್ಲಿ ಕಟ್ಟುವುದು ರೆಡಿಮೇಡು. ಬಡಗುತಿಟ್ಟಿನಲ್ಲಿ ಹಾಗಲ್ಲ, ಮುಂಡಾಸು ಇದನ್ನೆಲ್ಲ ಕಟ್ಟಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಹುಲ್ಲಿನಿಂದ ಅಟ್ಟೆ ಮಾಡಿ ಅದನ್ನು ಒಂದರ ಮೇಲೊಂದಿಟ್ಟು ಅದರ ಮೇಲೆ ಈ ಹುಲ್ಲಿನ ಜಡೆಯನ್ನು ಸುತ್ತಿ ಆಮೇಲೆ ಬಟ್ಟೆ ಮುಚ್ಚಿ ಆಮೇಲೆ ಜರಿ ಸುತ್ತಿ ಇದನ್ನೆಲ್ಲ ಮಾಡ್ತಾಯಿದ್ರು ಮೊದಲು. ಈಗ ಅದು ಹೋಗಿದೆ, ರೆಡಿ ಥರ್ಮೋಕೋಲಿದಾಗಿದೆ. ಆದರೂ ಅದರ ಕ್ರಮ ಬೇರೆ, ಇದರ ಕ್ರಮ ಬೇರೆ. ಬಣ್ಣದ ವೇಷಗಳಾದ ಹಿಡಿಂಬ, ಹಿಡಿಂಬೆ, ಘಟೋತ್ಕಚ, ಶೂರ್ಪನಖಿ ಪಾತ್ರಗಳಲ್ಲಿ ನಾಟ್ಯದ ಮೆರುಗನ್ನು, ಅಭಿನಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಬಿಂಬಿಸಿದ್ದಾರೆ. ಅದಕ್ಕಾಗಿ ಈ ಕಡೆ ಎಂದು ಮತ್ತೆ ಮೃಗ ಬೇಟೆಯಾಡುವುದು ನನ್ನ ಕರ್ತವ್ಯ. ಕಂಡರೆ ಮದನನಂತ ಗಂಡು ಸಾಗಿ ಹನೀತ, ಕೊಂಡೊಯ್ದು ಮನೆಗೆ ಅನ್ನ ಗಂಡನ ಮಾಡ್ಪೆ. ಅಂದರೆ ಶೂರ್ಪನಿಗೆ ಮೃಗಬೇಟೆ ಆಡುವಾಗ ಈ ರಾಮ ಲಕ್ಷ್ಮಣ ಸೀತೆ ಇವರನ್ನು ನೋಡ್ತಾರೆ. ಆವಾಗ ಶೂರ್ಪನಖಿ ರಾಮನನ್ನು ನೋಡಿ ಹೀಗೆ ಹೇಳ್ತಾಳೆ, ನಾನು ಮೃಗಬೇಟೆ ಆಡುತ್ತಾ ಅರಣ್ಯದಲ್ಲಿ ಸಂಚಾರ ಮಾಡುವಾಗ ಯಾರೋ ಮಾನವರನ್ನು ನೋಡಿದ್ದೇನೆ, 3 ಜನರನ್ನು. ಇವರನ್ನು ಹಿಡಿದು ತಿನ್ನಬೇಕೆಂಬ ಆಶೆಯಿಂದ ಸಮೀಪದಲ್ಲಿ ಹೋಗಿ ನೋಡ್ತಾ ಇದ್ದೇನೆ, ತಿನ್ನುವ ಆಶೆಯೇ ನನಗಿಲ್ಲ. ಈ ಒಬ್ಬ ಪುರುಷನನ್ನು ನೋಡಿದವಾಗ ನನ್ನ ಮನಸ್ಸು ಬದಲಾವಣೆ ಆಗ್ತಾ ಇದೆ. ಆದ್ದರಿಂದ ಇವನನ್ನು ಕೊಂಡು ಹೋಗಿ ನನ್ನ ಗಂಡನನ್ನಾಗಿ ಮಾಡಿಕೊಳ್ಳಬೇಕೆಂಬ ಉದ್ದೇಶ ನನಗಿದೆ. ಆದ್ದರಿಂದ ಇದೇ ರೂಪದಲ್ಲಿ ಹೋದರೆ ಸರಿಯಾಗುವುದಿಲ್ಲ. ಅದಕ್ಕಾಗಿ ನಾವು ಮಾಯಾವಿಗಳು, ಕಾಲಕ್ಕೆ ತಕ್ಕಂಥ ರೂಪವನ್ನು ಬದಲಾಯಿಸುವಂತಹ ಯೋಗ್ಯತೆ ನಮಗುಂಟು. ಆದ್ದರಿಂದ ಘೋರವಾಗಿರುವಂತಹ ಈ ರೂಪವನ್ನು ಬದಲಾಯಿಸಿ ಮನಮೋಹಕ ರೂಪ ನೋಡಿದಾವಾಗಲೇ ಬಾ ಬಾ ಅಂತ ಕರಿಬೇಕು, ಅಷ್ಟು ಚಂದವಾಗಿರುವಂತಹ ರೂಪ ಮಾಡಿಕೊಂಡು ಶ್ರೀರಾಮನಲ್ಲಿ ಹೋಗ್ತೇನೆ. ರಕ್ಕಸ ವೇಷಗಳು ಯಕ್ಷಗಾನದ ಬಹು ಆಕರ್ಷಣೀಯ ಪಾತ್ರಗಳು. ಮುಖಕ್ಕೆ ವರ್ಣಮಯ ಬಣ್ಣ, ಅಕ್ಕಿ ಹಿಟ್ಟು, ಸುಣ್ಣದಿಂದ ಮಾಡಿದ ಮುಖಾಲಂಕಾರದಿಂದ ಕಂಗೊಳಿಸುತ್ತಾ ರಂಗಪ್ರವೇಶ ಮಾಡುವ ರಕ್ಕಸ ಪಾತ್ರಗಳು ವೀಕ್ಷಕರನ್ನು ರೋಮಾಂಚಿತಗೊಳಿಸುತ್ತವೆ.
ಹಲ್ಲುಜ್ಜುವುದು, ಮುಖ ತೊಳೆಯುವುದು, ದೇವಪೂಜೆ ಮಾಡುವುದು ಇತ್ಯಾದಿ ದಿನಚರಿಗಳ ಅಭಿನಯವಂತೂ ಅನನ್ಯ ನಡಿಗೆಯಲ್ಲಿ ಯಕ್ಷಗಾನದ ಗತವೈಭವವನ್ನು ಮರುಕಳಿಸುವಂತೆ ಮಾಡುವ ಮಾಧುನಾಯಕರ ರಕ್ಕಸ ಪಾತ್ರಗಳು ಇಂದಿಗೂ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಸಕ್ಕಟ್ಟು ಲಕ್ಷ್ಮೀನಾರಾಯಣ ಅವರಿಂದ ಬಣ್ಣದ ವೇಷದ ಮುಖವರ್ಣಿಕೆ ಕಲಿತ ಮಾಧವನಾಯಕರು ಘೋರ ಮತ್ತು ವಿಶಿಷ್ಟ ರೂಪದ ಬಣ್ಣದ ವೇಷ ಹಾಗೂ ಅತಿ ವಿರಳವೆನಿಸಿದ ಜೋಡುಕೋರೆ ವೇಷದಲ್ಲಿ ಜನಮನ ಗೆದ್ದಿದ್ದಾರೆ. ಜೋಡುಕೋರೆ ಮುಂಡಾಸು ಕಟ್ಟುವುದು ಪರಂಪರೆಯಿಂದ ಬಂದದ್ದು. ಇದು ಅತ್ಯಂತ ಕ್ಲಿಷ್ಟ ರೀತಿಯ ಭೂಷಣವೂ ಹೌದು. ಈ ಪಾರಂಪರಿಕ ಕಲೆಯ ಬಗ್ಗೆ ಇಂದಿನ ಪೀಳಿಗೆಗೆ ಬಹುತೇಕ ಅರಿವಿಲ್ಲವೆಂದೇ ಹೇಳಬೇಕು. ಅಂತಹ ಜೋಡುಕೋರೆ ವೇಷದಿಂದ ಪಾತ್ರಗಳಿಗೆ ಜೀವ ತುಂಬುತ್ತಿದ್ದವರು ಪೇತ್ರಿ ಮಾಧವನಾಯಕರು. ಮಾಧವನಾಯಕರು ನಾನು ತಿಳಿದ ಹಾಗೆ ಕಾಣುವುದಕ್ಕೆ ಸಾಮಾನ್ಯ ಕಂಡವರು ಅಸಾಮಾನ್ಯ ಕಲಾವಿದರು, ಮತ್ತೆ ಹೃದಯ ಶ್ರೀಮಂತಿಕೆ ಹಾಗೂ ಕಲಾ ಶ್ರೀಮಂತಿಯನ್ನು ಹೊಂದಿದಂಥ ಮೇರು ಕಲಾವಿದರು ಇವರು. ಹೆಣ್ಣು ಬಣ್ಣದ ವೇಷವನ್ನು ಬಹುಶಃ ಶೃಂಗಾರ ರಸದಲ್ಲಿ ಇಷ್ಟು ತನ್ಮಯತೆಯಿಂದ ಮೈಮರೆತು ಪಾತ್ರವಹಿಸುವಂಥ ಕಲಾವಿದರನ್ನು ನಾನಿದು ತನಕ ಯಾರನ್ನೂ ನೋಡಿದ್ದಿಲ್ಲ. ಘೋರಶೂರ್ಪನಖಿಯೋ, ಘೋರ ಹಿಡಿಂಬಿಯೋ ಇತ್ಯಾದಿ ಪಾತ್ರಗಳನ್ನು ಆ ಪಾತ್ರದಲ್ಲಿಯೇ ಪರಕಾಯ ಪ್ರವೇಶ ಮಾಡಿ ಮೈಮರೆತು ಅಭಿನಯಿಸಿದ್ದನ್ನು, ಮಾತನಾಡಿದ್ದನ್ನು ನಾನು ಕಂಡಿದ್ದೇನೆ. 1983 ಮಾಧುನಾಯಕರ ವೃತ್ತಿ ಜೀವನದಲ್ಲಿ ಮಹತ್ತರ ಬದಲಾವಣೆ ತಂದ ವರ್ಷ. ಪಾರಂಪರಿಕ ಯಕ್ಷಗಾನ ಕಲೆಗೆ ಕಾಯಕಲ್ಪ ನೀಡಿದ ಡಾಕ್ಟರ್ ಕೋಟಿ ಶಿವರಾಮ ಕಾರಂತರು ಮಾಧುನಾಯಕರ ಪಾತ್ರ ವೈಖರಿಯನ್ನು ಕಂಡು ಪ್ರಭಾವಿತರಾದರು. ರಾಕ್ಷಸ ಪಾತ್ರಗಳ ಅಬ್ಬರದ ರಂಗಪ್ರವೇಶ, ಧೀರ ಗಾಂಭೀರ್ಯ, ಮೌಖಿಕ ಅಭಿನಯ, ಹಸ್ತಕೌಶಲ್ಯ, ಕುಣಿತದ ಕಲಾತ್ಮಕತೆ ಇವೆಲ್ಲವೂ ಶಿವರಾಮ ಕಾರಂತರ ಮನಸೂರೆಗೊಂಡವು. ಆ ಕಾಲದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರು ಪುತ್ತೂರಿನಲ್ಲಿ ವಾಸ್ತವ್ಯವಾಗಿದ್ದರು. ಅವರು ಯಕ್ಷಗಾನ ಬೇಲೆ ಅಂತ ತಯಾರು ಮಾಡಿದ್ರು. ಬೇಲೆ ಅಂದರೆ ಬರೀ ಮಾತಿಲ್ಲದ, ಬರೀ ಹಾವಭಾವದಲ್ಲಿ ನಟನೆಯಲ್ಲಿಯೇ ಅದನ್ನು ತೋರಿಸುವಂಥದ್ದು. ಅವರು ಏನು ಮಾಡಿದರು, ಈ ಮೊದಲು ವೇಷ ಅಂದರೆ ಭಾರವಾಗಿ ಸಾಮಾನ್ಯ 10-15 kg ಭಾರ ಇರ್ತಾ ಇತ್ತು. ತುರಾಯಿ ಅಂತ ಇರ್ತಾ ಇದ್ರು ವೇಷ, ಖ್ಯಾತಿಗೆ ಬಂದ ವೇಷಕ್ಕೆ ತುರಾಯಿ ಅಂತ ಇರ್ತದೆ. ಆವಾಗ ಅವರು ಅದನ್ನು ಸಂಶೋಧನೆ ಮಾಡಿದ್ರು. ಥರ್ಮಾಕೋಲ್ನಲ್ಲಿ ಭುಜಕೀರ್ತಿ, ಎದೆ ಕಟ್ಟು ಹಗುರವಾಗಿ ಮಾಡಿದ್ರು. ಆವಾಗ ಕುಣಿಲಿಕ್ಕೆಲ್ಲ ಬಹಳ ಚಂದ ಆಗ್ತಾ ಇತ್ತು. ಅದನ್ನು ಮಾಡಿದ್ದಾರೆ ಕಾರಂತರು. ಶಿವರಾಮ ಕಾರಂತರ ಯಕ್ಷರಂಗ ಪ್ರವೇಶಿಸಿದ ಮಾಧುನಾಯಕರು ಕಾರಂತರ ಮಾರ್ಗದರ್ಶನದಲ್ಲಿ ತಮ್ಮ ಪಾತ್ರಗಳಿಗೆ ಮತ್ತೂ ಹೆಚ್ಚಿನ ಮೆರುಗು ಪಡೆದುಕೊಂಡರು. ಕಾರಂತರ ಯಕ್ಷಗಾನ ತಂಡದ ಮುಖೇನ ತಮ್ಮ ಪ್ರತಿಭೆಯನ್ನು ಹೊರದೇಶಗಳಲ್ಲೂ ಪ್ರಸರಿಸಿದರು. ದುಬೈ, ಕೆನಡಾ, ಇಟಲಿ, ಜಪಾನ್, ರಷ್ಯಾ, ಜರ್ಮನಿ, ಲಂಡನ್ ಹೀಗೆ 23 ದೇಶಗಳಲ್ಲಿ ತಮ್ಮ ವೇಷ ಹಾಗೂ ಅಭಿನಯದ ಮೂಲಕ ವಿದೇಶಿಯರನ್ನು ನಿಬ್ಬೆರಗಾಗಿಸಿದರು. ಬಾಹುಕ, ಘಟೋತ್ಕಚ, ಶೂರ್ಪನಖಿ ಹಾಗೂ ಹಾಸ್ಯ ಪಾತ್ರಗಳು ಮಾಧುನಾಯಕರ ವಿಭಿನ್ನ ಶೈಲಿಯಿಂದ ಹೊಸತನ ಪಡೆದು ವಿದೇಶಿಯರ ಮೆಚ್ಚುಗೆಗೆ ಪಾತ್ರವಾದವು. It's part of a drama. So naturally, from fun, farce, satire, jibe,
anger, pathos, every bit has to, it is the music that conveys. With the music and the spoken word, the actor will have to involve himself, identify himself a particular character and try to display it on the stage by appropriate footwork. Tala and all they will be there, but they don't dictate. The emotion is not dictated by tala. So I require the tala to play soft, hard, or these things. ತಮ್ಮ 14ನೇ ವಯಸ್ಸಿನಲ್ಲಿ ಆರಂಭವಾದ ಮಾಧು ನಾಯಕರ ಕಲಾಯಾತ್ರೆ ಇಂದಿಗೂ ಅವಿಶ್ರಾಂತವಾಗಿ ಮುಂದುವರೆದಿದೆ. ಹೆಗ್ಗೋಡ್ನಲ್ಲಿ ನೀನಾಸಂ ಅಂತ ಇದೆಯಲ್ಲ, ಕೆ ವಿ ಸುಬ್ಬಣ್ಣ ಅವರು ನಾಟಕದ ಹುಡುಗರಿಗೆ 1 ತಿಂಗಳು ಯಕ್ಷಗಾನದ ಹೆಜ್ಜೆಯನ್ನು ಹೇಳಿಕೊಟ್ಟು ಅವರಿಂದ ಒಂದು ಪ್ರಯೋಗ ಮಾಡಿಸಿ ಬರ್ತಾ ಇದ್ದೆ. ಒಟ್ಟು 2 ತಿಂಗಳ ಒಳಗೆ ಒಂದು 2-3 ಗಂಟೆ ಪ್ರಯೋಗ ಮಾಡಿಸಿ ಬರ್ತಾ ಇದ್ದೆ. ಚಂದ್ರಶೇಖರ ಕಂಬಾರರು ನನ್ನ ಸಿರಿಸಂಪಿಗೆ ನಾಟಕವನ್ನು ಯಕ್ಷಗಾನ ಮಾಡಬೇಕು ಕೆ ವಿ ಸುಬ್ಬಣ್ಣವ್ರ ಹತ್ರ ಕೇಳಿದಾಗ ಅವರು ಹೇಳಿದರು, ಮತ್ತಾರು ಬೇಡ, ಪೇತ್ರಿ ಮಾಧನಾಯಕರು ಅವರು ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ. ನಾನು ಯಕ್ಷಗಾನಕ್ಕೆ ಅಳವಡಿಸಿದೆ, ಡೈರೆಕ್ಷನ್ ನಾನೇ ಮಾಡಿದೆ, ಮತ್ತೆ ನಾನು ಅದರಲ್ಲಿ ಮುಖ್ಯ ಪಾತ್ರ ಮಾಡಿದ್ದೇನೆ. ದಿಲ್ಲಿಯಲ್ಲಿ ಹೋದವಾಗ ಅದಕ್ಕೆ ಪ್ರಥಮ ಬಹುಮಾನ ಸಿಕ್ಕಿತು. ತಮ್ಮ ವೃತ್ತಿ ಜೀವನದಲ್ಲೂ ಸುದೀರ್ಘ ಸೇವೆ ಸಲ್ಲಿಸಿದ ಮಂದಾರ್ತಿ ಕ್ಷೇತ್ರದ ಬಗ್ಗೆ ಅವರಿಗೆ ಅಪಾರಾಭಿಮಾನ. ಪ್ರತಿ ವರ್ಷ ನಡೆಯುವ ದೇವರ ಸೇವೆ ಆಟಕ್ಕೆ ಮಾಧು ನಾಯಕರು ಇಂದಿಗೂ ಪಾತ್ರ ಪೋಷಿಸುವ ಪರಿಪಾಠ ಇಟ್ಟುಕೊಂಡಿದ್ದಾರೆ. ದತ್ತಿ ದೇವಸ್ಥಾನ ಅಂದರೆ ಈ ಮೇಳಗಳು ದೇವಸ್ಥಾನದ ವತಿಯಿಂದಲೇ ಕಲಾವಿದರನ್ನು ಕೂಡಿಸಿಕೊಂಡು ಊರು ತಿರುಗಾಟ ಮಾಡೋದು. ಅಲ್ಲಿ ದೇವರಿಗೆ ಹರಕೆ ಹೊತ್ಕೊಳ್ತಾರೆ. ನಾನಿರುವಾಗ ಒಂದೇ ಮೇಳ ಇದ್ದದ್ದು, ಈಗ ನೋಡಿ 5 ಮೇಳ ಆಗಿದೆ. 5 ಮೇಳ ಆದರೂ ಸಾಮಾನ್ಯ 20 ವರ್ಷದ ಆಟ ಮಂದರ್ತಿಯಲ್ಲಿ ಬುಕ್ಕಿಂಗ್ ಆಗಿದೆ. ಶೂರ್ಪನಖೆ ಪಾತ್ರ ಇರ್ಬೋದು, ಅಜಮುಖಿಯ ಪಾತ್ರ ಇರ್ಬೋದು, ಇಂಥ ಪಾತ್ರಗಳನ್ನು ರಂಗಸ್ಥಳದಲ್ಲಿ ಅತ್ಯಂತ ಮನೋಜ್ಞವಾಗಿ ಚಿತ್ರಿಸುವಂಥ ಒಂದು ವಿಶೇಷ ಸಾಮರ್ಥ್ಯ ಮಾಧುನಾಯಕರಿಗಿದೆ. ಅದರಲ್ಲಿಯೂ ಶಿವರಾಮ ಕಾರಂತರ ಆ ಯಕ್ಷರಂಗದ ಪಂಚವಟಿ ಪ್ರಸಂಗದಲ್ಲಿ ಅವರು ಶೂರ್ಪನಖೆಯಾಗಿ ಮೃಗಬೇಟೆಯನ್ನು ಆಡುವಂಥ ಸನ್ನಿವೇಶ ಮತ್ತು ರಾಮನ ಬಗ್ಗೆ ಅವರಲ್ಲಿ ಪ್ರೀತಿ ಮೂಡಿದಾವಾಗ, ಅಂದರೆ ಶೂರ್ಪನಖಿಯಲ್ಲಿ ಪ್ರೇಮ ಭಾವ ಮೂಡಿದಾವಾಗ ಅದನ್ನು ರಂಗಸ್ಥಳದಲ್ಲಿ ಆಂಗಿಕ ಅಭಿನಯದ ಮೂಲಕ ವ್ಯಕ್ತಪಡಿಸುವ ರೀತಿ ಅತ್ಯಂತ ಮನೋಜ್ಞವಾದದ್ದು. ಶಿವರಾಮ ಕಾರಂತರ ಯಕ್ಷರಂಗದ ತಂಡ ಇಟಲಿಗೆ ಹೋದವಾಗ ನಾನು ಅವರ ಜೊತೆಯಲ್ಲಿ ತಂಡದಲ್ಲಿದ್ದೆ. ಹೀಗೆ ಒಬ್ಬ ಸಹೃದಯನಾಗಿ, ಒಬ್ಬ ಸಜ್ಜನನಾಗಿ, ಒಬ್ಬ ಒಳ್ಳೆಯ ಕಲಾವಿದನಾಗಿ, ಒಂದು ಪರಂಪರೆಯ ಪ್ರತಿನಿಧಿಯಾಗಿ ಇರುವಂಥ ಮಾಧು ನಾಯಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದ. ಇಂದಿನ ಕಾಲಘಟ್ಟದಲ್ಲಿ ಅನೇಕ ಅವಸ್ಥಾಂತರಗಳಿಗೆ ಒಳಗಾಗುತ್ತಿರುವ ಯಕ್ಷಗಾನಕ್ಕೆ ತಮ್ಮ ಪಾರಂಪರಿಕ ಕಲಾ ಪ್ರೌಢಿಮೆಯಿಂದ ಘನತೆ ಗೌರವಗಳನ್ನು ಮರಳಿ ತಂದ ಮಾಧು ನಾಯಕರು ತಮ್ಮ ಕಲಾ ಸೇವೆಗಾಗಿ ಅನೇಕ ಸಂಘ ಸಂಸ್ಥೆಗಳಿಂದ ಗೌರವ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿ, ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ, ಉಡುಪಿ ಯಕ್ಷಗಾನ ಕಲಾರಂಗ ಪ್ರಶಸ್ತಿ, ಚೆನ್ನೈ ರಾಷ್ಟ್ರೀಯ ಜಾನಪದ ಸಹಾಯ ಕೇಂದ್ರ ನೀಡುವ ಕೂಶಿ ಹರಿದಾಸ ಭಟ್ಟ ಜಾನಪದ ಪ್ರಶಸ್ತಿ, ಮಂದಾರ್ತಿ ಕ್ಷೇತ್ರ ಸನ್ಮಾನ, ಹೀಗೆ 10 ಹಲವಾರು ಪ್ರಶಸ್ತಿಗಳು ಮಾಧು ನಾಯಕರ ಮುಡಿಗೇರಿವೆ. ನಾಡಿನ ಅನೇಕ ಪತ್ರಿಕೆಗಳು ಮಾಧು ನಾಯಕರ ಸಿದ್ಧಿ ಸಾಧನೆಯನ್ನು ಹಾಡಿ ಹೊಗಳಿವೆ. ನಮ್ಮ ಯಕ್ಷಗಾನ ಕೇಂದ್ರ ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಮಾರ್ಗದರ್ಶನದಲ್ಲಿ 1971ಕ್ಕೆ ಸಂಪ್ರದಾಯದ ಯಕ್ಷಗಾನವನ್ನು ಉಳಿಸಲಿಕ್ಕೋಸ್ಕರ ಆರಂಭವಾದಂಥದ್ದು. ಕೇಂದ್ರ ಸರ್ಕಾರದ ಅನುದಾನದಿಂದ ಯಕ್ಷರಂಗ ಅಂತ ಹೇಳುವಂಥ ಒಂದು ನಮ್ಮ ವ್ಯವಸಾಯಿ ಮೇಳವನ್ನು ನಾವು ಆರಂಭ ಮಾಡಿದೆವು. ಆರಂಭದ ಕಲಾವಿದರೆ ಮಾಧವ ನಾಯಕರು. ಕಾರಂತರಿ ಅವ್ರ ಮೇಲೆ ಭಾಳ ಪ್ರೀತಿ. ಕಾರಂತರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಯಥಾವತ್ತಾಗಿ ಪ್ರದರ್ಶನ ಮಾಡುವಂಥ ಸಾಮರ್ಥ್ಯ ಇದ್ದದ್ದು ಇವರಿಗೆ ಮಾತ್ರ. ವಿಶೇಷವಾಗಿ ನಾವು ಅವರನ್ನು ಬಳಸಿಕೊಂಡಂಥದ್ದು ರಾಕ್ಷಸ ಅಥವಾ ರಾಕ್ಷಸಿ ವೇಷಕ್ಕೆ, ಹೆಣ್ಣು ಬಣ್ಣ ಅಥವಾ ಗಂಡು ಬಣ್ಣ ಅಂತ ಹೇಳ್ತೇವೆ. ಇವರೆಲ್ಲ ಇದ್ದಂಥ ಅತಿ ಮುಖ್ಯವಾದಂಥ ಗುಣ ಅಂತ ಹೇಳಿದರೆ, ತಮ್ಮನ್ನು ಕರೆದವರು ಯಾರು, ತಾವು ಎಲ್ಲಿ ಕಾರ್ಯಕ್ರಮ ಕೊಟ್ಟದ್ದು, ಎಷ್ಟು ಗಂಟೆ ಕಾರ್ಯಕ್ರಮ ಕೊಟ್ಟದ್ದು, ಮತ್ತು ಯಾರ್ಯಾರು ಗಣ್ಯರು ಆ ಕಾರ್ಯಕ್ರಮ ಬಂದರು, ಇದನ್ನೆಲ್ಲವನ್ನು ಅವರ ಡೈರಿಯಲ್ಲಿ ಬರ್ಕೊಂಡು ಬಂದೆ. ಅವ್ರಿಗೆ ಬೇಕಾಗಿ ಅಲ್ಲ ಅದನ್ನ ಅಂತೂ ಭಾಳ ವ್ಯವಸ್ಥಿತವಾಗಿ ಬರ್ಕೊಂಡಿದ್ರು.
ನಮಗೆ ನಮ್ಮ ಹತ್ರ ಎಲ್ಲ ಮಾಹಿತಿ ಸರಿಯಾಗಿಲ್ಲದಾಗ ಇವರ ಡೈರಿಯನ್ನೇ ತೆಗೆದುಕೊಂಡು ನಮ್ಮ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡ್ಕೊಂಡು ಅಷ್ಟು ಚೆನ್ನಾದ ಒಂದು ಡೈರಿಯನ್ನು ಇಡುವವರು. ಯಾವುದೇ ವಿಷಯದಲ್ಲಿ ಅದರಲ್ಲಿ ಬಹಳ ಅಪ್ಡೇಟ್ ಆಗಿದ್ದು ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯಕ್ತಿ, ಒಳ್ಳೆ ಸಜ್ಜನ. ಸಾವಿರದ 1970ನೇ ಇಸ್ವಿಯಲ್ಲಿ ಗಾಂಧಿ ಜಯಂತಿ ಅಂತ ಇದಾಯ್ತಲ್ಲ, ಅದಕ್ಕೆ ಈ 70ನೇ ಇಸ್ವಿಯಲ್ಲಿ ಮಾಡ್ಕೊಂಡದ್ದು ನಾನಿದು DC ರಿಸರ್ವೇಷನ್ ಸ್ಥಳ. ಇದು ಯಾರಿಗೆ ಸಿಕ್ಕುವುದಿಲ್ಲ ಸರ್, ನಮ್ಮ ಗಿರಿಜನರಿಗೆ ಮತ್ತು ಹರಿಜನರಿಗೆ ಮಾತ್ರ ಸಿಕ್ಕುವಂಥದ್ದು. ಅದು ನನ್ನ ಮಿತ್ರರೊಬ್ಬರು VI ಇದ್ದಿದ್ರು, ಅವರು ನನ್ನ ಹೆಸರಿಗೆ ಮಾಡಿದರು. ದರೆ ಹಾಕಿಸಿ ಆಮೇಲೆ ಹೊಂಡ ತೆಗೆದು ತೋಟ ಮಾಡಿಸಿ ಸಸಿ ಎಲ್ಲ ಹಾಕಿಸಿ ತೋಟ ಬೆಳೆಸಿದ್ದೇನೆ. ಇದು 2 ಎಕರೆ 58 ಸೆಣಸು ಉಂಟು. ಯಕ್ಷಗಾನ ಮಾತ್ರ ಹೋದವಲ್ಲ ನಾನು, ಬೇಸಾಯ ಮಾಡ್ತಾ ಇದ್ದೆ, ಮತ್ತು ಈ ಕಲ್ಲಿನ ಕೆಲಸ ಮಾಡ್ತಾ ಇದ್ದೆ, ಬೀಡು ಇದ್ದಾವಾಗ ಎಲ್ಲ ಕೆಲಸ ಮಾಡಿ ನಾನು ಮರ್ಯಾದೆಯಿಂದ ಉಳ್ಕೊಂಡಿದ್ದೇನೆ. ನಾನು ಹಣ ಗಳಿಸಲಿಲ್ಲ ಸ್ವಾಮಿ. ಮಾಧು ನಾಯಕರದು ಪತ್ನಿ ನೇತ್ರಾವತಿ ಮತ್ತು 5 ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳು ಇರುವ ತುಂಬು ಕುಟುಂಬ. ಪುತ್ರ ಶೇಖರ್ ನಾಯಕ್ ತಂದೆಯ ಕಲಾ ಪರಂಪರೆಯನ್ನು ಮುಂದುವರೆಸುತ್ತಿದ್ದಾರೆ. ಮಾಧು ನಾಯಕರಿಗೀಗ 70ರ ತುಂಬು ಪ್ರಾಯ. ತಮ್ಮ ಇಡೀ ಜೀವಮಾನವನ್ನು ಯಕ್ಷಗಾನ ಕಲೆಗೆ ಮುಡಿಪಿಟ್ಟ ಮಾಧು ನಾಯಕರು ಈಗ ಚೇರ್ಕಾಡಿಯ ತಮ್ಮ ಮನೆಯಲ್ಲಿ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಒಂದು ಕ್ಯಾಬ್ಗೆ ಒಂದು ಕ್ಯಾಬ್ಗೆ ಕೊಡಿಪ್ಪ.
ಉಳಿಸಿಕೊಂಡು ನಮ್ಮ ರಾಜಕೀಯ ಬಗ್ಗೆ ಆಲೋಚನೆ ಮಾಡುವಂತಹದ್ದು ಆದ ಕರ್ತವ್ಯ. ಕೆಂಗಣ್ಣು ಕೋರದಾಳ ಹೆಸರಾಕೃತಿ ಬಿಟ್ಟ ಮಂಡ್ಯ ದಾನವರಷ್ಟ ಮಂದಿಗಳು ನನ್ನ ಅನುಜ್ಞೆ ಯಾವ ಕಾಲದಲ್ಲಿ ಏನಾಗ್ತದೆ ಎನ್ನುವಂತಹ ಪರನಿರೀಕ್ಷೆಯಲ್ಲೇ ಇದ್ದಾರೆ. ನನ್ನ ಪರಾಕ್ರಮದಿಂದಾಗಿ ಅವರಿಗಳು ಯಾರಿಗೂ ಈ ಕಡೆ ಬರುವುದಿರಲಿಲ್ಲ. ರಾಜಕೀಯದ ಕೊರತೆ ಏನೂ ಇಲ್ಲ. ಒಂದು ಮುಹೂರ್ತ ಕುಳಿತುಕೊಳ್ತೇನೆ ನೋಡುವ. ಎಲ್ಲದಿರವ ಕ್ಷಣದೊಳು ಆಗ್ಲಿಕ್ಕಿಲ್ಲ. ಇದು ನಾನು ವೇಷ ಮಾಡಿಕೊಂಡದ್ದು. ಹೌದಾ? ಇದು ನಿಜ ವೇಷ ಅಲ್ಲ. ನಿಜವಾಗಿ ನಾನು ಶೂರ್ಪನಖಿ ಸೀತೆಯ ಮೇಲಣ ದ್ವೇಷವನ್ನು ಸಾಧಿಸಲು ಸುಖ ಅವರ ಸೀತೆಯ ಮಕ್ಕಳನ್ನು ಕೊಲ್ಲಬೇಕೆಂದು ಪ್ರಯತ್ನ ಮಾಡಿದೆ. ಅದು ಪ್ರಯೋಜನಕಾರಿಯಾಗಲಿಲ್ಲ. ಆದರೆ ಒಬ್ಬ ಹುಡುಗ ಈ ಸಾಕೇತದ ಬಂಧನದಲ್ಲಿ ಸಿಕ್ಕಿದ್ದಾನೆ, ಇನ್ನೊಬ್ಬ ಕಾಡಿನಲ್ಲಿ ಉಳಿದುಕೊಂಡಿದ್ದಾನೆ. ಹಾಗಾದ್ರೆ ಈ ಹುಡುಗರನ್ನು ಇಬ್ಬರನ್ನು ಇಲ್ಲಿಗೆ ತರಿಸಿ ಅವರನ್ನು ಬಲಿಪಡಿಸಿದ್ರೆ ನನ್ನ ಸೇಡುತ್ತಿರ್ತದಲ್ವೋ. ಅದಕ್ಕಾಗಿ ನಿಜ ವೇಷವನ್ನು ಮರೆತು ಗಾಂಧಿಯಾಗಿ ಬಂದಿದ್ದೇನೆ. ಯಾಕೆ? ಈ ಊರಿನ ಜನರಿಗೆ ಅಂದ್ರೆ ರಾಮರಾಜ್ಯ ಅಂತ ಹೆಸರುವಾಸಿ ಆಗಿದೆ. ಆ ಹೆಸರು ವಾಸಿ ಆಗ್ಬೇಕು. ಅದಕ್ಕಾಗಿ ಇಲ್ಲಿರುವಂತಹ ಜನರಿಗೆ ರೋಗ ರುಜಿನಗಳನ್ನೆಲ್ಲ ತರಿಸಿ ಕ್ಷಾಮ ಊರಿಗೆ ಬರುವ ಹಾಗೆ ಮಾಡಿದರೆ ಆಮೇಲೆ ಸಂಜೆ ಕಾಪಿಗೆ ಅಲ್ಲಿಗೆ ಬರ್ಕ ಆಮೇಲೆ ತಲೆ ಬಚ್ಚು ಅದು ಒಂದೇ ಕಾಪಿಗಲ್ಲಿ ಬಗ್ಗೆ ಹಂಗೆ ಪೇಟ ಮುಚ್ಚ ಮುಂದೆ ಹೋಗು. ಹಣೆ ಬಟ್ಟಿಡುದಿಲ್ಲ ಗಡಿ ಅದು ಬಟ್ಟಲ್ಲ. ಇದಾಯ್ತು ಯಾವ್ದು ಇದಾಯ್ತಲ್ಲ ಯಾವ್ದಾನೆ ಮುಖ ಕಾಣ್ತಾ ಇದೆಯಾ? ಓ ಕೆಳಗೆ ಚೆತ್ತಲೆ ತಲೆ ಕ್ಯಾಮಿಲ್ ಆಗ್ಬೇಕು. ಆಯ್ತು. ನಾನೇ ಕಟ್ಟು
ನಮ್ಮವರಿಂದಲೇ ಕ್ಷತ್ರಿಯರಿಂದ ಮರಣ ಬರಲಿ ಎಂಬುದಾಗಿ. ಅದಕ್ಕಾಗಿ ಈ ಕ್ಷತ್ರಿಯರು ಯಾರು ಈ ಕಡೆ ಬರಬಾರದು ರಕ್ಕಾನತ್ತ ಎಂದು ನಮ್ಮವರಾದಂತ ಈ ಖರಭೂಷಣ ಪರಿಶಿರಾಸುರ ಇದು ಹಾಗಲ್ಲ. ಮತ್ತೆ ಸಂಚಾರ ಮಾಡಬಹುದು. ಮೃಗ ಬೇಟೆಯಾಡುವುದು ನನ್ನ ಕರ್ತವ್ಯ. ಇಲ್ಲಿ ಸಂತೋಷದಿಂದ ಇದ್ದೇನೆ. ಈ ಸಸ್ಯ ಮೃತ್ಯುಂಜಯ ವೃಂದಮಾಲ ಈಶ ಪಶುಪತೆ ಗಂಗಾಧರ ಶೂರಿ ಪಿನಾಕಪಾಣಿ ನಿಮ್ಮ ವಾಹನವಾದ ನಂದಿಯ ಬಾಳೆ ಹಾಳಾಯಿತು. ಯಾರಿಂದ ಸ್ವಾಮಿ ಏನ್ ಮಾಡುವ ಹೇಳಿ. ಹೇಗ ಯುದ್ಧ ಮಾಡ್ತಾ ಮಾಡ್ತಾ ಇರುವಾಗ ಫಲವಾಗಿ ಮತ್ತೊಂದು ಮಂತ್ರಾಸ್ತ್ರ ನನ್ನ ಮೇಲೆ ಪ್ರಯೋಗಿಸಿದ್ದು. ಆಮೇಲೆ ನಾನು ಬಿದ್ದೆ. ಆಮೇಲೆ ನನ್ನ ಉಗುರನ್ನು ತೆಗೆದ್ಲು, ಕರುಳನ್ನು ತೆಗೆದ್ಲು, ರಕ್ತದ ಲಜೇಂದ್ರ ಪಟ್ಟ ದೇಕ್ಕೋಲಿ. ಇವನ ಕೃಷ್ಣ ಈಗ ಇದು ಬದಿ ಇಡ್ಬೇಕು ಅಂತ ಮರಿಯಣ್ಣ ಮಾಲೆ ಇತ್ತ ಗುತ್ತಿಗೆಗೆ ಇಲ್ಲಲ್ಲ ನಿಮ್ಮ ಹತ್ರ? ಯಾವ ಮಾಲೆ? ಮಾಲೆ ಮಾಲೆ ಗುಡ್ ಮಣಿ ತರ